ನಮಸ್ಕಾರ ಪ್ರಕಾಶ್ ಭಟ್ರಿಗೆ. ನಮಸ್ಕಾರ. ನಮ್ಮ ಕಟೀಲು ಸುತ್ತ ರಂಗನಾಥರಾವ್ ಅವರು ನಿಮ್ಮನ್ನು ಸಂದರ್ಶನ ಆಗಬೇಕು ಅಂತ ಅಭಿಪ್ರಾಯಪಟ್ಟರು. ನೀವು ಈಗಾಗಲೇ ರಾಜ್ಯೋತ್ಸವ ಪ್ರಶಸ್ತಿ ಅಂದರೆ ನಮ್ಮ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಅದನ್ನು ಗಳಿಸಿರುವಂಥ ಬಹಳ ಪ್ರಸಿದ್ಧ ಸಾಮಾಜಿಕ ಕಾರ್ಯಕರ್ತ ಮತ್ತು ಧಾರವಾಡ ಕಡೆಯಲ್ಲಿ ಬೆಂಗಾಡುತ್ತಿದ್ದ ರೀತಿಯಲ್ಲಿದ್ದ ಪ್ರದೇಶವನ್ನು ಅದರ ಉಷ್ಣಾಂಶವನ್ನು ಕಡಿಮೆ ಮಾಡುವ ಹಾಗೆ ವನದ ಸಿರಿಯನ್ನು ಹಬ್ಬಿಸುವುದಕ್ಕೆ ಅವರು ನೇತೃತ್ವವನ್ನು ಕೊಟ್ಟವರು. ಹಾಗೆ ನಿಮ್ಮ ಬಗ್ಗೆ ನಾಲ್ಕು ಮಂದಿಗೆ ಗೊತ್ತಾಗಲಿ ಅನ್ನುವಂಥ ಒಳ್ಳೆಯ ಅಭಿಪ್ರಾಯದ ಅವರು ಈ ಕಾರ್ಯಕ್ರಮ ಹಾಕ್ತಾ ಇದ್ದಾರೆ. ಈಗ ನಿಮ್ಮ ಬಗ್ಗೆ ಹೇಳುವುದಾಗಿದ್ದರೆ, ನಿಮ್ಮ ಸಣ್ಣ ಪ್ರಾಯದಲ್ಲಿ ನೀವು ಏನಾಗಬೇಕು ಅಂತ ಎಣಿಸಿದರೆ? ನಮ್ಮ ಸಣ್ಣ ಪ್ರಾಯದಲ್ಲಿ ಏನಾಗಬೇಕು ಅಂತನ್ನೋ ವಿಚಾರಗಳೇ ಇರಲಿಲ್ಲ. ಸಹಜವಾಗಿ ನಾನು ಕರಾವಳಿಯ ಉತ್ತರ ಕನ್ನಡ ಜಿಲ್ಲೆಯ ಕುಮಟದ ಹತ್ರ ಕರಾವಳಿಯ ಒಂದು ಹಳ್ಳಿಯದು, ಯಾವುದು ಹೊಲನಗದ್ದೆ ಅಂತ. ನಮ್ಮ ಮನೆ ತುಂಬಲೆ ಮಠ ಅಂತ ವೈದಿಕ ಪೌರೋಹಿತ್ಯದ ಮಠ, ವೇದಾಭ್ಯಾಸವನ್ನು ಮಾಡಿಕೊಂಡಿದ್ದಂಥ ಕುಟುಂಬ. ಅಲ್ಲಿ ನನ್ನ ತಲೆಮಾರು ಅಂದರೆ ನನ್ನ ಅಣ್ಣಂದಿರು ಎಲ್ಲ ಹಿರಿಯರು, ನಾನು ಎಲ್ಲರಿಗಿಂತ ಚಿಕ್ಕವನು. ನನ್ನ ದೊಡ್ಡಪ್ಪ ಮತ್ತು ನನ್ನ ಅಪ್ಪನ ಮಕ್ಕಳೆಲ್ಲ ಸಣ್ಣವನ್ನೆಲ್ಲ ಇರ್ತಾರೆ. ನಾವೆಲ್ಲ ಲೌಕಿಕ ವಿದ್ಯಾಭ್ಯಾಸವನ್ನು ಮಾಡಿದ್ವಿ. ಸಹಜವಾಗಿ ಎಲ್ಲ ಮಕ್ಕಳು ಹುಷಾರಿದ್ರು ಓದಲಿಕ್ಕೆ ಓದ್ಕೊಂಡಿದ್ವಿ. ಈ ಓದಬೇಕು, ಚೆನ್ನಾಗಿ ಆಗಬೇಕು ಅಂತನ್ನೋದು ಬಿಟ್ಟರೆ ಇಂಥದ್ದೊಂದು ಮಾಡಬೇಕು ಅಂತನ್ನೋದು ಇರಲಿಲ್ಲ. ನಾನು ಆಮೇಲೆ ಅಲ್ಲಿಂದ ಪ್ರಾಥಮಿಕ ಮತ್ತು PUC ಅಂತ ಹೇಳ್ತೀವಿ ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ಪಶುವೈದ್ಯಕೀಯ ಶಾಸ್ತ್ರವನ್ನು ಅಭ್ಯಾಸ ಮಾಡಲಿಕ್ಕೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಗೆ ಹೋದೆ.
ಯಾಕೆ ಆ ಶಾಖೆಯನ್ನು ಯಾಕೆ ಆಯ್ಕೆ ಮಾಡಿದ್ರೆ? ನಾನು ಕೃಷಿ ಅಥವಾ ಪಶುವೈದ್ಯಕೀಯ ಇದನ್ನು ಓದಬೇಕು ಅಂತ ನನಗೆ ಆಸೆ ಆಯಿತು. ಅದರಲ್ಲಿ ಪಶುವೈದ್ಯಕೀಯ ಆಗಬಹುದು ಅಂತ ನನ್ನ ಅಣ್ಣ ನನಗೆ ಸಲಹೆ ಕೊಟ್ಟ. ಹಾಗೆ ನಾನು ಹೋದೆ. ಅಲ್ಲಿಯವರೆಗೆ ನಾನೇನು ಆ್ಯಕ್ಟಿವ್ ಆಗಿ ಇಂಥದ್ದನ್ನೇ ಮಾಡಬೇಕು ಅಂತ ನಾನು ಮಾಡಿದೆ ಅಂತ ನನಗೆ ಅನಿಸೋದಿಲ್ಲ. ನಿಜವಾಗಿ ನೋಡಿದ್ರೆ ನನಗೆ ಊರಲ್ಲೇ ಓದಬೇಕು ಅಂತ ಆಸೆಯೂ ಇತ್ತು. ಊರು ಬಿಡೋದು ಆವಾಗ ಬಹಳ, ನಾವು ಊರಲ್ಲೇ ಓದೋರಿಗೆ ಅದೇನು ಸಂತೋಷದ ವಿಷಯನೂ ಆಗಿರಲಿಲ್ಲ. ಆದರೆ ಒಂದು ಸಲ ಅಲ್ಲಿಗೆ ಹೋದ ಮೇಲೆ ಆ ಕಾಲದ ವಿಚಾರಗಳೆಲ್ಲ ನನ್ನ ಪ್ರಭಾವ ಬೀರುವುದು, ನನಗೆ ಓದುವ ಹವ್ಯಾಸ ಬರ್ತದೆ. ನನ್ನ ಅಣ್ಣ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ, ನನಗಿಂತ ಭಾಳ ದೊಡ್ಡವನು. ಮನೆಯಲ್ಲಿ ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಎದ್ದಂಥ ಒಂದು ಸಣ್ಣ ಲೈಬ್ರರಿ ಮಾಡಿದ್ದ. ನನ್ನ ತಂದೆಯವರು ಮಂತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಪುಸ್ತಕಗಳೆಲ್ಲ ಇತ್ತು. ನಾನು ಅದನ್ನೆಲ್ಲವನ್ನೂ ಓದಲಿಕ್ಕೆ ಸಾಧ್ಯ ಆಗದೆ ಹೋದರೂ ಅಮರಕೋಶ ಇತ್ಯಾದಿಗಳನ್ನೆಲ್ಲ ನನಗೆ ಓದಿಸಿದರು ತಂದೆಯವರು. ಪುಸ್ತಕವನ್ನು ಓದ್ತಿದ್ದೆ, ಅಣ್ಣನ ಪುಸ್ತಕಗಳನ್ನಂತೂ ನಾನು ಎಲ್ಲವನ್ನೂ ಓದಿದೆ. ಹಾಗಾಗಿ ನನಗೆ ಪುಸ್ತಕ ಪ್ರೀತಿ ಇತ್ತು. ಬೆಂಗಳೂರಿಗೆ ಹೋದ ಮೇಲೆ ಹೆಚ್ಚು ಹೆಚ್ಚು ಓದಲಿಕ್ಕೆ ಸಾಧ್ಯ ಆಯಿತು. ಓದಿನ ಪರಿಸರದ ವಿಚಾರಗಳೆಲ್ಲ ನನ್ನ ಮನಸ್ಸಿನ ಮೇಲೆ ಮೂಡಿದ್ವು. ಹಾಗೆ ಆವಾಗ ನಾನು ನಿರ್ಣಯ ಮಾಡಿಕೊಂಡಿದ್ದು, ನನ್ನ ಗುಣಧರ್ಮದಲ್ಲಿ ಪ್ರಾಮಾಣಿಕತೆ ಅಂತನ್ನೋದು ಒಂದು ಒಳಗಿದೆ. ಸರಳತೆ ಮತ್ತು ಪ್ರಾಮಾಣಿಕತೆ ನನ್ನ ಕ್ಯಾರೆಕ್ಟರ್. ಅದನ್ನು ಕಾಪಿಟ್ಕೊಳ್ಬೇಕಾದದ್ದು ನನ್ನ ಕರ್ತವ್ಯ, ಬೇರೆ ಯಾರೂ ಅದನ್ನು ಮಾಡುವುದಿಲ್ಲ. ಹಾಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವಂಥ ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಬರ್ತಾ ಇದ್ದ ಹಾಗೆ ನನಗೆ ಸರ್ಕಾರಿ ನೌಕರಿ ಬೇಡ ಅಂತ ಅನ್ಲಿಕ್ಕೆ ಪ್ರಾರಂಭ ಆಯಿತು. ನಮಗೆ ಪಶುವೈದ್ಯಕೀಯ ಶಾಸ್ತ್ರವನ್ನು ಓದಿದವರಿಗೆ ಸರ್ಕಾರಿ ನೌಕರಿ ಹೀಗೆ ಕೊಡ್ತಿದ್ದರು. ಹೊರಗೆ ಕಾಲೇಜಿಂದ ಹೊರಗೆ ಬಂದ್ಕೊಳ್ಳೆ ಲೋಕಲ್ ಕ್ಯಾಂಡಿಡೇಟ್ ಅಂತ ತಗೊಂಡು ಆಮೇಲೆ KPSCಯಲ್ಲಿ ಕಾಲ್ಫರ್ ಮಾಡಿ ಗೆಜೆಟೆಡ್ ಆಫೀಸರ್ ಆಗಿ ತಕ್ಷಣ ಸಿಗ್ತಿತ್ತು ನಮಗೆ. ನನಗೆ ತಲೆಯಲ್ಲಿ ಅದು ಬೇಡ, ಅದು ನನ್ನ ಪ್ರಾಮಾಣಿಕತೆಯನ್ನು ಚಾಲೆಂಜ್ ಮಾಡ್ಬೋದು, ನಾನು ಹಾಗೆ ಬದುಕಲಿಕ್ಕೆ ಆಗದೆ ಇರುವುದು ಹೀಗೆಲ್ಲ ಇತ್ತು. ನಾನು ಮಣಿಭಾಯಿ ದೇಸಾಯಿ ಅಂತ ಗಾಂಧೀಜಿಯವರ ಶಿಷ್ಯ, ಅವರು ಬೈಫ್ ಅಂತ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಬೈಫ್ ಡೆವಲಪ್ಮೆಂಟ್ ರಿಸರ್ಚ್ ಫೌಂಡೇಶನ್ ಅಂತ. ಅಲ್ಲ, ಅವರು ಗಾಂಧೀಜಿಯವರದ್ದೇ ನೇರ ಶಿಷ್ಯ. ಅವರು ಗಾಂಧೀಜಿಯವರು ಮುರುಳಿಕಾಂಚನ ಅಂತ ಪುಣೆ ಹತ್ರ ಒಂದು ಹಳ್ಳಿಯಲ್ಲಿ ಒಂದು ನೇಚರ್ ಕ್ಯೂರ್ ಆಶ್ರಮ, ಒಂದು ಅಲ್ಲಿ ನಿಸರ್ಗೋಪಚಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರು. ಅದರ ಇನ್ಚಾರ್ಜ್ ಆಗಿ ಮಣಿಭಾಯಿ ದೇಸಾಯಿ ಇಟ್ಟಿರ್ತಾರೆ. ಮಣಿಭಾಯಿ ಅವರು 42ನೇ ಇಸ್ವಿಯ ನಂತರ ಗಾಂಧೀಜಿಯವರ ಶಿಷ್ಯರಾದರು. ಭಾಳ ಶಾರ್ಟ್ ಪೀರಿಯಡ್, ಒಂದು 6-8 ವರ್ಷ ಮಾತ್ರ. ಆದರೆ ಆ ಗಾಂಧೀಜಿಯವರ ಜೊತೆ ತುಂಬ ಒಡನಾಟ ಆದವರು. ನಾನು ಅವರನ್ನು ಸೇರಿಕೊಂಡೆ 80ರ ದಶಕದಲ್ಲಿ. ಆಮೇಲೆ ನಾನು ವಿದೇಶಕ್ಕೆ ಹೋಗಿ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡಿನೂ ಮಾಡಿದೆ. ಅದೆಲ್ಲ ಮಾಡಿ ಮತ್ತೆ ತಿರುಗಿ ಬಂದು ನಾನು ಅದನ್ನೇ ಮಾಡಬೇಕು ಅಂತ ನಿರ್ಣಯ ಮಾಡ್ಕೊಂಡ್ಬಿಟ್ಟಿದ್ದೆ. ಗ್ರಾಮೀಣಾಭಿವೃದ್ಧಿಯಲ್ಲಿ ನನ್ನ ಕೆಲಸ ಆಗಬೇಕು ಅಂತ. ಹಾಗೆ ಪ್ರಾರಂಭ ಮಾಡಿದವನಿಗೆ ನನಗೆ 90ರ ದಶಕದಲ್ಲಿ ಒಂದು ಅದ್ಭುತವಾದಂಥ ಅವಕಾಶ ಬೈಫ್ ಸಂಸ್ಥೆಯ ಮೂಲಕವೇ ಸಿಕ್ಕಿತು. ಅದು ನಾವು ಏನೇನೆಲ್ಲ ಮಾಡಿದ್ವಿ ಅದನ್ನು ನಾನು ಪುಸ್ತಕ ಬರೀತಾ ಇದ್ದೇನೆ, ಅದನ್ನೇ ನನ್ನ ಅನುಭವವನ್ನು ಕುರಿತು. ಅದು ಈ ಅಭಿವೃದ್ಧಿ ಅಂತನ್ನೋದು 2 ವಿಷಯದಲ್ಲಿ ನಾವು ಪಕ್ಕ ಮಾಡ್ಕೊಳ್ಳದೆ ಹೋದರೆ ತಪ್ಪು ದಾರಿ ಇರ್ತದೆ ಅಂತ. 2 ಅಥವಾ 3 ವಿಷಯ ಅಂತ ಹೇಳಬೇಕು. ಒಂದು, ಯಾವುದೋ ಒಂದು ಸೆಕ್ಟರ್ಗಳಂತ ನಾವು ಮಾಡ್ಕೊಂಡಿದ್ದೀವಿ. ಕೃಷಿ ಇದೆ, ಅರಣ್ಯ ಇದೆ, ಆರೋಗ್ಯ ಇದೆ, ಎಜುಕೇಷನ್ ಇದೆ. ಇವೆಲ್ಲವೂ ಬೇರೆ ಬೇರೆ ಅಂತ ಅಂದ್ಕೊಂಡು ಬೇರೆ ಬೇರೆ ಸೆಕ್ಟರ್ನಲ್ಲಿರುವ ಸಮಸ್ಯೆಗಳು ಅವು ಸ್ವತಂತ್ರ ಸಮಸ್ಯೆಗಳು ಅಂತ ಅಂದ್ಕೊಂಡು ನಾವು ಅವುಗಳನ್ನು ಹೇಗೆ ನಾವು ಬದಲಿಸಬಹುದು, ಅವುಗಳಿಗೆ ಹೇಗೆ ಪರಿಹಾರ ಕೊಂಡ್ಕೊಳ್ಬೋದು ಅಂತ ಪ್ರಯತ್ನ ಮಾಡ್ತಾ ಇದ್ದಾಗ ಆಗ್ತಿರಲಿಲ್ಲ. ಆವಾಗ ಬಹಳ ಜನರಿಗೆ ಗೊತ್ತಾಗಿದ್ದು ಹೀಗಿಲ್ಲ, ಅದು ಸಮಸ್ಯೆಗಳು ನಾವು ಮಾಡಿಕೊಂಡ ಸೆಕ್ಟರನ್ನು ಗೌರವಿಸುವುದಿಲ್ಲ. ಆರೋಗ್ಯ ವಿಭಾಗದಲ್ಲಿರುವ ಸಮಸ್ಯೆಗೆ ಕೃಷಿಯ ಸಮಸ್ಯೆಗಳು ಅದನ್ನು ಪ್ರಭಾವಿಸ್ತದೆ. ಅಂದರೆ ಸಮಸ್ಯೆಗಳೆಲ್ಲವೂ ಒಂದನ್ನೊಂದು ಅವಲಂಬಿಸಿಕೊಂಡಿದ್ದಾವೆ, ಒಂದನ್ನೊಂದು ಪ್ರೋತ್ಸಾಹ ಮಾಡ್ತಾ ಇರ್ತವೆ. ಇದಕ್ಕೆ ಸಾಮಾನ್ಯವಾಗಿ ನಾವು ಅಭಿವೃದ್ಧಿ ಪರಿಭಾಷೆಯಲ್ಲಿ ಸಮಸ್ಯೆಗಳ ವೃಕ್ಷ ಅಂತ, ಯಾವುದು ಮೂಲ, ಯಾವುದು ಕಾಂಡ, ಯಾವುದು ಫಲಪುಷ್ಪಗಳು, ಇದನ್ನೆಲ್ಲ ನೋಡಿಕೊಂಡು ನಾವು ಮೂಲವನ್ನು ಟ್ರೀಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಉಳಿದ ಸಮಸ್ಯೆಗಳು ತಾನೇ ಪರಿಹಾರ ಆಗ್ತದೆ. ಮೇಲೆ ಯಾವುದು ಕಾರಣವೋ ಅದನ್ನು ನಾವು
ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡದೆ ಹೋದರೆ ಪರಿಣಾಮ ಸಮಸ್ಯೆಗಳನ್ನು ಅಷ್ಟೇ ನಾವು ಇಟ್ಕೊಂಡು ಆಗುವುದಿಲ್ಲ ಅಂತಿತ್ತು. ಸೊ ಸಮಗ್ರವಾಗಿ ಯೋಚಿಸಿ ಮಾಡಬೇಕು ಅಂತ ಅನ್ನೋದು ಒಂದು ಆ ಯೋಜನೆ ಕೆಲಸದಲ್ಲಿ ನನಗೆ ಸಾಧ್ಯ ಆಯಿತು. ಇನ್ನೊಂದು ಸುಸ್ಥಿರತೆ ಅಂತನ್ನುವ ಕಲ್ಪನೆಗೆ ಬಂದಿದೆ. ಸುಸ್ಥಿರತೆಯನ್ನು ಬಹಳ ಸರಳ ಅದರ ವ್ಯಾಖ್ಯೆ ಅಂತಂದರೆ, ನಾವು ಇವತ್ತು ಇಂದಿನ ತಲೆಮಾರು ತನ್ನ ಜೀವನವನ್ನು ಮಾಡಿಕೊಳ್ಳಲಿಕ್ಕೆ ಇರುವಂಥ ಸಂಪನ್ಮೂಲಗಳನ್ನು ಬಳಸಿಯೇ ಮಾಡಿಕೊಳ್ಳಬೇಕು. ಹಾಗೆ ಬಳಸುವಾಗ ನಾಳಿನ ತಲೆಮಾರು ಈ ಸಂಪನ್ಮೂಲಗಳನ್ನು ಬಳಸಿ ಬದುಕಲಿಕ್ಕೆ ತೊಂದರೆ ಆಗದ ಹಾಗೆ ಇವತ್ತು ನಾವು ಬಳಸಿ ಉಳಿಸಿ ಅದನ್ನು ನಮ್ಮ ಜೀವನವನ್ನು ನಡೆಸಬೇಕು. ಅದೇ ಸುಸ್ಥಿರವಾದಂಥ ಅಭಿವೃದ್ಧಿ ಅಂತ. ಆ್ಯಕ್ಚುಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ನಾವೇನು ಹೇಳ್ತೀವಲ್ಲ, ಅದನ್ನು ಸುಸ್ಥಿರ ಅಭಿವೃದ್ಧಿ ಅಂತ ನಾವು ಟ್ರಾನ್ಸ್ಲೇಷನ್ ಮಾಡಿದ್ದೀವಿ. ಈ ಸುಸ್ಥಿರ ಅಭಿವೃದ್ಧಿ ಅಂತ ಅನ್ನೋದು ಒಂದು ಲೆಕ್ಕದಲ್ಲಿ ಇಂಗ್ಲೀಷಲ್ಲಿ ಆಕ್ಸಿಮೊರಾನ್ ಅಂತಂತೀವಿ. ಅಂದರೆ ಎರಡು ಪದಗಳು ಒಂದಕ್ಕೊಂದು ಹೊಂದ್ಕೊಳ್ಳೋದನ್ನು ಇಟ್ಟು ಅವನ್ನು ಮದುವೆ ಮಾಡಿಸೋದು. ಅಂದರೆ ಸುಸ್ಥಿರ ಅನ್ನೋದಕ್ಕೆ ನೀವು ಸ್ವಲ್ಪ ಒತ್ತು ಕೊಟ್ಟರೆ ನಾವು ಅಭಿವೃದ್ಧಿಯಿಂದ ದೂರ ಹೋಗಿಬಿಡ್ತೀವಿ. ಅಭಿವೃದ್ಧಿ ಅನ್ನೋದಕ್ಕೆ ಒತ್ತು ಕೊಟ್ಟಿದ್ರೆ ಸುಸ್ಥಿರತೆ ಹೋಗಿಬಿಡ್ತದೆ. ಎರಡು ವೈರುಧ್ಯಗಳನ್ನು ಒಟ್ಟಿಗಿಟ್ಟು ನಡೆಸ್ಕೊಳ್ಳುವಂಥ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು ಇದೆ. ಅದು ನನಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಾನು ಆ್ಯಕ್ಚುಲಿ ಈಗ ಪರಿಸರದ ಬಗ್ಗೆ ನಾನು ಹೇಳ್ತಾರೆ, ನಾವು 20 ಲಕ್ಷ ಗಿಡವನ್ನು ನೆಟ್ಟಿವೆ. ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ನಾವು ಪರಿಸರದ ಮೇಲೆ ಕೆಲಸ ಮಾಡಿದವರಲ್ಲ, ಸುಸ್ಥಿರ ಅಭಿವೃದ್ಧಿ, ಸುಸ್ಥಿರ ಜೀವನೋಪಾಯ ಅದಕ್ಕೆ ಕೆಲಸ ಮಾಡಿದವರು. ಆದರೆ ಜೀವನೋಪಾಯ ಸುಸ್ಥಿರವಾಗಬೇಕಾದ್ರೆ ಗಿಡಗಳು ಬರಬೇಕು ಅಂತನ್ನೋದು ನನಗೆ ಹೊಳೆಯಿತು. ಅದನ್ನು ನಾವು ಮಾಡಿದ್ವಿ. ಈಗ ನಿಮ್ಮ ಈ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನಿಮಗೆ ಹೇಗೆ ಸಮಾಜ ಒದಗಿತು? ಕಾರ್ಯರೂಪಕ್ಕೆ ತರುವಾಗ ಅದು ಇನ್ನೊಂದು ಮಜಲಿದೆ ಅದಕ್ಕೆ. ಈಗ ಎರಡು ಹೇಳಿದೆ ನಾನು. ಇನ್ನೊಂದು, ಬಹಳ ಸಲ ನಾವು ಅಭಿವೃದ್ಧಿಯನ್ನು ಮೇಲಿನಿಂದ ಕೆಳಗೆ ತರೋದು ವಿಚಾರ ಅಲ್ಲಿರ್ತದೆ. ಆ ವಿಚಾರವನ್ನು ಕೊಟ್ಟು ಜನರನ್ನು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ನಾವು ತಿಳಿದವರು, ಅವರು ತಿಳಿದೇ ಹೋದವರು, ಅವರ ಅಭಿವೃದ್ಧಿಯನ್ನು ನಾವು ಮಾಡಿಸಿ ಅವರಿಗೆ ಸಹಾಯ ಮಾಡಬೇಕು ಅಂತನ್ನುವ ಕಲ್ಪನೆಯಲ್ಲಿ ಬಹಳ ವರ್ಷ ನಾವು ಕೆಲಸ ಮಾಡಿದ್ವಿ. ಅದು ಸರಿಯಾಗಿ ನಡೀತಿರಲಿಲ್ಲ. ಯಾಕೆ ನಡೀತಿರಲಿಲ್ಲ ಅಂತ ಅನ್ನುವಾಗ ಭಾಳ ಜನರಿಗೆ ಅರ್ಥ ಆಗಿದ್ದು, ಇದಕ್ಕೆ ಟಾಪ್ ಡೌನ್ ಅಪ್ರೋಚ್ ಅಂತ ಅಂತೀವಿ. ಇದು ಬಾಟಮ್ ಅಪ್ ಅಲ್ಲ. ಅಂದರೆ ಯಾರಿಗೆ ಸಮಸ್ಯೆ ಇದೆಯೋ ಅವರಿಗೆ ಆ ಸಮಸ್ಯೆ ಹೆಚ್ಚು ಚೆನ್ನಾಗಿ ಗೊತ್ತಿರ್ತದೆ. ಅವರನ್ನು ಆ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅವರಲ್ಲೇ ಶಕ್ತಿಯನ್ನು ತುಂಬಬೇಕು, ಅವರ ಸಾಮರ್ಥ್ಯವನ್ನು ವೃದ್ಧಿಸಬೇಕು, ಅವರಿಗೆ ಸಹಾಯ ಮಾಡಬೇಕು. ನಾವು ಹೆಲ್ಪಿಂಗ್ ಪೀಪಲ್ ಟು ಹೆಲ್ಪ್ ದೆಮ್ಸೆಲ್ಸ್ ಅಂತ ಹೇಳ್ತೀವಿ. ನಾವು ತಮ್ಮನ್ನು ತಾವು ಸಹಾಯ ಮಾಡಿಕೊಳ್ಳಿಕ್ಕೆ ಅವರಿಗೆ ನಾವು ಸಹಾಯ ಮಾಡಬೇಕು ಅಂತ. ಅದಕ್ಕಾಗಿ ಅಭಿವೃದ್ಧಿ ಕಾರ್ಯಕರ್ತರಿಗೆ ನಾವು ಫೆಸಿಲಿಟೇಟರ್ಸ್ ಅಷ್ಟೇ. ನಾವು ಅವರ ಸಮಸ್ಯೆ ಅವರದ್ದು, ಆ ಸಮಸ್ಯೆ ನಮಗಿಂತ ಚೆನ್ನಾಗಿ ಅವರಿಗೆ ಗೊತ್ತು. ಅವು ಏನು ಅಂತ ಅವರೇ ಅದನ್ನು ವಿಶ್ಲೇಷಿಸಿ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಅವ್ರ ಜೊತೆಗೆ ಕೂತ್ಕೊಂಡು ಮಾಡ್ತೀವಿ. ಈಗ ಜನರ ಜೊತೆಗೆ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ನಾವು ನಿರ್ಣಯ ಮಾಡ್ತೀವಿ. ಈ ನಿರ್ಣಯ ಮಾಡೋದು ಸುಲಭ, ಅದನ್ನು ಜಾರಿಗೆ ತರೋದಿದೆಯಲ್ಲ ಬಹಳ ಕಷ್ಟದ ಕೆಲಸ. ಯಾಕೆಂದರೆ ನಮಗೆ ನಮ್ಮದೇ ಆದ ಆ್ಯಟಿಟ್ಯೂಡ್ ಇರ್ತದೆ, ನಮಗೆ ನಮ್ಮದೇ ಆದ ಲರ್ನಿಂಗ್ ಇರ್ತದೆ. ಇದನ್ನೆಲ್ಲ ಗಂಟು ಮೂಟೆ ಕಟ್ಟಿಟ್ಟು ಜನರ ಜೊತೆಗೆ ಅದಲ್ಲ. ನೀವು ಹೇಳಿದ್ರೆ ನಿಮಗೆ ಗೊತ್ತಿದೆ, ನಮಗೆ ಹೇಳಿ. ಸೊ ಜನರನ್ನು ಒಬ್ಬ ಅನ್ಎಜುಕೇಟೆಡ್, ಒಬ್ಬ ಹುಡುಕನೂ ಇರಬಹುದು, ಒಬ್ಬ ನಮ್ಮಷ್ಟು ಶಿಸ್ತಿನಲ್ಲಿ ತಯಾರಾಗಿ ಇದ್ದವನು ಇರ್ತಾನೆ, ಸರಿಯಾಗಿ ತನ್ನ ವಿಚಾರವನ್ನು ಹೇಳಲಿಕ್ಕೆ ಬರೆದವರು ಇರ್ತಾರೆ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ. ಅವ್ರ ಹತ್ರ ನಿಮಗೆ ಗೊತ್ತಿದೆ, ನೀವು ಹೇಳ್ರಿ ನಮಗೆ ಅಂತ ಹೇಳಿ ಅವ್ರ ಹತ್ರ ಕಲ್ತ್ಕೊಳ್ತೇನೆ ಅಂತ ಆ ವಿನೀತ ಭಾವದಿಂದ ಹೋಗಲಿಕ್ಕೆ ನಾವು ನಿರ್ಣಯ ಮಾಡ್ತೀವಿ. ಹಾಗೆ ಮಾಡಿದಾಗ ಮೊದಲ 1-2 ವರ್ಷ ನಮಗೆ ಏನು ಸುಲಭ ಇರಲಿಲ್ಲ. ಯಾಕಂದರೆ ನಾವು ಹೊರಗಿರೋರು, ಹಳ್ಳಿಗೆ ಹೋದ್ರೆ ನಾನು ಹಳ್ಳಿ ಹುಟ್ಟಿ ಬೆಳೆದವನು. ಬಟ್ ನನಗೆ ಒಂದು ಸಲ ಆಧುನಿಕ ವಿದ್ಯಾಭ್ಯಾಸ ಎಲ್ಲ ಆಗಿ ನಾನು ಹಳ್ಳಿಗೆ ಹೋದೆ ಅಂತಂದರೆ ನಾನು ಹಳ್ಳಿಗೆ ಹೊರಗಿರೋನು. ಸೊ ನನ್ನನ್ನು ಅವ್ರು ಯಾಕೆ ನಂಬಬೇಕು? ನನ್ನನ್ನು ನಂಬುವುದಿಲ್ಲ. ನಾವು ಆಗಲೇ ಮಾತಾಡ್ದಂಗೆ ಎಲ್ಲ ಉಳ್ಳವರು, ಎಲ್ಲ ಹೊರಗಿನವರು, ಇವರನ್ನು ರಿಕ್ತಹಸ್ತರನ್ನಾಗಿ ಇಡುವುದೇ ಅವರ ಹಿತಾಸಕ್ತಿ ಆಗಿರುವಾಗ ಇವರು ನಮ್ಮನ್ನು ಮೇಲೆ ತರುತ್ತಾರೆ, ನಮಗೆ ಹೆಲ್ಪ್ ಮಾಡ್ತಾರೆ ಅಂತನ್ನೋದು ನಮ್ಮನ್ನು ನಂಬುವುದಿಲ್ಲ, ನಮ್ಮನ್ನು ಸಂಶಯದಿಂದ ನೋಡ್ತಾರೆ. ಹಾಗಾದಾಗ ಅಭಿವೃದ್ಧಿ ಕಾರ್ಯಕರ್ತರ ಅಭಿಮಾನಕ್ಕೆ ಪೆಟ್ಟು ಬೀಳ್ತದೆ. ಸಾಮಾನ್ಯವಾಗಿ ಆಗೋದು ಏನು, ಇವರ ಜೊತೆಗೆ ಕೆಲಸ ಮಾಡಬೇಕು ಅಂತ ನಾವು ಬಂದರೆ ಇವರು ನಮ್ಮ ಜೊತೆಗೆ ನಮ್ಮನ್ನು ಸಂಶಯದಿಂದ ನೋಡ್ತಾರೆ, ನಾವು ಯಾಕೆ ಇಷ್ಟಲ್ಲ ಅದನ್ನು ಮಾಡಬಾರ್ದು ಅಂತ ಮೊದಲೇ ನಿರ್ಣಯ ಮಾಡಿಕೊಂಡು ಈಗ ಆಗುತ್ತದೆ ಅಂತ ಮೊದಲೇ ನಾವು ಅದನ್ನು ನಿರೀಕ್ಷಿಸಿ
ಹಾಗೆ ಮಾಡ್ಕೊಂಡು ಮಾಡಿದ್ವಿ. ಆವಾಗ ಜನ ನಿಧಾನವಾಗಿ ನಮ್ಮ ಜೊತೆಗೆ ಕೈ ಸೇರಿದ್ವಿ. ಅದು ಒಂದು ದೊಡ್ಡ ಪ್ರಾಸೆಸ್. ಹಾಗೆ ಮಾಡುವಾಗ ನಮಗೆ ರಿಸಲ್ಟ್ಗಿಂತ ಪ್ರಾಸೆಸ್ ಮುಖ್ಯ. ಹೀಗೆ ಪ್ರಾಸೆಸ್ ಮಾಡಿದ್ರೆ ರಿಸಲ್ಟ್ ಬರ್ತದೆ. ಬರಲಿಲ್ಲ ಅಂತಂದರೆ ಓಕೆ, ಈ ಪ್ರಾಸೆಸ್ಸನ್ನು ಚೇಂಜ್ ಮಾಡಬೇಕಷ್ಟೆ. ಹಾಗಾಗಿ ಪ್ರಾಸೆಸ್ಸಿನ ಕಡೆಗೆ ಗಮನ ಕೊಟ್ಟು ಅದನ್ನು ನಾವು ಜಾರಿ ಮಾಡಿದ್ವಿ. ಅದು ಸುಲಭದ ಕೆಲಸ ಅಲ್ಲ. ಪ್ರಾಸೆಸ್ಸನ್ನೇ ಹಿಡ್ಕೊಂಡು ಮಾಡುವಾಗ ಅದು ಪ್ರತಿ ಕ್ಷಣಕ್ಕೂ ಹೇಗೆ ಹೋಗಬೇಕು, ಹೇಗೆ ಹೋದರೆ ಸರಿ, ಎಲ್ಲಿ ತಪ್ಪಿತು ತಿದ್ದುಕೊಳ್ಬೇಕಾಗ್ತದೆ. ಹಾಗೆ ಮಾಡ್ಕೊಂಡು ಹೋಗುವ ಕೆಲಸ ಇರ್ತದೆ. ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ನಮ್ಮ ನನ್ನ ಕಾರ್ಯಕರ್ತರೆಲ್ಲ ಹಳ್ಳಿಯಲ್ಲೇ ಉಳ್ಕೊಂಡ್ರು. ಎಲ್ಲ ಕಷ್ಟಗಳ ನಡುವೆ ಹಳ್ಳಿಯಲ್ಲಿ ಉಳ್ಕೊಂಡ್ರು. ಆ ಪ್ರೇರಣೆಯನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಯಿತು. ಸ್ವತಃ ನಾನು ಅಲ್ಲಿ ಹಳ್ಳಿಯಲ್ಲಿ ಅವರ ಜೊತೆಗೆ ಕೂತ್ಕೊಂಡು ಅವರ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇದು ಜನರಲ್ಲಿ ಒಂದು ರೀತಿಯ ನಮ್ಮ ಮೇಲೆ ಬಹಳ ವಿಶ್ವಾಸವನ್ನು ಹುಟ್ಟಿಸಿಬಿಡ್ತೀವಿ. ಇದು ನಮ್ಮ ಎಷ್ಟೋರಿಗೆ ಇರ್ತದೆ. ಕೆಲವು ಹಳ್ಳಿಯವರು ಅದನ್ನು ಬರೆದು ಬಿಟ್ಟಿದ್ದಾರೆ. ನಮಗೆ ಬಸವಣ್ಣನ ಥೀಮ್ ಬಂದಾಗ ಇಷ್ಟು ಅವರಿಗೆ ಅವರ ಮೇಲೆ ಅದು ಆಯಿತು. ಹಾಗೆ ಜನ ಒಂದು ಸಲ ಕೈಗೂಡಿಸಿಬಿಟ್ಟು ಹೋಗ್ತಾರೆ. ದೇಶ ಅವನ್ನೆಲ್ಲ ತಮ್ಮದು ಅಂತ ತಿಳ್ಕೊಳ್ತಾರೆ. ಇಲ್ಲಾಂದ್ರೆ ಭಾಳ ಕೆಟ್ಟ ಅನುಭವ ಆಗಿದೆ. ಒಂದು ಮಾವಿನ ಗಿಡ ಕೊಡ್ತೀವಿ ಅವರಿಗೆ, ಒಂದು ಕೊಡ್ತೀವಿ, ನೆಡ್ತಾನೆ, ತನ್ನ ಹೊಲದಲ್ಲಿ ನೆಟ್ಕೊಳ್ತಾನೆ. ಅದಾದಮೇಲೆ ಏನೋ ಒಂದು ಮಾವಿನ ಗಿಡ ಸತ್ತೋಯ್ತು. ಸರ್, ನೀವು ಕೊಟ್ಟು ಮಾವಿನ ಗಿಡ ನೀವು ಕೊಟ್ಟಲ್ಲ, ನಿಮ್ಮ ಮಾವಿನ ಗಿಡ ಸತ್ತೋಯ್ತು. ನಮ್ಮ ಮಾವಿನಲ್ಲ, ನೀವೇ ನೆಟ್ಕೊಂಡಿದ್ದು ನಿನ್ನ ಮಾವಿನ ಗಿಡ ಅಂತ ನಾವು ಹೇಳಬೇಕಾಗ್ತದೆ. ಅಂದರೆ ಈಗ ಕೊಡುವಾಗಲೂ ಅಂತ ನಾನು ಹೇಳಿದೆ, ಕೊಡುವ ಸಂದರ್ಭಗಳು ಬರ್ತಾರೆ. ಕೊಡುವಾಗಲೂ ಅದು ಅವನು ತನಗೆ ಬೇಕು ಇದು ಅಂತ ಹೇಳ್ಕೊಂಡು ಅವನು ಕೇಳುವ ಹಾಗೆ ಮಾಡಿಕೊಂಡ್ರೆ ಮಾತ್ರ ಆ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ಅವನು ತಂದು ಅಂದ್ಕೊಂಡು ಬೆಳೆಸ್ತಾರೆ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಹೋಗೋದೇ ಈ ಪ್ರಾಸೆಸ್. ಈಗ ಇದರಲ್ಲಿ ಮೊದಲನೇ ಹೆಜ್ಜೆಯಾಗಿ ನೀವು ಹೇಗೆ ಅದನ್ನು ಮೊದಲನೇ ಹೆಜ್ಜೆ ಅಂತಂದ್ರೆ ಊರಲ್ಲಿ ಉಳ್ಕೊಳ್ಳೋದೆ. ಏನು ಊರಿನವರಿಗೆ ಹೊರಗಿನವರಿಗೆ ವಿಶ್ವಾಸದ ಕೊರತೆ. ಹೊರಗಿನವರು ಅಂತಂದ್ರೆ ನನಗೆ ಅಭಿವೃದ್ಧಿ ಕಾರ್ಯಕರ್ತರು, ಗೌರ್ಮೆಂಟು ಇವನ್ನೆಲ್ಲ ಕರಿತೀವಿ. ಇವ್ರಿಗೆ ಹಳ್ಳಿಯವರ ಮೇಲೆ ಒಳ್ಳೆಯ ಭಾವನೆ ಇಲ್ಲ. ಅವರು ಸರಿ ಇಲ್ಲ, ಅವರು ಮೂರ್ಖರಿದ್ದಾರೆ, ಅವರು ಬದಲಾವಣೆಗೆ ಒಗ್ಗದೆ ಹೋಗಿದ್ದಾರೆ, ಮತ್ತು ಅವರ ಸಮಸ್ಯೆಗಳು ನನಗೆಲ್ಲ ಗೊತ್ತಿದೆ. ಈ ಇದಿರ್ತದಲ್ಲ, ಅದನ್ನು ಬದಲಿಸ್ಕೊಳ್ಳದೆ ಹೋದರೆ ಅವರು ನಮ್ಮ ಜೊತೆ ಕೈ ಬಿಡಿಸೋದಿಲ್ಲ. ನನಗೆ ಗೊತ್ತಿಲ್ಲ ಅಂತನ್ನೋದು ಅದನ್ನು ಗಟ್ಟಿಯಾಗಿ ನಮ್ಮ ಮನಸ್ಸಲ್ಲಿ ನಾವು ಗಮನಿಸ್ಕೊಳ್ಬೇಕು. ಹೇಗೆ ನಮ್ಮಲ್ಲಿ ಹೇಳ್ತಾರಲ್ಲ, ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲು ಅಂತ. ಹಾಗೆ ಅನುಭವ ಚಪ್ಪಲಿ ಹಾಕ್ಕೊಂಡವನಿಗೆ ಅದು ಚಪ್ಪಲಿಯಲ್ಲಿ ಖಚಿತತೆ ಅಂತ ಗೊತ್ತಿರ್ತದೆ ಹೊರತು ಬಾಟಾ ಕಂಪನಿಯ ಚೇರ್ಮನ್ಗೆ ಅಲ್ಲ ಅಂತ. ಸೊ ನೀವು ಎಷ್ಟೇ ಎಕ್ಸ್ಪರ್ಟ್ ಇರ್ಬೋದು, ಅವರ ಮಕ್ಕಳ ಸಮಸ್ಯೆ ಮಕ್ಕಳಿಗೆ ಗೊತ್ತಿದೆ, ವಿಧವೆಯರ ಸಮಸ್ಯೆ ವಿಧವೆಯರಿಗೆ ಗೊತ್ತಿದೆ, ಭೂಮಿ ಇಲ್ಲದವರ ಸಮಸ್ಯೆ ಭೂಮಿಯಲ್ಲಿ. ಹೀಗೆ ಇದು ಮೂಲ ತತ್ವ. ಮತ್ತು ಅದನ್ನು ಅವರ ಜೊತೆಗೆ ಕ್ವಾಲಿಟಿ ಟೈಮ್ 5 to 9 ಆಗೋದಿಲ್ಲ. ನಾವು ನಮ್ಮ ಆಫೀಸ್ ಕೆಲಸಗಳನ್ನ ಟೈಮಿಗೆ ಬದಲಿಸ್ಕೊಂಡು ಬೆಳಿಗ್ಗೆ 6ರಿಂದ 7 ಗಂಟೆಗೆ ಹಳ್ಳಿಗಳಿಗೆ ಹೋಗೋದು, ಹಳ್ಳಿಯಲ್ಲೇ ಉಟ್ಕೊಳ್ಳೋದು. ಮತ್ತು ಎಲ್ಲ ಹಳ್ಳಿಗಳಿಗೆ ಹೋಗುವಾಗ, ಕುಟುಂಬಗಳಿಗೆ ಹೋಗುವಾಗ 6ರಿಂದ 7ಕ್ಕೆ ಹೋಗೋದು. ಅಲ್ಲಿಂದ 10-10:30ವರೆಗೆ ಮಾಡಿ ಮನೆಗೆ ಬರೋದು. ಆಮೇಲೆ ಸ್ನಾನ ಊಟ ಗೀಟ ಎಲ್ಲ ಆಮೇಲೆ ಮಾಡಿ ಮತ್ತೆ 4 ಗಂಟೆಗೆ ಹೋದರೆ 9-10 ಗಂಟೆವರೆಗೆ ನೀವು ಕೆಲಸ ಮಾಡೋದು. ಆವಾಗ ಜನ ಅಲ್ಲ, ಅವರ ಸಮಯಕ್ಕೆ ಸರಿಯಾಗಿ ನಮ್ಮ ಆಫೀಸ್ ಟೈಮ್ ಮತ್ತು ನಮ್ಮ ಆಫೀಸ್ ಟೈಮಿಗೆ ಅವರಿಗೆ. ಸೊ ಅವರ ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕೆ ಸತತವಾಗಿ ಪ್ರಯತ್ನ ಮಾಡೋದು. ಅದಕ್ಕೆ ಪಾರ್ಟಿಸಿಪೇಷನ್ ಅಂತ. ನಾವು ಒಂದು ಕೆಲಸ ಮಾಡಬೇಕಿದ್ರೆ ಮೊದಲೇ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಸಮಸ್ಯೆಯ ಪರಿಹಾರಕ್ಕೆ ಏನು ಕೆಲಸ ಮಾಡಬೇಕು ಅಂತ ನಾವು ಯೋಚಿಸಬೇಕು. ಅದೊಂದು ಥಿಯರಿ. ಹೀಗೆ ಸಮಸ್ಯೆ ಇದೆ, ಇದಕ್ಕೆ ಹೀಗೆ ಮಾಡಿದ್ರೆ ಪರಿಹಾರ ಆಗಬಹುದು ಅಂತ. ಹಾಗೇ ಆಗ್ತದೆ ಅಂತ ಎಲ್ಲಿ ಇರುವುದಿಲ್ಲ. ಒಂದು ಥಿಯರಿ ಅಂತ ಥಿಯರಿ ಟೆಸ್ಟಿಂಗ್ ಅಂತಲೇ ಹೇಳ್ತೀವಿ ನಾವು. ಈಗ ಓಕೆ, ಏಕ ಬೆಳೆ ಪದ್ಧತಿಗಳಿಗೆ ಹೋಗ್ತಾ ಇದ್ದೀವಿ ನಾವು. ಸಮಗ್ರ ಕೃಷಿ ಮಾಡಿದರೆ ಈ ಸಮಸ್ಯೆ ಪರಿಹಾರ ಆಗ್ತದೆ. ಮಳೆಯ ನೀರನ್ನು ಹಿಡಿದು ಮಣ್ಣು ಸಂರಕ್ಷಣೆ ಮಾಡೋದಾಗ್ತದೆ. ಈ ವಿಚಾರವನ್ನು ಅವರಿಗೆ ತಿಳಿಸಿ ಅವರು ಅದನ್ನು ಅಕ್ಸೆಪ್ಟ್ ಮಾಡಬೇಕು ಮೊದಲು. ಹೀಗೆ ಪಾರ್ಟಿಸಿಪೇಷನ್ ಅವರು ಮಾಡುವಂತಾದರೆ, ಈಗ ಗಿಡ ನೆಡಬೇಕು, ಯಾವ ಗಿಡ ನೆಡ್ತೀರಿ ಅಂತ ಸುಮ್ಮನೆ ಕೇಳಿಬಿಟ್ರೆ ನೀಲಗಿರಿ ಗಿಡ ಕೊಡ್ರಿ, ತೇಗ ಗಿಡ ಕೊಡ್ರಿ ಅಂತ ಕೇಳ್ತಾರೆ. ಇನ್ನೂ 10 ಗಿಡಗಳು ಅವರಿಗೆ ಪರಿಚಯವೇ ಇಲ್ಲ. ಪರಿಚಯ ಇಲ್ಲದ ಗಿಡಗಳನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅವರು ಮಾಡೋದಿಲ್ಲ. ಹಾಗೆ ಅವರಿಗೆ ಪರಿಚಯ ಮಾಡಿಸು, ಇದೆಲ್ಲ ಇದೆ, ಇದೆಲ್ಲ ಉಪಯೋಗಕ್ಕೆ ಬರ್ತದೆ, ನೀವು ಪ್ರಯತ್ನ ಇದನ್ನು ಉಪಯೋಗಿಸಿ ನೋಡಿ, ನಿಮಗೆ ಪ್ರಯೋಜನ ಆಗಿಲ್ಲ ಅಂತ ನಾಳೆಗೆ ಕಡ್ದಾಕ್ಬೋದು ಅಂತೆಲ್ಲ ಹೇಳಿ ಅವರಿಗೆ ಬೇಕಾಗಿದ್ದನ್ನು ಸೇರಿಸಿ, ನಾವು ಯಾವುದು ಉಪಯೋಗ ಆಗ್ಬೋದು ಅಂತ ಅನ್ನೋದನ್ನು ಸೇರಿಸಿ ಅವರಿಗೆ ಮನವರಿಕೆ ಮಾಡಿಸಿ, ಆ ಥರ ಬೆಳೆದವರನ್ನು ತೋರಿಸಿ
ಹೀಗೆಲ್ಲ ಮಾಡಿ ಒಂದು ಪ್ರಾಸೆಸ್ಸನ್ನು ಕಟ್ಟೋದು. ಅದು ಕೃಷಿಯಲ್ಲಿರಬಹುದು, ಕೃಷಿಯೇತರ ಚಟುವಟಿಕೆಗಳಲ್ಲಿ ಇರಬಹುದು. ಅಂದರೆ ಭೂಮಿ ಇಲ್ಲದೆ ಹೋದವರಿಗೆ ಇವತ್ತು ಉದ್ಯೋಗ ಮಾಡಬೇಕಾಗ್ತದೆ. ಅಲ್ಲಿ ಮಿಸ್ಸಿಂಗ್ ಲಿಂಕ್ ಅಂತ ಅಂತೀವಿ. ಒಂದು ಉದ್ಯೋಗ ಮಾಡಬೇಕು ಅಂತಂದರೆ ಹಣ ಕೊಟ್ಬಿಟ್ರೆ ಉದ್ಯೋಗ ಆಗೋದಿಲ್ಲ. ಸ್ಕಿಲ್ ಬೇಕು, ಕೌಶಲ ಬೇಕು, ಅದರ ಮಾಡುವ ವಿಶ್ವಾಸ ಬೇಕು, ಹಣ ಬೇಕು, ತರಬೇತಿ ಬೇಕಾದ್ರೆ ತರಬೇತಿ ಬೇಕು, ಸಂಪನ್ಮೂಲಗಳು ಬೇಕು, ಆ ಉದ್ಯಮವನ್ನು ಉಪಯೋಗ ತಗೊಳ್ಬೇಕಾದಂಥ ಗ್ರಾಹಕರು ಬೇಕು. ಇದೆಲ್ಲವನ್ನೂ ಜೋಡಿಸಿ ಅಥವಾ ಅದರಲ್ಲಿ ಯಾವುದು ಮಿಸ್ಸಿಂಗ್ ಲಿಂಕ್, ತರಬೇತಿಯೋ ಕಾನ್ಫಿಡೆನ್ಸೋ ಹಣವೋ, ಆ ಮಿಸ್ಸಿಂಗ್ ಲಿಂಕನ್ನು ಅಲ್ಲಿ ತೊಡಗಿಸಿ ಅವರೇ ಅದನ್ನು ಪ್ಲ್ಯಾನಿಂಗ್ ಮಾಡಿ ಅವರೇ ಮಾಡುವಾಗೆ ಮಾಡೋದು, ಅದೆಲ್ಲ ಪ್ರಾಸೆಸ್ಸಲ್ಲಿ ಬರ್ತೀವಿ. ಇದನ್ನು ನಾವು ಹಳ್ಳಿಯಲ್ಲಿ ಕೂತ್ಕೊಂಡು ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಅಂತ ಹೇಳಿ ಜನರನ್ನು ಸಂಘಟಿಸೋದು. ಪ್ರತಿ ವಾರವೂ ಭೇಟಿ ಮಾಡಬೇಕು ಅವರು. ಪ್ರತಿ ವಾರ ಹಲವಾರು ಕಡೆಗಳಲ್ಲಿ ಸಾವಿರಾರು ಸಭೆಗಳು ನಡೀತಿದ್ವು. ಅದು ಬಹಳ ಮುಖ್ಯವಾದ ಪ್ರಾಸೆಸ್. ಅಂದರೆ ವಿಚಾರ ಅವರನ್ನು ಅದ್ರ ಕಡೆಗೆ ವಿಚಾರ ಮಾಡಲಿಕ್ಕೆ ಹಚ್ಚೋದು. ಮತ್ತು ಅದರ ಜೊತೆಗೆ ಅಭಿವೃದ್ಧಿ ಅಂತಂದರೆ ಕೇವಲ ಹಣ ಅಂತ ಇರೋದನ್ನು ಗುರುತಿಸಿ ಮೌಲ್ಯ ಇದೆ ಅಭಿವೃದ್ಧಿಯಲ್ಲಿ ಅಂತನ್ನೋದನ್ನು ನಾವು ಹೇಳ್ಕೊಳ್ಬೇಕಾಗ್ತದೆ. ಪರಸ್ಪರ ಸಹಕಾರ ಇದೆ ಅಭಿವೃದ್ಧಿಯದು, ಅಭಿವೃದ್ಧಿಯ ಪಾತ್ರ ಅಂತಂದೆಲ್ಲ ನಾವು ಚರ್ಚೆ ಮಾಡ್ತಾ ಅದನ್ನು ಅನುಭವಿಸ್ತಾ ನಾವು ಮಾಡಿದ್ವಿ. ಈಗ ಈ ರೀತಿಯ ಸಂಘಟನೆ ಮತ್ತು ಅಭಿವೃದ್ಧಿ ಕಾರ್ಯ ನಡೆದಾಗ ಅಲ್ಲಿ ಮೊದಲೇ ಈ ಸಮಾಜದ ಮುಖ್ಯಸ್ಥರು ತಾವು ಇವರನ್ನು ರೂಪಿಸುವುದು ನಾವು ಅಂತ ಹೇಳಿಕೊಳ್ಳುವಂಥ ಜನರು ನಿಮ್ಗೆ ಹೇಗೆ ಒದಗಿದ್ರು? ಅವರು ಒದಗುವುದಿಲ್ಲ, ಆದರೆ ಅವರು ನಮ್ಮನ್ನು ವಿರೋಧಿಸಲೂ ಇಲ್ಲ. ಮೊದಲು ವಿರೋಧಿಸಿದ್ರೋ ಏನೋ ಗೊತ್ತಿಲ್ಲ. ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತೀವಿ. ನಾವು ಗಿಡಗಳನ್ನೆಲ್ಲ ನಡೆಸ್ತೀವಿ, ಹಣ್ಣಿನ ಗಿಡಗಳನ್ನು ಮುಖ್ಯವಾಗಿ, ಕಾಡು ಗಿಡಗಳನ್ನು ಜೊತೆಯಲ್ಲಿ. ಅವರಿಗೆ ಹಣ್ಣಿನ ಗಿಡಗಳನ್ನೆಲ್ಲ ನೆಡುವಾಗ ಕೆಲವರು ಅನುಕೂಲಸ್ಥರು ಅಂತಂದರು ಬಂದು, ಸರ್ ಅವ್ರಿಗೆ ಯಾಕೆ ಕೊಡ್ತೀರಿ ಆ ಗಿಡಗಳನ್ನೆಲ್ಲ, ಅವರಿಗೆಲ್ಲ ಬದುಕಿಸ್ಲಿಕ್ಕೆ ಆಗೋದಿಲ್ಲ, ನಮಗೆ ಕೊಡ್ರಿ, ನಾವು ಚೆನ್ನಾಗಿ ಬದುಕಿಸ್ಕೊಡ್ತೀವಿ ಅಂತಂದರು. ನನ್ನ ಹತ್ರ ಹೇಳಿದ್ವಿ ಮಾತಾಡಿದ್ರೆ. ನಾನು ಹೇಳಿದೆ, ನೋಡ್ರಪ್ಪ, ಇದು ಗಿಡಗಳನ್ನು ಬದುಕಿಸಬೇಕು ಅಂತನ್ನೋ ಉದ್ದೇಶದಿಂದ ಹೊರಟ ಯೋಜನೆ ಅಲ್ಲ. ಆ ಜನರನ್ನು ಬದುಕಿಸಬೇಕು ಅಂತ ನಮಗೆ ಆಸಕ್ತಿ ಇದೆ. ಅವರು 4 ಗಿಡ ಕೊಲ್ಲಿ, ತೊಂದರೆ ಇಲ್ಲ, ಅವರ ಜೊತೆಗೆ ಕೆಲಸ ಮಾಡ್ತೇವೆ ಅಂತ. ಅದಕ್ಕೆ ಅವರು ಪ್ರತಿಯಾಗಿ ಮಾತಾಡಲಿಕ್ಕೆ ಅವರು ಇಲ್ಲ, ಹಾಗೆ ಒಪ್ಪಿಕೊಳ್ಳು. ಮತ್ತೆ ಶುದ್ಧ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ನಾನು ಪದೇ ಪದೇ ಮಾತಾಡ್ತಿದ್ದೆ. ನೋಡ್ರಪ್ಪ, ನಮ್ಮ ಹುಡುಗರು ಹುಡುಗಿಯರೆಲ್ಲ ಇರ್ತದೆ, ಜೇನು ಕೊಯ್ಯೋದು ಅಂತೀರಲ್ಲ, ಜೇನು ಕೊಯ್ದವನು ಕೈ ನೆಕ್ಕದೇ ಇರುವುದಿಲ್ಲ, ಕೈ ನೆಕ್ಕದೇ ಆದರೂ ಇರುವುದಿಲ್ಲ ಅಂತ ಒಂದು ಗಾದೆ ಇದೆ. ಅದನ್ನು ನಾವು ಸುಳ್ಳು ಮಾಡಬೇಕು. ನಾವು ಕೈನೂ ನೆಕ್ಕಬಾರ್ದು. ಮತ್ತು ಪೇಪರಿಗೆ ವರದಿ ಬರಲಿ, ರಾಜಕಾರಣಿಗಳು ಬರಲಿ, ಇವು ಯಾವುದನ್ನು ನಾವು ಮಾಡಬಾರ್ದು. ಯಾವ ರಾಜಕಾರಣಿಗಳನ್ನು ಕರೀತೀವಿ, ಯಾವ ನ್ಯೂಸ್ ಪೇಪರ್ ಮೀಡಿಯಾದವ್ರನ್ನು ಕರೆಯಬಾರ್ದು. ಅವರಾಗಿದ್ದ ಬಂದರೆ ನಾವು ಹೇಳೋಣ, ನಾವಾಗಿದ್ದು ಹೋಗಿ ಬರ್ರಿ ನಮ್ಮ ಇದ್ರ ಬಗ್ಗೆ ಬರೀರಿ. ನಮಗೆ ಉದ್ದೇಶ ಬರಬಾರದು ಅಂತ ಅಲ್ಲ, ನಾವು ಆ ಕೆಲಸ ಮಾಡಲಿಕ್ಕೆ ತೊಡಗಿಕೊಳ್ಳಿ ಜನರ ಮನಸ್ಸಲ್ಲಿ ಒಂಥರ ಸಂದೇಹ ಬರಲಿಕ್ಕೆ ಶುರುವಾಗ್ತದೆ. ಇವರು ನಮ್ಮ ಅಭಿವೃದ್ಧಿಗಾಗಿ ಮಾಡ್ತಾ ಕೆಲಸ ಮಾಡ್ತಾರೆ, ಅಥವಾ ಪೇಪರ್ನಲ್ಲಿ ಬರಲಿಕ್ಕೆ ಅಂತಿದ್ದಾರೆ. ಸೊ ಅದನ್ನು ಕಾನ್ಷಿಯಸ್ಲಿ ಪ್ರಜ್ಞಾಪೂರ್ವಕವಾಗಿ ನಾವು ಅವಾಯ್ಡ್ ಮಾಡಿ, ಯಾವ ರಾಜಕಾರಣಿಗಳು ನಾವು ಕೆಲಸ ಮಾಡ್ತಾ ಇದ್ದೇವೆ ಬರ್ರಿ ಅಂತೀವಿ. ಆದರೆ ಹಾಗೆ ಮಾಡಿದ್ರಿಂದ ಎಲ್ಲರೂ ರಾಜಕಾರಣಿಗಳಿಂದ ಹಿಡಿದು ನೀವು ಹೇಳಿದಂಥ ನಾಯಕರು ಇನ್ನು ನಾವು ನಿಮ್ಮ ಜೊತೆಗೆ, ಯಾಕಂದರೆ ಸಾವಿರಾರು ಜನರ ಒಂದು ಚಳುವಳಿ ಆಗುತ್ತೆ. ಹಾಗಾದಾಗ ಯಾರು ಅದರಿಂದ ನಾನು ಹೊರಗಿದ್ರೆ ನಾನೇ ಸೋತಾಗ ಆಗ್ತದೆ ಅಂತ ಅನಿಸಿಕೆ ಪ್ರಾರಂಭ ಆಯಿತು. ನಾನು ಇವ್ರ ಜೊತೆಗೆ ಇದ್ದೇನೆ ಅಂತ ಹೇಳಿದ್ರೆ ಅವ್ರಿಗೊಂದು ಹೆಮ್ಮೆಯ ವಿಷಯ ಅನ್ನುವ ಮಟ್ಟಕ್ಕೆ ಬರ್ತದೆ. ಹಾಗಾಯ್ತು. ಅದಕ್ಕೆ ಸ್ವಲ್ಪ ನಮಗೆ ಸಂಯಮ ಬೇಕು, ಸ್ವಲ್ಪ ಕಾಯಬೇಕಾಗ್ತದೆ. ಮೊದಲೇ ಅವಮಾನವೂ ಆಗ್ತದೆ, ಜನ ನಂಬುವುದಿಲ್ಲ ನಮ್ಮನ್ನು. ಹೋದ್ಕೂಳೆ ಬರ್ರಿ ಸರ್ ನಿಮಗೆ ಕಾಯ್ತಾ ಇದ್ದೀವಿ ಅಂತ ಯಾರೂ ಹೇಳ್ತಿಲ್ಲ. ಯಾಕಂದರೆ ಅವರು ನಮ್ಮನ್ನು ನಂಬಿ ಜೀವನ ಮಾಡ್ತಾ ಇದ್ದಾರೆ, ನಮ್ಮನ್ನು ನಂಬಿ ಹುಟ್ಟಿದ್ದಾರೆ. ಅವರು ಇಲ್ಲ, ತಮ್ಮ ನಾವು ಹೋಗಿದ್ದೀವಿ, ನಮಗೆ ಅವ್ರ ಜೊತೆಗೆ ಕೆಲಸ ಮಾಡೋ ಉದ್ದೇಶ ಇದೆ. ಅವರು ನಮ್ಮನ್ನು ತಿರಸ್ಕಾರ ಮಾಡಿದರೂ ನಾವೇ ಅವರ ಜೊತೆಗೆ ಕೂತು ಮಾತಾಡಿ ಅವರ ಮನಸ್ಸಲ್ಲಿರುವ ಸಂಶಯಗಳೆಲ್ಲ ಪರಿಹಾರ ಮಾಡಲಿಕ್ಕೆ ನಾವೇ ಪ್ರಯತ್ನ ಮಾಡಿದ್ವಿ. ಈಗ ನಿಮ್ಮ ಈ ಗೋ ಚಿಕಿತ್ಸೆ ಇದನ್ನು ನೀವು ಕಲಿತವರು
ಇದು ಅದಕ್ಕೆ ಏನಾದರೂ ಪ್ರಯೋಜನಕರ ಆಗಿದೆ? ಆಗಿರ್ಬೋದು. ಇದು ಹೇಳೋದು ಕಷ್ಟ ಇರಲ್ಲ. ಯಾಕೆಂದ್ರೆ ನಾನು ಹೇಳೋದಿದೆ, ಕೋಚಿಂಗ್ ಸೇರಿ ನನ್ನ ಸಕ್ಸಸ್ಸಿನ ಬಹಳ ದೊಡ್ಡ ಪಾತ್ರ ಯಕ್ಷಗಾನಕ್ಕೆ ಹೋಗ್ತಿಲ್ಲ. ಯಾಕೆಂದ್ರೆ ನಾನು ಸ್ವಭಾವತಃ ನಾಚಿಕೆ ಸ್ವಭಾವ, ಹೆಚ್ಚು ಮಾತಾಡುವವನಲ್ಲ. ಚಿಕ್ಕವನಿದ್ದಾಗ ಮನೆಯಲ್ಲಿ ಯಾರ ಹತ್ರ ಮಾತಾಡೋದಿಲ್ಲ, ಬಂದವರ ಹತ್ರ ಮಾತಾಡೋದಿಲ್ಲ ಅಂತ ಬಯಸ್ಕೊಂಡವನು. ಹೌದು, ನನಗೆ ಯಕ್ಷಗಾನದಲ್ಲಿ ನಾನು ಪಾತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ದೇಹ ಭಾಷೆಯ ಕಲ್ಪನೆ ಬಂತು. ಯಾಕಂದರೆ ಯಕ್ಷಗಾನ ಪಾತ್ರ ಮಾಡಿ ರಂಗಕ್ಕೆ ಬಂದ ಮೇಲೆ ಅಲ್ಲಿ ಅಷ್ಟು ಜನ ನೋಡ್ತಾ ಇರುವವರನ್ನು ಹಿಡಿದಿಟ್ಕೊಳ್ಳೋ ಜವಾಬ್ದಾರಿ ನಮಗೆ ಅವೆಲ್ಲ ಬಂದದ್ರಿಂದ ನನ್ನ ಕಮ್ಯುನಿಕೇಷನಲ್ಲಿ ಏನು ನಾನು ಗಮನಿಸಿದೆ. ನಾನು ಮಾತಾಡಿದ್ರೆ ಜನ ಅದನ್ನು ಸ್ವೀಕರಿಸ್ತಾರೆ. ಮತ್ತು ನಾನು ಖಂಡಿತವಾಗಿ ನನಗೆ ಸ್ವಾರ್ಥ ಇಲ್ಲ ಅಂತನ್ನೋದನ್ನು ನಾನೇ ನನ್ನ ಮನಸ್ಸಿಗೆ ಮಾಡಿಕೊಂಡೇ ನಾನು ಮಾತಾಡ್ತೀನಿ. ನನಗೆ ಸ್ವಾರ್ಥ ಇರಬಹುದು ಅಂತ ಅನಿಸಿದಾಗ ಕೆಲವು ಸಂದರ್ಭದಲ್ಲಿ ಸುನಂದನ್ ಕರ್ಕೊಂಡು ಹೋಗಿದ್ದೆ. ಅವರಿಗೆ ಅನಿಸಬಹುದು ನನಗೆ ಸ್ವಾರ್ಥ ಇದೆ ಅಂತ ಅನ್ನಿದ್ರೆ ಸುನಂದನ್ನು ಕರ್ಕೊಂಡು ಹೋಗಿದ್ದೆ, ಇವರಿಗೆ ಅಂತ ಏನು ಇರುವುದಿಲ್ಲ ಅಂತೇಳಿ ಹಾಗೆ ಹೇಳಿಸಿದ್ದು ಇದೆ. ಹಾಗೆ ಸ್ವಾರ್ಥರಹಿತವಾಗಿ ಅವರ ಜೊತೆಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ನನಗೆ ಯಕ್ಷಗಾನವೇ ಹಾಗಾಗಿ ಪಶುವೈದ್ಯಕೀಯ ಶಾಸ್ತ್ರವು ಯಾವುದೇ ಶಾಸ್ತ್ರ ಒಂದು ದೃಷ್ಟಿಕೋನವನ್ನು ಕೊಡ್ತದೆ. ಅದು ನಮ್ಮ ಶಕ್ತಿಯೂ ಹೌದು, ನಮ್ಮ ದೌರ್ಬಲ್ಯವೂ ಹೌದು. ನಮಗೆ ಪ್ರೊಫೆಷನಲ್ ಬಯಾಸ್ ಅಂತಂತೀವಿ. ಅಂದರೆ ಯಾವುದೇ ಶಾಸ್ತ್ರವನ್ನು ಕಲಿತಾಗ ನಾವು ಎಲ್ಲವನ್ನೂ ಆ ಶಾಸ್ತ್ರದ ಕನ್ನಡಕದ ಮೂಲಕವೇ ನೋಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದನ್ನು ಮೀರುವಾಗ ನಮಗೆ ಕಷ್ಟ ಆಗಿದ್ದಿದೆ. ಯಾಕೆಂದರೆ ನಾನು ವೆಟರ್ನರಿ ಸೈನ್ಸ್ ಅಂತ ಹಳ್ಳಿಯವರ ಹತ್ರ ಹೋದರೆ ನಾನೊಬ್ಬ ಎಕ್ಸ್ಪರ್ಟ್, ಎಲ್ಲರೂ ನನ್ನ ಹತ್ರ ಕೇಳ್ತಾರೆ. ನಾನು ಗ್ರಾಫ್ಟ್ಗಳು ಕಸಿ ಗಿಡಗಳನ್ನು ಮಾಡುವುದು ಹೇಗೆ ನನಗೆ ಗೊತ್ತಿರಲಿಲ್ಲ. ನಾನು ಯಾರ ಹತ್ರ ಕಲಿಬೇಕಿದ್ದನ್ನು? ಯಾರೋ SSLC ಮಾಡಿದ್ರು ಹೋದ ಯಾರೊಬ್ಬ ಗ್ರಾಫ್ಟಿಂಗ್ ಮಾಡ್ತಾ ಇರ್ತಾರೆ, ಹೇಳ್ರಿ ಇದ್ರ ಬಗ್ಗೆ ಹೇಗೆ ಮಾಡ್ತೀವಿ, ಇದು ಯಾವ ಕಸಿ, ಇದು ಯಾವ ಕಸಿ, ಇದು ಎಷ್ಟು ಬದುಕ್ತದೆ, ಇದೆಷ್ಟು ಬದುಕ್ತದೆ ಅಂತ ಅವ್ರ ಹತ್ರ ನಾನು ಕಲ್ತ್ಕೊಂಡೆ. ಇದಕ್ಕೆ ಒಂದು ಅವರನ್ನು ಗುರುವಾಗಿ ಸ್ವೀಕಾರ ಮಾಡುವ ವಿನಯ ಬೇಕಾಗ್ತದೆ. ನಾನು ಬಲ್ಲವ ಅಲ್ಲ ಅಂತ, ಅದು ತುಂಬ ಉಪಯೋಗ. ಈ ಪಾರ್ಟಿಸಿಪೇಟರಿ ಅಪ್ರೋಚಸ್ ಅಂತ ಹೇಳ್ತೀವಿ ನಾವು, ಜನರನ್ನು ಭಾಗವಹಿಸಿ ಕೆಲಸ ಮಾಡೋದು ಅಂತೀವಲ್ಲ, ಅದರಲ್ಲಿ ಆ ಲರ್ನಿಂಗ್ ಆ್ಯಂಡ್ ಅನ್ಲರ್ನಿಂಗ್ ಅಂತ. ನಮ್ಮ ಲರ್ನಿಂಗ್, ಹಳೆಯ ಲರ್ನಿಂಗೇ ಕೆಲವು ಸಲ ನಮಗೆ ಬಾಧಕ ಆಗ್ತದೆ, ನಮ್ಮನ್ನು ಕಟ್ಟಿ ಹಾಕ್ಬಿಡ್ತದೆ ಹೀಗೆ ಅಂತ. ಅದು ಅಲ್ಲದೇ ಇರಬಹುದು ಅಂತನ್ನುವ ಸಂಶಯ ಯಾವಾಗ ಗೊತ್ತಾಗ್ತದೆ. ಅದು ಅಲ್ಲ ಅಂದರೆ ಅದು ಬಿಡ್ತೇನೆ. ಅದು ದೇಶ ಕಾಲ ಎರಡಕ್ಕೂ ಒಂದು ಬದಲಾಗ್ತಾ ಇರ್ತದೆ ಅಂತನ್ನುವ ಎಚ್ಚರ ನಮ್ಗೆ ಇಲ್ಲದೆ ಹೋಗ್ತದೆ. ನಮಗೆ ಗೊತ್ತಿರುವುದೇ ಸರಿ ಅಂತ ನಮಗೆ ಅನಿಸ್ತದೆ. ನೀವು ಡಾಕ್ಟರ್ ಆಗಿರುವುದರ ಪ್ರಯೋಜನವನ್ನು ಪಡಲಿಕ್ಕೆ ನೋಡಿದಾರ? ನಾನು ಡಾಕ್ಟರ್ ಏನು ಡಾಕ್ಟರ್ ಅಂತ ಸಹಿತ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿಲ್ಲ. ಆದರೆ ಹಾಗೆ ಪಡೆದಿದ್ದಾರೆ. ನಾವು ದನಗಳ ಮೇಲೂ ಕೆಲಸ ಮಾಡಿದ್ದೀವಿ. ದನಗಳ ಅಭಿವೃದ್ಧಿ ಇರ್ಬೋದು, ದನಗಳ ಮೇವಿನ ಕೊರತೆಯನ್ನು ನೀಗಿಸಲಿಕ್ಕೆ ಕೆಲಸ ಮಾಡಿದ್ದಿರ್ಬೋದು, ಎಲ್ಲ ತುಂಬ ಕೆಲಸ ಮಾಡಿದ್ದೀವಿ. ಆದರೆ ನಾನು ಬರೀ ಡಾಕ್ಟ್ರಾಗಿ ಅಲ್ಲ, ಅದಕ್ಕೆ ನಮಗೆ ಮಣಿಬಾಯಿಯವರು ಒಂದು ಸೂತ್ರ ಕೊಟ್ಟಿದ್ದು, ಮಣಿಬಾಯಿ ದೇಸಾಯಿ ಅವರು, ಎವ್ರಿಥಿಂಗ್ ಆಫ್ ಸಮಥಿಂಗ್ ಆ್ಯಂಡ್ ಸಮಥಿಂಗ್ ಆಫ್ ಎವ್ರಿಥಿಂಗ್. ನೀವು ಬರೀ ಪಶುವೈದ್ಯ ಅಂತ ಹೋದರೆ ಅವರಿಗೆ ಉಪಯೋಗ ಆಗಿಲ್ಲ. ಪಶುವೈದ್ಯ ಉಪಯುಕ್ತ ಅವರಿಗೆ, ಆದರೆ ಪಶುವೈದ್ಯ ಅಷ್ಟೇ ಆ ಪರಿಧಿಯನ್ನು ಮೀರಿ ಕೆಲಸ ಮಾಡಲಿಕ್ಕೆ ನೀನು ನೋಡಬೇಕು. ಆದರೆ ಎಲ್ಲವನ್ನು ಕಲ್ತ್ಕೊಳ್ಬೇಕು ಅಂತೇಳಿ ಅದನ್ನು ಮಾಡಿದ್ದೆ. ಹಾಗಾಗಿ ನಾನು ಪಶುವೈದ್ಯಕೀಯ ಶಾಸ್ತ್ರವನ್ನು ಮೀರಿ ಬೆಳಲಿಕ್ಕೆ ಸಾಧ್ಯ ಆಯಿತು. ಈಗ ಆ ಕೃಷಿಕರ, ಹೆಚ್ಚಾಗಿ ಕೃಷಿಕರನ್ನು ನೀವು ಕೆಲಸ ಮಾಡಿ ಏರಿಯಾ, ಅವರ ಪರಿಸರದ ಅಭಿವೃದ್ಧಿ ಯಾವ ರೀತಿಯಲ್ಲಿ ನೀವು ಆಲೋಚನೆ ಮಾಡಿದ್ರಿ? ಅಂದರೆ ನಮ್ಮ ಉತ್ತರ ಕರ್ನಾಟಕ ಗೊತ್ತಿದೆ, ಅಲ್ಲಿ ಹೃದಯವಂತರು, ಅವರು ಬುದ್ಧಿಗಿಂತ ಹೆಚ್ಚು ಹೃದಯವನ್ನು ಉಪಯೋಗಿಸ್ಬೋದು. ಹಾಗಾಗಿ ಅವರ ಸಂಘಟನೆ ಹೆಚ್ಚು ಸುಲಭ ಆಯಿತು. ಗಂಡಸರು, ನಾವು ಹೆಣ್ಣು ಮಕ್ಕಳು ಅಂತೇವೆ, ಮಹಿಳೆಯರು ಗಂಡಸರು, ಅವರ ಸಂಘಟನೆ ಮಾಡಿ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಾ 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 ಹಲವು ವಿಷಯಗಳನ್ನು, ಅವರೇ ಸಮಸ್ಯೆಗಳಿಗೆ ಹೆಂಗೆ ಒಂದಕ್ಕೊಂದು ತಳುಕು ಹಾಕ್ಕೊಂಡಿದ್ದೇವೆ ಅಂತ ನೋಡ್ತಾ ಸ್ವಚ್ಛತೆ ಕಡೆಗೆ ಭಾಳ ಆದ್ಯತೆ. ಸ್ವಚ್ಛ ಮಾಡ್ಕೊಳ್ಳೋದು ಅಂತಂದರೆ ಹಲವು ವಿಷಯಗಳಿಗೆ ಭಾಳ ಹಣ ಬೇಕಾಗೋದಿಲ್ಲ. ಇವತ್ತಿನ ಹೀಗಲ್ಲ, ಹೀಗೆ ಅಂತ ಮಾಡಿದ್ರೆ ಸಾಕು. ನಾನು ಕಸ ಬಿಸಾಡೋದಿಲ್ಲ ರಸ್ತೆಗೆ ಅಂತ ಒಂದು ನಿರ್ಣಯ ಮಾಡಿದೆ. ಆವಾಗ ಎಲ್ಲ ಕೆಲವು ತೊಂದರೆ ಬರ್ತಿತ್ತು ನನಗೆ. ನನ್ನದೊಂದು ನಿರ್ಣಯ ಏನಿತ್ತು ಅಂತಂದರೆ, ಸ್ವತಃ ನಾನು ಏನು ಮಾಡೋದಿಲ್ಲೋ ಅದನ್ನು ಉಳಿದವರಿಗೆ ಹೇಳಬಾರ್ದು ಅಂತ.
ಏನೇ ನಾನು ಇದನ್ನು ಮಾಡೋಣ ಅಂತ ಹೇಳಿದ್ರೆ ನಾವು ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರಲ್ಲೂ ಒಂದೇ ಚರ್ಚೆ ಮಾಡ್ತೀವಿ. ನನಗೆ ಒಂದು ವಿಚಾರ ಬಂತು, ಈ ಗಟಾರಗಳಿರ್ತಾವಲ್ಲ ಅದನ್ನು ಸ್ವಚ್ಛ ಮಾಡಿಕೊಳ್ಳೋದು ಇಂಪಾರ್ಟೆಂಟ್. ಪಂಚಾಯಿತಿಗಳು ರೆಗ್ಯುಲರ್ ಆಗಿ ಮಾಡೋದಿಲ್ಲ. ಪಂಚಾಯಿತಿಯವರು ಮಾಡದೆ ಹೇಳಿದ್ರೆ ಹಾಗೇ ನಿಂತು ಮಲೆತು ನಾಡ್ತಾ ಇರ್ತದೆ. ಎಲ್ಲರೂ ತಮ್ಮ ತಮ್ಮ ಮನೆ ಎದುರುಗಡೆ ಇದನ್ನು ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ ಇಡೀ ಹಳ್ಳಿ ಸ್ವಚ್ಛ ಆಗಿಬಿಡ್ತದಲ್ಲ ಅಂತನೂ ಆ ವಿಚಾರ ಬಂದಾಗ ನನಗೆ ಒಂದಿದ್ದು ನಾನು ಎಲ್ಲಾರು ಮಾಡಿದ್ದೀನಿ ಅಂತ ನಮ್ಮ ಮನೆಯಲ್ಲಿ ಇಲ್ಲ. ಆವಾಗ ನಾವು ಮನೆಗೆ ಹೋದರೆ ನಮ್ಮ ಮನೆ ಮುಂದೆ ಗಟರ್ ಶುರು ಮಾಡಿ ಕ್ಲೀನ್ ಮಾಡೋಣ ಅಂತ ಅಲ್ಲಿಂದ ಶುರುವಾಯಿತು. ಗಟರ್ ಕ್ಲೀನ್ ಮಾಡೋದು, ಅಲ್ಲೆಲ್ಲ ಕಸ ಎಲ್ಲ ಹಾಕೋದು, ಅದು ಈಗೂ ಮುಂದುವರೆದಿದೆ. ನಾನು ಹೇಳೋದನ್ನು ಮಾಡಬೇಕು. ಸೊ ಹಾಗೆ ಇಡೀ ಊರಲ್ಲಿ ಶ್ರಮದಾನದ ಒಂದು ಕಲ್ಪನೆ ನಡೀತಿದೆ. ಶ್ರಮದಾನ ಅಂದರೆ ಏನು ಅಂತ ಅನ್ನೋದಕ್ಕೆ ಒಂದು ತಾತ್ವಿಕವಾದ ನೆಲೆ ಕೊಡೋದು. ಅಂದರೆ ನಾವು ನಮ್ಮ ಊರಲ್ಲಿ ಬದುಕ್ತಾ ಇದ್ದೀವಿ, ನಮ್ಮ ಊರು ನಮ್ಮನ್ನು ಸಾಕಿದೆ, ಅದಕ್ಕೆ ನಾವು ಕೃತಜ್ಞರಾಗಿರಬೇಕು. ನಮಗೆ ಹಣ ಎಲ್ಲ ಭಾಳ ಹಣ ಕೊಟ್ಟು ನಮಗೆ ಹಳ್ಳಿಯನ್ನು ಉದ್ಧಾರ ಮಾಡುವಷ್ಟು ಅನುಕೂಲಸ್ಥ ಅಲ್ಲ ನಾನು. ಆದರೆ ನಮ್ಮ ಶ್ರಮವನ್ನು ತಿಂಗಳಿಗೊಮ್ಮೆಯೋ ವಾರಕ್ಕೊಮ್ಮೆಯೋ ಪಡುವುದಲ್ಲ, ಇಡೀ ಊರಿನ ಸ್ವಚ್ಛತೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಬಿಲ್ಡಿಂಗ್ಗಳನ್ನು ಕಟ್ಟಿದ್ವಿ. ಯಾವುದು ಊರಿದು? ಇದು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕುರಶೆಟ್ಟಿಕೊಪ್ಪ ಅಂತ. ಅದರ ಸುತ್ತಮುತ್ತಲು 22 ಹಳ್ಳಿ. ಉತ್ತರ ಕನ್ನಡದಲ್ಲಿ ದಾಸರಕೊಪ್ಪ ಅಂತ, ಅದರ ಸುತ್ತಮುತ್ತಲು 25-27 ಹಳ್ಳಿ. ಇಲ್ಲಿ ಕೆಲಸ ಮಾಡಿ ಶ್ರಮದಾನ ಮಾಡಿ ಭಾಳ ಕೆಲಸ ಆಯಿತು. ಚೆಕ್ ಡ್ಯಾಮ್ ಕಟ್ಟಿದ್ವಿ, ತರಬೇತಿ ಸಂಸ್ಥೆ ಕಟ್ಟಿದ್ವಿ. ತರಬೇತಿ ಸಂಸ್ಥೆ ನಾವು ಅದಕ್ಕೆಲ್ಲ ಹಬ್ಬ ಅಂತ ಕರಿತಿದ್ವಿ. ಉತ್ತರ ಕರ್ನಾಟಕದವರಿಗೆ ಹಬ್ಬ ಜಾತ್ರೆಗಳ ಪ್ರೀತಿ ಮೇಲೆ ಅದೆಲ್ಲ ಯಾವ ಕೆಲಸ ಬಿಟ್ಟು ಹಬ್ಬ ಅಂದ್ರೆ ಹೋಗ್ಬಿಡ್ತಾರೆ. ಮತ್ತೆ ಯಾರು ಸತ್ತರೆ ಅದಕ್ಕೂ ಭಾಳ ಹಾಗೆ. ಸೊ ನಾವು ಗಿಡ ನೆಡುವ ಹಬ್ಬ ಮಾಡಿದ್ವಿ, ಅದಕ್ಕೆ ಹಸುರು ಹಬ್ಬ ಅಂತ ಇದ್ವಿ. ಈಗ ಹಗಿ ಹಬ್ಬ ಅಂತೇಳಿ ಬಣ್ಣ ಬಿಲ್ಡಿಂಗಿಗೆ ಬಣ್ಣ ಹೊಡೆಯೋಣ ಅಂತಂದ್ರೆ ಮಣ್ಣಿನ ಬಣ್ಣಗಳನ್ನೆಲ್ಲ ಮಾಡ್ಕೊಂಡು ಹೊಡೆಯೋದಕ್ಕೆ ಬಣ್ಣದ ಹಬ್ಬ ಅಂತ ಕರೆದ್ವಿ. ಮೇವು ನೆಡೋಣ ಅಂತ ಮೇವಿನ ಹಬ್ಬ ಅಂತ ಕರೆದ್ವಿ. ಹೀಗೆ ಆಮೇಲೆ ಸ್ನೇಹದ ಜಾತ್ರೆ ಅಂತ ಮಾಡ್ತಿದ್ವಿ. ಅಂದರೆ ಇಷ್ಟು ಸಭೆಗಳು ನಡೀತಿತ್ತು, ಇಷ್ಟಗಳ ಸಂಘಗಳಾದವು. ಹಳ್ಳಿಗಳಲ್ಲಿ ಸ್ವಸಹಾಯ ಸಂಘಗಳಿಂದ ಸೇರಿ ಗ್ರಾಮ ವಿಕಾಸ ಸಮಿತಿ ಅಂತ ಮಾಡಿದ್ವಿ ಇಡೀ ಹಳ್ಳಿಗೆ. ಈ ಎಲ್ಲ ಸಾಮುದಾಯಿಕ ಕ್ರಿಯೆಗಳ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಈ ಎಲ್ಲ ಅಲ್ಲಿಂದ ಪ್ರತಿನಿಧಿಗಳು ಬಂದು ಸರ್ವೋದಯ ಮಹಾಸಂಘ ಅಂತ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿದ್ವಿ ನಾವು. ಹೀಗೆ ಇಷ್ಟೆಲ್ಲ ಮೀಟಿಂಗು ಇಷ್ಟೆಲ್ಲ ನಡೆಯುವಾಗ ಅದೊಂದು ದೊಡ್ಡ ಚಳುವಳಿ ಆಗ್ತದೆ. ಆದರೆ ಭಾಳ ಸಲ ಅಲ್ಲೆಲ್ಲ ನಡೀತಿತ್ತು. ಎಲ್ಲರಿಗೂ ಎಷ್ಟು ದೊಡ್ಡದು ಅಂತ ಕಲ್ಪನೆ ಬರ್ತಿರ್ಲಿಲ್ಲ. ಅದಕ್ಕೆ ಒಂದು ಡಿಸೈನ್ ಮಾಡಿದ್ವಿ. ಪ್ರತಿ ವರ್ಷ ಒಂದು ಸ್ನೇಹದ ಜಾತ್ರೆ ಅಂತ ಮಾಡಿದ್ವಿ. ಅಂದರೆ ಏನು, ಎಲ್ಲರೂ ಬರಬೇಕು ಒಂದು ಕಡೆಗೆ, ಯಾವುದೋ ಒಂದು ಊರಲ್ಲಿ ಅವರು ಆರ್ಗನೈಸ್ ಮಾಡ್ತಾರೆ. ಬರುವವರು ಬರಿಗೈಯಲ್ಲಿ ಬರಬಾರ್ದು. ಅಲ್ಲಿ ರೊಟ್ಟಿ ಅಲ್ಲ, ರೊಟ್ಟಿ ಪಲ್ಯ ಇತ್ಯಾದಿ ಎಲ್ಲ ತಕೊಂಡು ಬರಬೇಕು ಕೈಯಲ್ಲಿ. ಒಬ್ಬೊಬ್ಬರು ಒಂದೊಂದು ಮನೆಯಲ್ಲಿ ಎಷ್ಟೆಷ್ಟು ಕೊಡ್ತಾರೆ ಅವರೇ ಪ್ಲಾನ್. ಅಲ್ಲಿ ಬಂದು ಆಟ ಆಡಬೇಕು. ಆಟ ಅಂದರೆ ಕಾಂಪಿಟೇಷನ್ ಇರೋ ಆಟ ಅಲ್ಲ. ನಾನು ಹೇಳಿದೆ ನನಗೆ ಕಾಂಪಿಟೇಷನ್ ಬಗ್ಗೆ ಅಬ್ಜೆಕ್ಷನ್ ಇದೆ. ಎಲ್ಲರೂ ಹಿರಿಯರು ಹೆಣ್ಣುಮಕ್ಕಳು ಎಲ್ಲರೂ ಆಟ ಆಡಬೇಕು. ಅಲ್ಲಿ ಯಾರು ಗೆದ್ದರು ಯಾರು ಸೋತರು ಅಂತಿಲ್ಲ. ಆಟ ಆಡುವುದೇ ಪ್ರಾಸೆಸ್ಸೇ ಅದು. ಆಡಿ ಎಲ್ಲ ಆದಮೇಲೆ ಹಾಡು ಗೀಡು ಎಲ್ಲ ಹೇಳಿ ಊಟ ಮಾಡಬೇಕು. ಇದೇ ಹಬ್ಬ. ಅಂದರೆ ಎಷ್ಟು ಜನ ಇರ್ತೀವಿ ನಾವು, ಆ ಸೆನ್ಸ್ ಆಫ್ ಬಿಲಾಂಗಿಂಗ್ ನಾವೆಲ್ಲ ಇಷ್ಟೆಲ್ಲ ಚೆನ್ನಾಗಿ. ಇದೊಂದು ಚಳವಳಿ ಆಗಿದೆ, ಇದೊಂದು ಆಂದೋಲನವೇ ಆಗಿದೆ ಅಂತ ಭಾವದಿಂದ ತಿರುಗಿ ಮನೆಗೆ ಹೋಗಬೇಕು. ಹಗಿ ಹಬ್ಬ ಅಥವಾ ಹಸಿರು ಹಬ್ಬ ಮಾಡುವಾಗಲೂ ಅಷ್ಟೇ ಬೇರೆ ಎಲ್ಲಿಂದ ಬರಬೇಕು ಜನ. ಇವರೆಲ್ಲ ಮಾಡೋದಾಯಿತು. 8, 10, 20 ಹಳ್ಳಿಯಲ್ಲೆಲ್ಲ ಒಟ್ಟೊಟ್ಟಿಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು. ಒಂದೇ ದಿವಸಕ್ಕೆ 1 ಲಕ್ಷ ಗಿಡದವರೆಗೆ ನೆಟ್ಟದಿದೆ ನಾವು. ಆಮೇಲೆ ಹೊರಗಡೆಯಿಂದ ಬಂದವರೆಲ್ಲ ಯಾರ್ಯಾರ್ದು ರೈತರ ಮನೆಯಲ್ಲ ಉಳ್ಕೊಳ್ಳುವ ವ್ಯವಸ್ಥೆ ಮಾಡಿ ಅವರಿಗೆ ಹಿಂದಿನ ದಿವಸವೇ ಗಿಡಗಳನ್ನು ನೆಡುವುದು ಹೇಗೆ ಅಂತ ತರಬೇತಿ ಕೊಟ್ಟು ಮರು ದಿವಸ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಮಾಡಿ ನಮ್ಮ ಕಾರ್ಯಕರ್ತರೆಲ್ಲ ಇನ್ಚಾರ್ಜ್ ಇತ್ತು. ಯಾವುದೋ ಒಂದು ಹಳ್ಳಿಯಲ್ಲಿ ಸೇರಿಕೊಂಡು ಅಲ್ಲಿ ಹಾಡು ಊಟ ಎಲ್ಲ ಮಾಡಿ ಮನೆಗೆ ಹೋಗುವಂಥದ್ದು. ಅದಕ್ಕೆ ಮತ್ತೆ ಒಂದು ಆಧ್ಯಾತ್ಮಿಕವಾದಂಥ ಇದು ಕೊಟ್ಟಿವಿ. ಒಂದು ಹಸಿರು ಕಂಕಣ ಕಟ್ಕೊಳ್ಳೋದು, ದೇವರಿಗೆ ನೀವೆಲ್ಲ ಕೂದಲ ಎಲ್ಲ ಕೊಡ್ತೀವಿ. ಅದು ಯಾರಿಗೆ ಪ್ರೀತಿ, ದೇವರೇನು ಹೇಳಿಲ್ಲ ನಾವೆಲ್ಲ ಪ್ರೀತಿ ನಮಗೆ ಕೊಡ್ಬೋದು ಅಂತ. ನಾನೊಂದು 5 ಗಿಡ ನೆಡ್ತೇನೆ ದೇವರೇ, ನನ್ನ ಕುಟುಂಬ ಚೆನ್ನಾಗಿ ನೋಡ್ಕೊ, ನನ್ನ ಮಕ್ಕಳನ್ನ ದನಕರುಗಳನ್ನೆಲ್ಲ ಸರ್. ಅಂದರೆ ನಮ್ಮ ದೇವರು ಒಬ್ಲಿಕ್ಕಿಲ್ವೇ ಅಂತ ಕೇಳಿದ್ರೆ ಎಲ್ಲರೂ ಎಸ್ ಸರ್ ಅಂತ ಹಾಗೆ ಮಾಡಿದ್ರು. ಅದೊಂದು ಗಟ್ಟಲೆ 4,000 ಜನ ಸೇರ್ತಿದ್ರು. ಆಮೇಲೆ ಮಿನಿಸ್ಟ್ರುಗಳೇ ತಮ್ಮಿಂದ ನಾವು ಬಂದು ನೆಲಕ್ಕೆ ಕೂತ್ಕೊಡ್ತೀವಿ.
ನಾವೆಲ್ಲ. ಹೌದಾ? ಹೌದು ಎಲ್ಲ ಟೇಬಲ್ ಹಾ. ಎಲ್ಲ ಹಾಗೆ ಮಣ್ಣಿನಲ್ಲೇ ಅಲ್ಲೇ ಕೂತ್ಕೋಬೇಕು, ಹಾ. ಹಾಗೆ ಕೂತ್ಕೋಬೇಕು. ಹಾ. ಆ ಸಮಾನತೆ ಹ್ಮ್. ಒಟ್ಟು ಪಾಠ ಬಹಳ ದೊಡ್ಡದಾಗಲೇ ಆಯಿತು. ಅವರೇ ಹೇಳ್ತಿದ್ರು, ನಾವು ಹೊರಗಡೆ ಎಲ್ಲ ಸರ್ ಸ್ವಲ್ಪ ಪಾಲಿಟಿಕ್ಸ್ ಇದೆ ನಮ್ದಿನ್ನು, ಆದರೆ ಮಹಾಸಂಘದಲ್ಲಿ ನಾವು ಯಾವ ನಮ್ಗೆ ಪಾಲಿಟಿಕ್ಸ್ ಇಲ್ಲ, ನಾವೆಲ್ಲರೂ ಜಾತೀಯತೆ ರಾಜಕಾರಣ ಯಾವುದೂ ನಮಗಿಲ್ಲ ಅಂತ ಹೇಳ್ತಿದ್ರು. ಅಲ್ಲಿ ನೀವು ಕೃಷಿಗೆ ಬೇಕಾಗಿತ್ತು ಯಾವುದು ಒಣಗಿದ ನಾಲೆಯನ್ನು ನೀವು ರೀಯೂನಿಟ್ ಮಾಡಿದ್ರಿ ಅಂತ. ಇದು ಕೃಷಿಯಲ್ಲಿ ನಾವು ಮಾಡಿದ್ವಿ, ನಾವು ಅದು ದೊಡ್ಡ ಕೆಲಸ ಆಯಿತು. ಇವತ್ತು ಎದ್ದು ಕಾಣೋದು, ಯಾಕಂದ್ರೆ ಎಲ್ಲಿ ಅದು? ಅದು ಇಲ್ಲೆಲ್ಲ ಹಳ್ಳಿಗಳಲ್ಲಿ ಸುರಶೆಟ್ಟಿ ಕೊಪ್ಪ ಸುತ್ತಮುತ್ತ 22 ಹಳ್ಳಿ, ಹ್ಮ್. ದಾಸನ ಕೊಪ್ಪ ಸುತ್ತಮುತ್ತ 21, ಹತ್ತಿರ ಅದು 50 ಹಳ್ಳಿಯಲ್ಲಿ. ಅದು ಏನಾಗ್ಬಿಟ್ಟಿದೆ, ಆಧುನಿಕ ಕೃಷಿಯ ಸಮಸ್ಯೆ, ದೊಡ್ಡ ಸಮಸ್ಯೆ ಅಂತಂದರೆ ಏಕ ಬೆಳೆ ಪದ್ಧತಿ ಹೋಗ್ತಾ ಇದ್ದೀವಿ. ಅದು ಯಾವುದು ಹೆಚ್ಚು ಹಣ ತರುತ್ತದೋ ಅದು ಒಳ್ಳೆಯ ಕೃಷಿ. ಹಾಗಾಗಿ ಹಾಗೆ ಆ ಥರ ತರ್ಕ ನಿಮ್ಮ ಮನಸ್ಸಿಗೆ ಹೋಗ್ತದೆ, ಭಾಳ ಬೆಳೆಗಳು ಅದ್ರ ಬೇರೆ ಆಗುತ್ತೆ. ಯಾಕಂದರೆ ಹಣ ಒಂದೇ ಮೌಲ್ಯ ಅಂತ ಆಯ್ತು ಅದರಲ್ಲಿ. ಹೇಗೆ ಈಗ ಸಂಬಳ ಎಷ್ಟು ಸಂಬಳ ಸಿಗ್ತದೆ ಅಂತ ಕೇಳೋದೇ ನಿಮ್ಮ ನೌಕರಿಯ ಮೌಲ್ಯ ಈಗ, ಹೌದಲ್ಲ? ಕರೆಕ್ಟ್. ಅದ್ರ ಬಿಟ್ಟು ಕೃಷಿಯಲ್ಲಿ ಹಣದ ರೂಪದಲ್ಲಿ ಇಲ್ಲದ ಹಲವಾರು ಆದಾಯಗಳಿರ್ತವೆ, ಅದನ್ನು ನಾವು ಪರಿಪಾಲಿಸದೇ ಇಲ್ಲ. ಹಾಗಾಗಿ ಹಲವು ಬೆಳೆಗಳು ಕಳೆದೋಗಿದ್ದಾವೆ. ಆ ಎಲ್ಲ ಕೊಂಡಿಗಳು, ಸುಸ್ಥಿರತೆಯ ಕೊಂಡಿಗಳು ಕಳೆದೋಗಿ ಏಕ ಬೆಳೆ ಪದ್ಧತಿಗೆ ಹೋಗಿದೆ. ಹಾಗಾಗಿ ನಷ್ಟ ಮಾಡ್ಕೊಳ್ಳೋದು ಸುಲಭ ಆಗಿದೆ. ಕೆಲವರಿಗೆ ಅನುಕೂಲಸ್ಥರಿಗೆ ಒಂದೊಂದು ವರ್ಷ ದೊಡ್ಡ ದೊಡ್ಡ ಲಾಭ ಬಂದದ್ದು ನೋಡಿಕೊಂಡು ಎಲ್ಲರೂ ಮುಚ್ಚುಗಟ್ಟಿ ಅದನ್ನೇ ಮಾಡಲಿಕ್ಕೆ ಹೊರಡುವ ಸಂದರ್ಭ ಇತ್ತು. ಹಾಗಾಗಿ ನಾವು ಸಮಗ್ರ ಮಾಡೋಣ ಅಂದರೆ ಅದಕ್ಕೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ, ಅಂದರೆ ಒಂದು ಜೋಳದ ಬೆಳೆ, ನಮ್ಮ ಕಡೆಯ ಬೆಳೆ ಅಥವಾ ನಮ್ಮಲ್ಲಿ ಭತ್ತದ ಬೆಳೆ, ಜೋಳ ಇದೆ. ಜೋಳದ ಬೆಳೆ ಅದರಷ್ಟಕ್ಕೆ ಅದು ನಿಂತ್ಕೊಳ್ಳೋದಿಲ್ಲ. ಅದು ದನಕ್ಕೆ ಮೇವು ಕೊಡ್ತದೆ, ಮನೆಗೆ ಕಾಳು ಕೊಡ್ತದೆ, ದನದಿಂದ ಗೊಬ್ಬರವನ್ನು ಪಡ್ಕೊಳ್ತದೆ, ದನದಿಂದ ಉಳುಮೆಯನ್ನು ಪಡ್ಕೊಳ್ತದೆ, ಮನೆಯವರು ಅದಕ್ಕೆ ಕೆಲಸ ಮಾಡ್ತಾರೆ. ಹೀಗೆ ಒಬ್ಬರಿಗೊಬ್ಬರು ಒಂದೊಂದು ಉದ್ಯಮ ಅಂತ ತಗೊಂಡು ಸಂಬಂಧ ಇದೆ. ಈ ಉದ್ಯಮಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಕೃಷಿ ಬೆಳೆ ಇರಬೇಕು, ಫಾರೆಸ್ಟ್ರಿ ಇರಬೇಕು, ಹಾರ್ಟಿಕಲ್ಚರ್ ಇರಬೇಕು, ತೋಟಗಾರಿಕೆ ಇರಬೇಕು, ಮಸಾಲೆ ಬೆಳೆಗಳಿರಬೇಕು, ಮೇವಿನ ಬೆಳೆಗಳಿರಬೇಕು, ಮಣ್ಣು ನೀರಿನ ಸಂರಕ್ಷಣೆ ಇರಬೇಕು, ದನಕರುಗಳಿರಬೇಕು, ಕೋಳಿ ಸಾಕುವವರಾದ ಕೋಳಿ ಇರಬೇಕು. ಇವೆಲ್ಲವೂ ಇದ್ದರೆ ಎಲ್ಲವನ್ನೂ ಸಪೋರ್ಟ್ ಮಾಡ್ತಾ ಒಂದು ಅದ್ಭುತವಾದಂಥ ಸಮಗ್ರ ಕೃಷಿ ಆಗ್ತದೆ. ಈ ಸಮಗ್ರ ಕೃಷಿ ಇದ್ದಾಗ ರೈತರಿಗೆ ಬರಗಾಲ, ಅತಿವೃಷ್ಟಿ ಯಾವ ಸಮಸ್ಯೆಯೂ ಬಾಧಿಸೋದಿಲ್ಲ ಅಂತೇಳಿ. ಹಾಗೆ ಮಾಡಿದಾಗ ಒಂದು ಮುಖ್ಯವಾದ ಕಳೆದು ಹೋದ ಕೊಂಡಿ ಅಂತಂದರೆ ವೃಕ್ಷಗಳು, ಮರಗಿಡಗಳು. ಅಂದರೆ ನಮಗೆ ಎಲ್ಲರೂ ಭಾಷಣ ಕೊಡ್ತಿದ್ವಿ, ಸಾವಯವ ಕೃಷಿ ಮಾಡಿ, ಸಾವಯವ ಕೃಷಿ ಮಾಡಿ. ಸಾವಯವ ಕೃಷಿ ಮಾಡಬೇಕಿದ್ರೆ ಗೊಬ್ಬರ ಬೇಕು. ಗೊಬ್ಬರ ಮಾಡಬೇಕು ಅಂತಂದರೆ ಬರೀ ಸಗಣಿಯ ಗೊಬ್ಬರ ಆಗೋದಿಲ್ಲ. ಸಗಣಿಯ ಜೊತೆಗೆ ಸಾವಯವ ವಸ್ತು, ಅದಕ್ಕೆ ಬಯೋಮಾಸ್, ಜೀವದ್ರವ್ಯಗಳು ಬೇಕು, ಸೊಪ್ಪು ಎಲ್ಲ ಬೇಕು. ಅದೆಲ್ಲಿ ಬರ್ತದೆ? ನಮ್ಮಲ್ಲಿ ಸೊಪ್ಪಿನ ಬೆಟ್ಟದ ಇದೆ. ಅಂಥದ್ದು ಒಂದನ್ನು ನಮ್ಮ ಹೊಲದಲ್ಲಿ ಬಯಲುಸೀಮೆಯಲ್ಲಿ ಸುತ್ತಲೂ ಮಾಡಿಕೊಂಡ್ರೆ ಅದನ್ನು ಸವರಿ ಅದನ್ನು ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ, ಅದನ್ನೇ ಸವರಿ ನಮ್ಮ ಗಿಡಗಳ ಬುಡಕ್ಕೆಲ್ಲ ಮುಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ, ಅದನ್ನೇ ಸವರಿ ನಮ್ಮ ದನಗಳಿಗೆ ಮೇವಾಗಿ ಹಾಕುವಂಥ ಜಾತಿಗಳೆಲ್ಲ ಇದ್ದರೆ ಅದ್ಭುತ ಆಗ್ತದೆ ಅಂತ ಹಾಗೆಲ್ಲ ಮಾಡಿದ್ವಿ. ಬಯೋಗ್ಯಾಸ್ ಮಾಡಿದ್ವಿ, ವರ್ಮಿ ಕಂಪೋಸ್ಟಿಂಗ್ ಮಾಡಿದ್ವಿ, ದನಗಳನ್ನು ಸಾಕಿದ್ವಿ. ಹಾಕಿದ್ವಿ ನಾವಲ್ಲ, ಅವರು ಮಾಡಿ. ಹೀಗೆ ಮಾಡಿ ನಾವು ಅದನ್ನು ಹೇಳುವಾಗ ನಾವು ನೆನಪಾಗೋದು. ನಮ್ಮ ಭಾಷೆ ಬಹಳ ಮುಖ್ಯ. ಜನರೊಡನೆ ಕಮ್ಯುನಿಕೇಷನ್ ಮಾಡುವಾಗ ನೀವು ಅಂತ ಮಾತಾಡಬಾರ್ದು ಅಂತ, ನಾವು ಅಂತ ಹೇಳಬೇಕು. ಅದು ಎಷ್ಟರ ಮಟ್ಟಿಗೆ ಹೋಗ್ತಿತ್ತು ಅಂದ್ರೆ ಒಂದ್ಸಲ ನಾನು ಹೆಣ್ಣು ಮಕ್ಕಳ ಸಭೆಯಲ್ಲಿ ಮಾತಾಡಿದಾಗ ಅವ್ರ ಹತ್ರ ಹೇಳ್ತಿದ್ದೆ, ಅಲ್ರಿ ನಾವು ಹೆಣ್ಣು ಮಕ್ಳು ಏನು ಮಾಡ್ತೀವ್ರಿ ಅಂತಿದ್ದೆ ನಮ್ಮ ಧಾರವಾಡ ಭಾಷೆಯಲ್ಲಿ. ಅವರು ಹೋಗೋದು ಅಂತಿದ್ರು. ಆಮೇಲೆ ನಾವು ತಮಾಷೆ ಮಾಡ್ಕೊಂಡು ಅಂತಿದ್ವಿ, ನೋಡ್ರಿ ನಾವು ಹೆಣ್ಮಕ್ಳು ಅಂತಂದ್ರೆ ನಾನೇನು ಹೆಣ್ಮಕ್ಳೇನ್ರಿ ಅಂದರೆ ಅದು ಹಾಗೆ ನಾವು ಅಂತ ಭಾಷೆಯನ್ನು ಪ್ರಾರಂಭ ಮಾಡಿದ್ರೆ ನಾವು ಅದು ನಾವೆಲ್ಲ ಒಂದು. ಇಲ್ಲಾಂದರೆ ನೀವು ಮಾಡ್ತೀರಿ, ನೀವು ವಾಪಸ್ ಮಾಡ್ತೀರಿ, ದಟ್ ಈಸ್ ನಮ್ಮ ಮಕ್ಕಳು ಹೇಗೆ ನಾವು ಬರೀ ಬೈದರೆ ಅದನ್ನು ತಗೊಳ್ಳೋದಿಲ್ವೋ ಹಾಗೆ ಅವ್ರಿಗೂ ಅದು ಇಷ್ಟ ಆಗೋದಿಲ್ಲ. ನೀವು ಸರಿ ಇಲ್ಲ, ನಾವು ಸರಿ ಇಲ್ಲ, ನಾವು ಸರಿ ಮಾಡ್ಕೊಳ್ಳೋಣ, ನಾವು ಹೀಗೆ ಮಾಡೋಣ ಅಂತಂದರೆ ಅದರ ಪರಿಣಾಮ ಬೇರೆ. ಹಾಗಾಗಿ ಅದು ಎಲ್ಲ ನಾವು ಅಂತ. ನನಗೆ ಈಗಲೂ ಕೆಲವರು ಕೇಳಿದ್ರೆ, ನೀವು ಕೃಷಿ ಬಗ್ಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ, ನಿಮಗೂ ಒಂದು ಹೊಲ ಇಲ್ಲ ಅಲ್ರಿ ಅಂತೇಳಿ. ನನಗೆ ಬೇಡ ಅಂತೇಳಿ ಬಿಟ್ಟಿದ್ದೀವಿ. ನಾನು ಆಸ್ತಿ ಮಾಡಬಾರದು ಅಂತ ತತ್ವದಲ್ಲಿ ಬದುಕಿದವರು, ಅವ್ರಿಗೆಲ್ಲ ನನ್ನ ಹೊಲವೇ, ನನ್ನ ವಿಚಾರಗಳನ್ನೇ ಅವರು ನನ್ನ ಜೊತೆಗೆ ಸೇರಿ ಮಾಡಿದ್ದಾರೆ.
ನನಗೆ ನೀವು ಇಲ್ಲೇ ಬಂದು ಮನೆ ಕಟ್ಕೊಳ್ಳಿ, ಜಾಗ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು ಅಲ್ಲಿ. ನಾನು ನಮ್ಮ ಬೈಕ್ ಸಂಸ್ಥೆಯವರಿಗೆ ನಾನು ಅಲ್ಲೇ ಆ ಹಳ್ಳಿಯಲ್ಲೇ ಉಳ್ಕೊಳ್ತೀನಿ, ನನಗೆ ಪರ್ಮಿಷನ್ ಕೊಡಿ ಅಂತಲೂ ಕೇಳಿದೆ. ನನಗೆ ಬೇಡ, ನೀವು ಇಲ್ಲಿದ್ದರೆ ಸರಿಯಾಗ್ತದೆ, ಧಾರವಾಡದಲ್ಲೇ ಇದ್ದರೆ ಎಲ್ಲ ಕೋಆರ್ಡಿನೇಷನ್ಗೆಲ್ಲ ಅನುಕೂಲ ಆಗ್ತದೆ, ಇಲ್ಲೇ ಇರ್ತದೆ. ಹಾಗೆ ಬಿಟ್ಟೆ. ಹೀಗೆ ಬಹಳ ಅಂದರೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಜನ ನಮ್ಮ ಬಯಲುಸೀಮೆಯಲ್ಲಿ. ನೀವು ಎಷ್ಟು ಈಗ ಸುಮ್ಮನೆ ಹೊರಗಿಂದ ನೋಡಿದ್ರೆ ಹೊರಟು ಕಾಣ್ತಾರೆ ಅವರು, ಅಂದರೆ ತುಂಬ ಅವರಲ್ಲಿ ಹೃದಯವಂತಿಕೆ ಇದೆ. ಅದನ್ನು ಈಗ ಆ ಏರಿಯಾ ಕಾಡಿನ ರೀತಿಯಲ್ಲೇ ಅದು ಕಾಡಿನ ಈಗ ಹೋದರೆ ನೀವು ಬೇಸಿಗೆಯಲ್ಲಿ ಹೋದ್ರಿ ಹಾಂ ಅಲ್ಲಲ್ಲಿ ಕಾಣ್ತದೆ ನಿಮಗೆ ಮರ ಗಿಡಗಳು ಬೆಳ್ಕೊಂಡಿರೋದು. ಅದು ಯಾವುದು ಗೋಳ ಇತ್ತು ಈಗ ಅದು ಎಲ್ಲರೂ ಗೊತ್ತಿದೆ. 20 ಲಕ್ಷ ಗಿಡ ನೆಟ್ವಿ, ಅದರಲ್ಲೊಂದು 10 ಲಕ್ಷ ಗಿಡವಾದರೆ ಈಗ ಬದುಕೊಂಡಿರೋದು. ಅದರದ್ದು ಒಂದು 10ರಿಂದ 20 ಜಾತಿಯ ವಿವಿಧ ವೃಕ್ಷಗಳನ್ನು ಎಲ್ಲರೂ ನೆಟ್ಟಿದ್ದಾರೆ. ಆಮೇಲೆ ನಾಳೆಯನ್ನು ನೀವೇನು ನಾಳೆ ಅಂದರೆ ಒಂದು ಅಂತಂದರೆ ಈಗ ಜಲಾನಯನ ಪ್ರದೇಶ ಅಭಿವೃದ್ಧಿ ಅಂತ ಕೇಳಿದ್ದಾರೆ. ಅಂದರೆ ಒಂದು ಜಲಾನಯನದಲ್ಲಿ ಬಿದ್ದ ನೀರೆಲ್ಲವನ್ನು ನಾವು ಅಲ್ಲೇ ಹಿಡ್ಕೊಂಡು ಅದರ ಬೈಬೇಕು ಅಂತ ನಾವೇನು ಮಾಡಬೇಕು ಅಂತಂದರೆ ಪ್ರತಿಯೊಬ್ಬ ರೈತನ ಹೊಲವನ್ನು ಒಂದು ಜಲಾನಯನ ಅಂತ ಅಂದ್ಕೊಳ್ಳೋದು. ನಾನು ಅದೇ ಈಗ ನನ್ನ ಅನುಭವದಿಂದ ಈಗ ಹೇಳೋದು, ನಮಗೆ ನೀರಾವರಿ ಬೇಕಿಲ್ಲ ಅಂತ. ಭಾರತದಂಥ ದೇಶದಲ್ಲಿ ಪ್ರತಿ ಎಕರೆಗೆ ಸರಾಸರಿ 1000 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವಲ್ಲಿ 1000 ಮಿಲಿಮೀಟರ್ ಅಂದರೆ ಒಂದು ಎಕರೆಗೆ 40 ಲಕ್ಷ ಲೀಟರ್ ನೀರಾಯಿತು. ಆ ನೀರಲ್ಲಿ ಒಂದು 50% ನಾವು ಹಿಡ್ಕೊಂಡ್ರೂ ನಮಗೆ ಹೊರಗಡೆಯ ನೀರು ತಂದು ಬಳಸುವ ಅವಶ್ಯಕತೆ ಇಲ್ಲ ಅಂತೆ. ಮತ್ತು ನೀರಾವರಿಯ ಇದು ನಿಜಕ್ಕೂ ಏನೂ ಪ್ರಯೋಜನ ಇಲ್ಲ. ಅದು ನಮ್ಮ 100% ಜನರಿಗೆಲ್ಲ ನೀರಾವರಿ ಒದಗಿಸಲಿಕ್ಕೆ ಬೇಕಾದ ಇದು ನಮಗೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಮಳೆಯ ನೀರು ಹಿಡಿಯುವುದಕ್ಕಿಂತ ದೊಡ್ಡ ನೀರಾವರಿ ಯೋಜನೆ ಇಲ್ಲ ಅಂತ. ಹಾಗೆ ಮಾಡಲಿಕ್ಕೆ ಮಾಡಿದ್ದು ಬದುಗಳು, ಅಲ್ಲಿ ಟ್ರೆಂಚ್ಗಳು, ಆಮೇಲೆ ಚೆಕ್ ಡ್ಯಾಮ್ಗಳು, ಆಮೇಲೆ ಪ್ರತಿ ಹೊಲದಲ್ಲಿ ಸಾಧ್ಯವಾದ ಒಂದು ಕೃಷಿ ಹೊಂಡ ಅಂತ. ಏನಾಗ್ತದೆ, ಒಂದು ಸಲ ಮಳೆ ಬಂದಾಗ ಜೋರ ಮಳೆ ಬರ್ತದೆ, ಅದು ಹರಿದು ಹೋಗ್ತದೆ. ನಾಳೆ ನಾಡ್ದು ಬಂದಾಗ ಮಳೆ ಇಲ್ಲದೆ ಹೋದರೆ ಅದು ಒಂದು ಹನಿ ನೀರಿಲ್ಲ. ನಿನ್ನೆ ಮೊನ್ನೆ ನೀರು ಮಳೆ ಬಂದಿದ್ದೇ ಸುಳ್ಳು. ಹಾಗಾಗಿ ಆ ನೀರನ್ನು ನಾವು ಹಿಡಿದುಕೊಂಡ್ರೆ ನಾಳೆಯ ಕಷ್ಟ ಕಾಣ್ತದಲ್ಲ. ಸೊ ಅಲ್ಲಲ್ಲಿ ತಕ್ಕ ಸ್ಥಳ ನೀರಿಗಿಸೋದು ಅಂಡರ್ವೇಷನ್ ವಾಟರ್, ಅದು ಅಲ್ಲಲ್ಲಿ ಬದು ಅಂದರೆ ಇಳಕಲಿಗೆ ಅಡ್ಡಲಾಗಿ ಬದು ಟ್ರೆಂಚ್ ಮಾಡೋದು, ಅದನ್ನೆಲ್ಲ ಗಟ್ಟಿ ಮಾಡಿಕೊಳ್ಳಿಕ್ಕೆ ಅದ್ರ ಮೇಲೆಲ್ಲ ಮೇವು ಇತ್ಯಾದಿ ಎಲ್ಲ ಬೆಳ್ಕೊಳ್ಳೋದು. ಅಲ್ಲಿ ಕೆಳಗೆ ಎಲ್ಲೋ ಒಂದು ಕಡೆಗೆ ಹೆಚ್ಚಾದ ನೀರನ್ನು ಹಿಡ್ಕೊಳ್ಳಿಕ್ಕೆ ಒಂದು ಹೊಂಡ ಮಾಡ್ಕೊಳ್ಳೋದು. ಇದೆಲ್ಲ ಬಹಳ ಕೆಲಸ. ಅಂದರೆ ಸುಮಾರು ಒಂದು 100 ಕೋಟಿ ಲೀಟರ್ಗಿಂತಲೂ ಹೆಚ್ಚು ನೀರನ್ನು ನಾವು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅಲ್ಲಿಯ ಅಂತರ್ಜಲ ಮಟ್ಟ ಬಹಳ ಹಳ್ಳಿಗಳಲ್ಲಿ ಹೆಚ್ಚಾಯಿತು. ಕೆಲವು ಹಳ್ಳಿಗಳಲ್ಲಿ ಸಮಸ್ಯೆ ಇನ್ನೂ ಸ್ವಲ್ಪ ಉಳ್ಕೊಂಡಿತ್ತು. ಆದರೆ ಅದು ಯಾಕೆ ಅಂತಂದರೆ ನಾವು ಇಂಗಿಸಿದ ನೀರು ಹೀಗೆ ಬಿಹೇವ್ ಮಾಡ್ತದೆ ಅನ್ನೋದ್ರ ಬಗ್ಗೆ ನಮಗೆ ಕಂಟ್ರೋಲ್ ಇಲ್ಲ. ಆದರೆ ಸಾಮಾನ್ಯವಾಗಿ ಎಲ್ಲರೂ ಸೇರಿ ಮಾಡಿದಾಗ ಗಿಡ ನೆಡುವುದು ಮತ್ತು ನೀರು ಹಿಡಿಯೋದು. ಈಗ ವಿಜ್ಞಾನಿಗಳು ಏನು ಹೇಳ್ತಿದ್ದಾರೆ ಅಂತಂದರೆ, ನಮಗೆ ಮಳೆ ಬರ್ತದಲ್ಲ, ಅದಕ್ಕೆ ಜಲಚಕ್ರ ಅಂತ ಹೇಳ್ತದೆ. ಜಲ ನೀರು ಆವಿಯಾಗಿ ಮೇಲೆ ಹೋಗ್ತದೆ, ಮೋಡವಾಗ್ತದೆ, ತಂಪಾಗಿ ಮಳೆ ಬರ್ತದೆ. ಈ ಜಲಚಕ್ರ ನಮಗೆ ಮಳೆ ಬರುವಲ್ಲಿ 1/3 ಅಂಶ ಮಳೆ ಮಾತ್ರ ಜಾಗತಿಕ ಜಲಚಕ್ರದಿಂದ ಬರ್ತದೆ. 2/3 ಅಂಶ ನಮ್ಮ ಸ್ಥಳೀಯ ಜಲಚಕ್ರದಿಂದ ಬರ್ತದೆ. ಮತ್ತು ಈ ಸ್ಥಳೀಯ ಜಲಚಕ್ರವನ್ನು ಜಾಗೃತ ಮಾಡಬೇಕು ಅಂತ ಆದರೆ ಅಲ್ಲಿ ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದುಕೊಳ್ಳುವ ಕೆಲಸ ಆಗಬೇಕು. ಇದೆಲ್ಲ ನಮಗೆ ಹಾಗೆ ಗೊತ್ತಿರಲಿಲ್ಲ, ಈಗ ಆಮೇಲೆ ನಮಗೆ ಗೊತ್ತಾಗಿತ್ತು. ಮತ್ತು ಆ ತೇವಾಂಶವನ್ನು ವಾತಾವರಣದಲ್ಲಿ ಹಿಡಿಲಿಕ್ಕೆ ಬೇಕಾಗಿ ಗಿಡ ಮರಗಳಿರಬೇಕು. ಈ ಎರಡನ್ನೂ ನಾವು ಹಾಗೆ ಮಾಡಿಬಿಟ್ವಿ. ಹಾಗಾಗಿ ಅಲ್ಲಿ ಮಳೆಯ ಇದು ಪ್ರಮಾಣವು ಹೆಚ್ಚಾಗಿದೆ. ಮತ್ತು ಮಳೆ ಹೆಚ್ಚಾಗುವುದು ಅಂತಕ್ಕಿಂತ ಎಷ್ಟು ಮಳೆ ನೀರು ಬಿತ್ತೋ ಅದನ್ನು ಸರಿಯಾಗಿ ಬಳಸುವ ಪ್ರಮಾಣ. ಅಂದರೆ ನಮಗೆ ಗೊತ್ತಿದೆ, ನಮ್ಮಲ್ಲಿ ರಾಜಸ್ಥಾನದ ಕೆಲವು ಪ್ರದೇಶಗಳಲ್ಲಿ ತೀರಾ ಕಡಿಮೆ ಮಳೆ ಆಗ್ತದೆ. ಅಲ್ಲಿ ಅವರು ನೀರಿಗೆ ಸ್ವಾವಲಂಬಿಗಳಾಗಿದ್ದರು. ಅದೇ ಚಿರಾಪುಂಜಿಯಲ್ಲಿ ಜಗತ್ತಿನಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ಗೌರ್ಮೆಂಟ್ ರೆಕಾರ್ಡ್ ಪ್ರಕಾರವೇ ಕುಡಿಯುವ ನೀರಿಗೆ ಸಮಸ್ಯೆ ಇರುವುದು. ಅಂದರೆ ಒಟ್ಟಾರೆ ನೀರಿನ ಸ್ಥಿತಿ ಅಂತನ್ನೋದು ನಮಗೆ ಎಷ್ಟು ನೀರು ಮಳೆ ಬೀಳ್ತದೆ ಅಂತ ಅನ್ನೋದಕ್ಕಿಂತ ಆ ಬಿದ್ದ ಮಳೆಯ ನೀರನ್ನು ಹೇಗೆ ಬಳಸ್ಕೊಂಡ್ವಿ ಅಂತ ಅನ್ನೋದನ್ನು ಅವಲಂಬಿಸ್ಕೊಳ್ಳುತ್ತದೆ ಅಂತ. ಹಾಗೆ ಆ ಬಿದ್ದ ನೀರನ್ನು ಹೆಚ್ಚು ಸರಿಯಾಗಿ ಬಳಸ್ಕೊಳ್ಳಿಕ್ಕೆ ಕೆಲಸ ಮಾಡಬೇಕು. ಈ ನಿಮ್ಮ ಈ ಕೆಲಸದಲ್ಲಿ
ಸುನಂದ ಅಮ್ಮನವರು ಏನು ಪಾತ್ರ ವಹಿಸಿದರು? ಇದು ನಾವು ಬಹಳ ಕಾನ್ಷಿಯಸ್ಲಿ ಮತ್ತೆ ಪ್ರಜ್ಞಾಪೂರ್ವಕವಾಗಿ ಕೆಲವು ನಿರ್ಣಯ ತಗೊಂಡ್ವಿ. ನಾವು ಆಫೀಸಿನ ಕೆಲಸ, ಮನೆಯ ಕೆಲಸ, ಆಫೀಸಿನ ಸಮಯ, ಮನೆಯ ಸಮಯ, ಹೀಗೆ ವಿಭಾಗ ಮಾಡಿಕೊಳ್ಳದೆ ಬದುಕಬೇಕು ಅಂತ. ನಾನಾಯಿತು, ನನ್ನ ಮಕ್ಕಳಾಯಿತು, ನನ್ನ ಜೊತೆಗೆ ಕೆಲವು 89 ವರ್ಷದಿಂದ ನನ್ನ ಅಮ್ಮ, ಎಲ್ಲರೂ ಸೇರಿ ನಾನು ಮನೆ ಕಟ್ಟುವಾಗಲೂ ಹಾಗೆ ಸಮುದಾಯದವರು ಇಲ್ಲಿ ಬಂದು ಉಳಿಯುವಾಗಿರಬೇಕು. ನಮ್ಮ ಮನೆಯನ್ನು ಕಟ್ಕೊಳ್ಳುವಾಗ ಆಸ್ತಿ ಮಾಡಬಾರ್ದು ಅಂತಿದ್ದವರು. ಅದು ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ, ನಾನು ಹೊರವಿಲ್ಲ ಅಂತ ಅಲ್ಲಿಗೆ ಹೋದಾಗ ಅಲ್ಲಿಯ ಮನೆ ಕಟ್ಟುವ ರೀತಿಯೆಲ್ಲ ನನಗೆ ನಾನು ಎಷ್ಟು ಪ್ರಭಾವಿತ ಆದೆ ಅಂತಂದರೆ, ಇದು ನಾನು ಮಾಡಬೇಕಾದ್ದು, ಈ ಥರ ವಿಚಾರಗಳು ಪ್ರಚಲಿತ ಆಗಬೇಕು, ನಾನು ಪ್ರಚುರಪಡಿಸಿದ್ರೆ ಮತ್ತಾರೋ ಅಂತ ವಿಚಾರ ಬಂದಮೇಲೆ ಮನೆ ಕಟ್ಟಬೇಕು ಅಂತ ಬಂತು. ಅದು ಹೇಗೋ ಆ ವಿಚಾರ ಬರ್ತಾ ಇದ್ದಂಗೆ ಅದಕ್ಕೆ ಬೇಕಾಗದ್ದೆಲ್ಲ ಕೂಡಿಬೋದು. ನನ್ನ ಹತ್ರ ಹಣ ಯಾವಾಗಲೂ ಕೈಯಲ್ಲಿಲ್ಲ. ನಾನು ಅದು ಒಂದು ನನ್ನ ತಾತ್ವಿಕವಾಗಿ ನನಗೆ ಜನರೊಡನೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯವಾಗಿದ್ದು ಇನ್ನೊಂದು ಅಂತಂದರೆ ನನ್ನ ಕೈಯಲ್ಲಿ ಹಣ ಇಲ್ಲ ಅಂತ ಅನ್ನೋದು. ಅಂದರೆ ಈ ಆಸ್ತಿ, ಹಣ ಇವೆಲ್ಲ ಇರುವಾಗ ಜನಕ್ಕೆ ನಾವು ಬೇರೆ ಆಗಲಿಕ್ಕೆ ಆಗ್ತೀವಿ. ನನಗೆ ಹೆಚ್ಚು ಪಾರದರ್ಶಕವಾಗಿ ಜನರಿಗೆ ಹೆಚ್ಚು ಸಮೀಪ ಆಗಲಿಕ್ಕೆ ಅದು ನನಗೆ ಸಹಾಯ ಮಾಡಿತು. ಹಾಗಾಗಿ ನಾನು ಮನೆಯೂ ಬೇಡ ಅಂತ ಇದ್ದವನು. ಆದರೆ ಅದೊಂದು ನೋಡಿದ ಮೇಲೆ ಇದು ಮಾಡಬೇಕಾದ ಕೆಲಸ ಅಂತಂದಮೇಲೆ ನಾವೆಲ್ಲ ಹೋಗಿ ಅಲ್ಲಿ ಹೊರವಲಿಗೆ ಹೋಗಿ ಬಂದು ಮನೆ ಕಟ್ಟಬೇಕು ಅಂತ ನಿರ್ಣಯ ಮಾಡಿದ್ವಿ. ಬೇರೆ ಬೇರೆ ತಂತ್ರಜ್ಞಾನಗಳನ್ನೆಲ್ಲ ಬಳಸಲಿಕ್ಕೆ ಮಾಡಿದ್ವಿ. ಒಂದು ನಾನು ಹೇಳಿದ್ದು ಅಂತಂದರೆ, ನಮ್ಮಲ್ಲಿ ಜನರು ಬಂದು ಕೂತ್ಕೊಂಡು ಚರ್ಚೆ ವಿಚರ್ಚೆಗಳೆಲ್ಲ ಆಗಲಿಕ್ಕೆ ಬೇಕಾಗುವ ಹಾಗೆ ನಾವು ಮನೆಯನ್ನು ಮಾಡಬೇಕು ಅಂತೇಳಿ. ಹಾಗಾಗಿ ನಮ್ಮ ಹಾಲು ಇತ್ಯಾದಿಗಳನ್ನು ದೊಡ್ಡದಾಗಿಟ್ಕೊಂಡ್ವಿ. ಗೋಡೆಗಳನ್ನೆಲ್ಲ ತೆಗೆದುಬಿಟ್ಟಿವಿ. ಇಡೀ ನಮ್ಮ ತಳಮಟ್ಟದಲ್ಲಿ 2 ಮಲಗುವ ಕೋಣೆಗಳನ್ನು ಬಿಟ್ಟರೆ ಮತ್ತೆಲ್ಲೂ ಮಧ್ಯದಲ್ಲಿ ಗೋಡೆಗಳೇ ಇಲ್ಲದಾಗಿ ಮನೆ ಕಟ್ಕೊಂಡ್ವಿ. ಒಂದು 40-50 ಜನ ಸರಾಗವಾಗಿ ಕೂತ್ಕೊಂಡು ನಾವು ಚರ್ಚೆ ಮಾಡಬಹುದಾಗಿತ್ತು. ಅದಾದಮೇಲೆ ನಾನು ಹಳ್ಳಿಯ ಜನರ ಜೊತೆಗೆ ಹೆಚ್ಚು ಸಮಯವನ್ನು ಕಳೀಲಿಕ್ಕಾಗಬೇಕು ಅಂತಂತ ನಮ್ಮ ಮನೆಯಲ್ಲಿ 3 ದಿವಸದ ಜನ ಬಂದು ಕೂತು ಚರ್ಚೆ ಮಾಡಲಿಕ್ಕೆ ಒಂದು ವಿಚಾರ ಮಾಡಿದೆ. ಆವಾಗ ಸುನಂದ ಎಲ್ಲ ತುಂಬ ಅದಕ್ಕೆ, ಅಂದರೆ ಅವರು ಬಂದು ಕುಳಿತುಕೊಂಡಾಗ ಅಲ್ಲಿ ಅವರಿಗೆ 3 ದಿವಸ ಹೋಗ್ಬೇಕು, 4 ದಿವಸ ವಾಪಸ್ ಹೋಗ್ಬೇಕು. ಅವರಲ್ಲೇ ಮಲಗುತ್ತಾರೆ, ಅವರಲ್ಲೇ ಊಟ ಮಾಡ್ತಾರೆ. ಹೀಗೆ ಬೆಳಗ್ಗೆ ನಾವು 5 ಎದ್ದರೆ ರಾತ್ರಿ 10 ಗಂಟೆವರೆಗೆ ಅಲ್ಲೇ ಎಲ್ಲ ಚರ್ಚೆ ಎಲ್ಲ ನಡೆಯೋದು. ಊಟ ಮಾಡೋದು ಹೊರಗಡೆಯಿಂದ ತರುವಾಗಿಲ್ಲ. ನಮ್ಮ ಆಫೀಸ್ನವ್ರಿಗೆ ಹೇಳಿಬಿಟ್ಟೆ, ನೀವು ಇದರಲ್ಲಿ 1 ಪೈಸೆಯನ್ನು ನೀವು ಖರ್ಚಾಗುವಾಗಿಲ್ಲ, ಇದು ನನ್ನ ಖರ್ಚೇ ಆಗಬೇಕು. ಯಾಕೆಂದರೆ ಬಹಳ ಸಲ ಇನ್ನೊಂದು ದೊಡ್ಡ ಸಮಸ್ಯೆ ಇರೋದು ಅಂತಂದರೆ, ಗ್ರಾಮೀಣರಿಗೆ ಇದು ನಾವು ಯಾವುದೋ ಒಂದು ಸಂಸ್ಥೆಯಿಂದ ಯಾವುದೋ ಯೋಜನೆಯಿಂದ ಕೆಲಸ ಮಾಡಲಿಕ್ಕೆ ಶುರು ಮಾಡೋದು, ಇದು ಅಲ್ಲಿಂದ ಬರ್ತದೆ, ಇವರು ಮಾಡ್ತಾರೆ, ಇವರದ್ದೇನು ಇದರಲ್ಲಿ ಅಂತ ಹೀಗೆ ಇರೋ ಸಾಧ್ಯತೆ ಇರ್ತದಲ್ಲ. ಅದಕ್ಕೆ ನಾವು ಅವ್ರ ಜೊತೆಗೆ ಇನ್ನೂ ಹೆಚ್ಚು ನಿಕಟ ಆಗಬೇಕು ಅಂತ ಅನ್ನೋ ಕಾರಣಕ್ಕೆ ಕ್ವಾಲಿಟಿ ಟೈಮ್ ಅವ್ರ ಜೊತೆ ಕಳೆಯಬೇಕು ಅಂತ ಇದನ್ನು ಡಿಸೈನ್ ಮಾಡಿದೆ. ಒಂದು 20-25 ಜನ ನಮ್ಮಲ್ಲಿ ಬಂದು ಉಳ್ಕೊಳ್ಬೇಕು. ಅರ್ಧದಷ್ಟು ಗಂಡಸರು, ಅರ್ಧದಷ್ಟು ಮಹಿಳೆಯರು. ಎಂಥವ್ರು ಇರಬೇಕು ಅಂದರೆ ಸ್ವಲ್ಪ ನಾಯಕತ್ವ ಕೂಡ ಇರಬೇಕು ಅವರಿಗೆ, ಸ್ವಲ್ಪ ಆದರೂ. ಅವರ ಜೊತೆಗೆ ಚರ್ಚೆ ಮಾಡುವಾಗ ನಿಮ್ಮಂಥ ಹಿರಿಯರೆಲ್ಲ ಬಂದು ಬೇರೆ ಬೇರೆ ವಿಷಯದ ಮೇಲೆ ಚರ್ಚೆ ಮಾಡಬೇಕು. ಮುಖ್ಯ ಥೀಮ್ ಇಷ್ಟೇ, ನಿಮಗೆ ಏನು ಸಮಸ್ಯೆಗಳಿವೆ, ಆ ಸಮಸ್ಯೆಗಳ ಪರಿಹಾರವನ್ನು ಬೇರೆಯವರು ಯಾರೋ ಮಾಡಬೇಕು ಅಂತ ನೀವು ಯಾಕೆ ನಿರೀಕ್ಷೆ ಮಾಡ್ತೀವಿ? ನಿಮಗೆ ಇದು ಸಮಸ್ಯೆ ಆಗಿ ಕಾಣ್ತದೆ ಅಂತ ಆದರೆ ಈ ಸಮಸ್ಯೆಯ ಪರಿಹಾರ ಮಾಡುವ ಶಕ್ತಿ ನಿಮ್ಮಲ್ಲೇ ಇರ್ತದೆ. ನೀವು ಮೊದಲ ಹೆಜ್ಜೆ ಇಡಿ, ಬೇರೆಯವರು ಕೈ ಜೋಡಿಸ್ತಾರೆ ನಿಮಗೆ. ಹೀಗೆ ಈ ರೀತಿಯ ಚರ್ಚೆಗಳನ್ನು ಬೇರೆ ಬೇರೆ ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಇರಬಹುದು, ಆರೋಗ್ಯದಲ್ಲಿರಬಹುದು, ಕೃಷಿಯಲ್ಲಿರಬಹುದು, ಸಾಮಾಜಿಕತೆಯಲ್ಲಿರಬಹುದು, ಧಾರ್ಮಿಕ ಇರಬಹುದು, ಬೇರೆ ಬೇರೆ ವಿಷಯದ ವ್ಯಕ್ತಿಗಳು ಹಿರಿಯರು ಬಂದು ಚರ್ಚೆ ಮಾಡೋದು. ಆವಾಗ ಸುನಂದ ಮಕ್ಕಳು ಎಲ್ಲ ಅಡುಗೆ ಮಾಡಿ ಅವರಿಗೆ ಬಡಿಸ್ಬೇಕು. ಮತ್ತು ಅದರಲ್ಲಿ ನಮಗೆ ಭಾಳ ಸಲ ನಮ್ಮ ಮಾತು ಸರಿಯಾದ ಅರ್ಥದಲ್ಲಿ ಜನ ತಿಳ್ಕೊಂಡಿರ್ತಾರೆ ಅಂತ ನಮಗೆ ನಂಬಿಕೆ ಇರ್ತದೆ. ಅದು ಹಾಗಿರುವುದಿಲ್ಲ. ಈಗ ನಾನು ಜಾತೀಯತೆ ಇರಬಾರ್ದು, ಸರಳವಾಗಿರಬೇಕು, ಹೀಗೆಲ್ಲ ನಾನು ಹೇಳ್ತಿದ್ದಲ್ಲ, ಅದನ್ನು ಭಾಷಣ ಆಗಿ ಅಷ್ಟೇ ತಗೊಳ್ತಾರೆ ಅನ್ನೋದು ನನಗೆ ಗೊತ್ತಾಯ್ತು. ನಮ್ಮ ಮನೆಗೆ ಬಂದ ಮೇಲೆ ಆಮೇಲೆ
ಮುಗಿಯುವಾಗ ಅವರೆಲ್ಲ ಮಾತಾಡೋದೆಲ್ಲ ಇರ್ತದಲ್ಲ, ಏನು ಅನ್ನಿಸ್ತು ಏನಾಯ್ತು ಅಂತ ಕೇಳಿದಾಗ ಇಲ್ಲಿ ಎಲ್ಲಿ ಬೇಕಾದ್ರೂ ನಾವು ಹೋಗ್ಬೋದು ಸರ್, ಅದು ಗೊತ್ತಾಯಿತು. ಅಂದ್ರೆ ನಾವು ಅವ್ರ ಜಾತಿ ಕೇಳ್ತಿರ್ಲಿಲ್ಲ, ನಮಗೆ ಗೊತ್ತೂ ಇಲ್ಲ ಯಾರ್ಯಾರು ಯಾವ ಸುನಂದ ಅಡುಗೆ ಮಾಡ್ತಾ ಇರ್ತಿಲ್ಲ, ಸ್ವಲ್ಪ ನೀರು ಬೇಕ್ರಿ ಅಂತ ಇಲ್ಲಿ ಅಲ್ಲೇ ಅಡುಗೆ ಮನೆ ಬಾಗಿಲಿ ನಮ್ಮ ಗೋಡೆ ಇಲ್ಲ ಅಲ್ಲೇ ಮಾಡಿ ಬಂದರೆ ಅಲ್ಲೇ ಇದು ನೋಡ್ರಿ ಲೋಟ ಇದೆ ತಗೊಳ್ರಿ, ಅಲ್ಲೇ ಅಲ್ಲೇ ತಕ್ಕೊಳ್ಬೋದಲ್ಲ ಮುಟ್ಬೋದಲ್ಲ ನಾನು ಅಂತ ಅನ್ನೋದು ಅವರಿಗೆ ಅದು ಅದ್ಭುತವಾಗಿ ಕಾಣ್ಬಿಡ್ತು. ಇದರ ಅರ್ಥ ಏನು ಅಂತಂದರೆ ತತ್ವ ಇದೆ, ತತ್ವ ಎಲ್ಲರಿಗೂ ಗೊತ್ತಿದೆ, ಅದರ ಪಾಲನೆ ನಾವು ಮಾಡ್ತೀವೋ ಇಲ್ವೋ ಅಂತನ್ನೋ ಸಂದೇಹ ಪ್ರತಿಯೊಬ್ಬರಿಗೂ ಇರ್ತದೆ. ನೀವು ಹೇಳಿದ ತತ್ವವನ್ನೆಲ್ಲ ಇವರು ಪಾಲಿಸಿಯೇ ಮಾಡ್ತಾರೆ ಅಂತ ಅನ್ನೋದು, ನಾವು ಪಾಲಿಸಿಯೇ ಮಾಡಿದ್ರು ಜನ ಹಾಗೆ ತಗೊಳ್ಳೋದಿಲ್ಲ ಅಂತ ಅನ್ನೋದು ನನಗೆ ಗೊತ್ತಾಯ್ತು. ನಾನು ಹಾಗೆ ಹೇಳಿದಂಗೆ ಏನು ಹೇಳುತ್ತಿದ್ರು ಪಾಲಿಸಿಕೊಂಡೇ ಮಾಡ್ತಿದ್ದೆ ನಾನು, ಆದರೂ ಜನರ ಮನಸ್ಸಿನಲ್ಲಿ ಅದು ನಿಜವಾಗಿ ಪಾಲಿಸಿ ಹೇಳಿದ ಮಾತು ಅಂತ ಆಗ್ತಿರ್ಲಿಲ್ಲ. ನಮ್ಮ ಮನೆಯಲ್ಲಿ ಬಂದು ಅವರು ಉಳ್ಕೊಂಡಾಗ ಇದು ನಿಜವಾಗಿಯೂ ಹೀಗೆ ಇದೆ ಅಂತ ಅರ್ಥ ಆಯಿತು. ಅಷ್ಟೇ ಅಲ್ಲ, ಅವರು ಕೊನೆ ಹೇಳ್ತಾರೆ, ಸರ್ ನಿಮ್ಮ ಮನೆಯವರು ನಿಮಗಿಂತಲೂ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತ ಹೇಳ್ತಾರೆ. ಇದು ಒಂದು ಸಾರ್ಥಕದ ಭಾವ. ಅಂದರೆ ಸುನಂದ ನನ್ನ ಸಲುವಾಗಿ ಮಾಡ್ತಾ ಇಲ್ಲ, ಅದನ್ನು ತಾನೂ ಅನುಭವಿಸಿಕೊಂಡು ನನಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಹೊರತು ನನ್ನನ್ನು ಅನುಸರಿಸ್ತಾ ಇಲ್ಲ ಅಂತನ್ನೋದು. ಅಂದರೆ ನಾವು ಒಟ್ಟೊಟ್ಟಿಗೆ ಹೋಗ್ತಾ ಇದ್ದೀವಿ ಅಂತನ್ನುವ ಭರವಸೆಯನ್ನು ನನಗೆ ಕೊಟ್ಟಂಥ ಸಂದರ್ಭ. ಅಂಥದ್ದು ಹಲವಾರು ಮಾಡಿದ್ವಿ ನಾವು. ಮತ್ತು ಅದನ್ನು ಮಾಡುವಾಗ ಬಹಳ ಸಲ ನಮಗೆ ಹಣದ ಖರ್ಚು ಬರುವುದಿಲ್ಲ ಹೆಚ್ಚು, ಒಂದು 2,000 ರೂಪಾಯಿ ಎಷ್ಟೋ ನನಗೆ ಬಂದಿರ್ಬೋದು. ಮತ್ತು ಹಳ್ಳಿಯವರು ಬರಿಗೈಯಲ್ಲಿ ಬರುವುದಿಲ್ಲ ನಮ್ಮ ಮನೆಗೆ ಬರುವಾಗ. ರೊಟ್ಟಿ ತರ್ತಾರೆ, ಕಾಳು ತರ್ತಾರೆ, ಅವ್ರು ಬೆಳೆದಿದ್ದು ಏನೇನೋ ತರ್ತಾರೆ. ನಾವಂತೂ ಅವರು ಧಾರವಾಡದ ರೊಟ್ಟಿಯನ್ನು ಕೊನೆಗೆ ವಾರಗಟ್ಟಲೆ ಉಂಡಿದ್ದೀವಿ ಅವ್ರು ಹೋದ್ಮೇಲೆ, ಅಷ್ಟು ತಂದು ಇರ್ತಾರೆ. ಅಂದರೆ ಆರ್ಥಿಕವಾಗಿ ನಮ್ಮ ಮೇಲೆ ಅವರೇ ಅಲ್ಲ, ನಮ್ಮ ಮನಸ್ಸು ನಮ್ಮ ಜೀವನವನ್ನು ಅವರ ಜೊತೆಗೆ 4 ದಿವಸ ಹಂಚಿಕೊಳ್ಳಿಕ್ಕೆ ಸಿದ್ಧ ಆಗೋದಿದೆಯಲ್ಲ, ಅದು ಬಹಳ ದೊಡ್ಡ ನಿರ್ಣಯ. ಮತ್ತು ನಾವು ಅದರಿಂದ ತುಂಬ ಬೆಳೆದಿದ್ದೀವಿ. ಅಂದರೆ ವಿವೇಕಾನಂದರು ಹೇಳಿದ ಒಂದು ಮಾತಿದೆ, ಸಮಾಜ ಸುಧಾರಣೆ ಮಾಡ್ತೀನಿ ಅಂತನ್ನೋದೆಲ್ಲ ಇಲ್ಲ, ಸೇವೆ ಅಂತನ್ನೋದು ಇದೆ. ಆದರೆ ಆ ಸೇವೆಯೇ ನಮ್ಮ ಆತ್ಮೋದ್ಧಾರಕ್ಕೆ ಇರುವ ಒಂದು ದಾರಿ, ಅದನ್ನು ಮಾಡಿದೆ. ಹಾಗೆ ನಮ್ಮ ಆತ್ಮೋದ್ಧಾರ ಆಗ್ತಾ ಇದೆ. ನನ್ನ ಮಕ್ಕಳು, ನನ್ನ ಮನೆಯವರು ಎಲ್ಲರೂ ಇದರಿಂದ ಏನೋ ನಾವು ಒಳಗೆ ನಮ್ಮ ಒಳಗಿನ ಬೆಳವಣಿಗೆಗೆ ಪಡ್ಕೊಳ್ತಿದ್ದೇವೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ. ಮತ್ತು ಅಲ್ಲಿ ಎಲ್ಲವೂ ಇರ್ತಿತ್ತು, ಯೋಗ ಇರ್ತಿತ್ತು, ಬೆಳಗ್ಗೆ ಚರ್ಚೆ ಇರ್ತಿತ್ತು, ಸಂಜೆ ಭಜನೆ ಇರ್ತಿತ್ತು, ಮಧ್ಯದಲ್ಲಿ ಎಲ್ಲೋ ಮನೆಯೊಳಗೆ ಕ್ರಿಕೆಟ್ ಆಡ್ತಿದ್ದು ಹೆಣ್ಮಕ್ಳೆಲ್ಲ. ಇದು ಅದು ತುಂಬ ಸೀರಿಯಸ್ ಆಗಿ ಭಯಂಕರ ಗಂಭೀರವಾದಂಥದ್ದು ಅಲ್ಲ, ಅದರಲ್ಲಿ ಒಂದು ಲಘುತ್ವವೂ ಇರ್ತಿತ್ತು. ಹೀಗೆಲ್ಲ ಆಗಿ ಒಟ್ಟಾರೆಯಾಗಿ ಅವರು ನನ್ನನ್ನು ಸಾಹೇಬರು ಅಂತನ್ನೋದನ್ನು ಬಿಟ್ಟು ನನ್ನನ್ನೊಬ್ಬ ವ್ಯಕ್ತಿಯಾಗಿ ನಾನು ಕಂಡು ಹೇಗೆ ಕರೀತಿದ್ರು ನೀವು? ನನ್ನನ್ನು ಹೇಳ್ತಿದ್ರು ಭಾಳ ಸಲ, ಪ್ರಕಾಶ್ ಅಣ್ಣ ಅಂತಲೂ ಹೇಳ್ತಿದ್ರು. ಮತ್ತು ನಾನು ಹಳ್ಳಿಗೆ ಹೋದಾಗ ಅದು ಬೇಕು ಇದು ಬೇಕು ಅದಾಗಲಿಲ್ಲ ಇದಾಗಲಿಲ್ಲ ಏನು ಅದನ್ನೆಲ್ಲ ಕೇಳಿದ್ರೆ, ನಾನು ಅಲ್ಲಿ ಹೋಗ್ತಾ ಇದ್ದಾಗ ಮನೆ ಸುನಂದಕ್ಕ ಹೇಗಿದ್ದಾರೆ, ಹಿಮಾಂಶು ಹೇಗಿದ್ದಾರೆ ಅಂತ ಕೇಳಿದ್ರೆ ನನ್ನ ಮನಸ್ಸು ಪ್ರಫುಲ್ಲವಾಗಿ ಇರ್ತದ. ಈ ಸಂಬಂಧವನ್ನು ಮಾಡ್ಕೊಳ್ಬೇಕಾಗಿತ್ತು, ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗಾದಾಗ ಈಗ ರ್ಯಾಪೋ ಬಿಲ್ಡಿಂಗ್ ಅಂತಂತಂದರೆ ಇದೆ. ಆಗ ನಮ್ಮ ಜೊತೆಗೆ ಅವರು ತಮ್ಮ ಸಮಸ್ಯೆಗಳನ್ನು ಇನ್ನೂ ಹೆಚ್ಚು ಸರಳವಾಗಿ ಸುಲಭವಾಗಿ ಅವರಿಗೆ ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು. ಇಲ್ಲಾಂದರೆ ಏನಾಗ್ತದೆ, ಬಹಳ ಸಲ ಅವರ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಆಗುವುದೇ ಇರುವಂಥ ಸ್ಥಿತಿ ಇರುತ್ತದೆ, ಬಹಳ ದಿನ ತಗೊಳ್ತದೆ. ಒಂದು ಒಂದು ವಿಶ್ವಾಸ, ಒಂದು ಏನು ಹೇಳ್ತೀವಿ ಸ್ನೇಹ ಬಂದುಬಿಟ್ಟಿದೆ, ಅದು ಬಹಳ ಸುಲಭ ಆಗ್ತದೆ. ಆಯಿತು, ಅದರಲ್ಲಿ ಇವರದೆಲ್ಲ ಪಾಲು ಎಷ್ಟು ಹೇಳಿದರೂ ಕಡಿಮೆಯೇ. ಯಾಕೆಂದರೆ ಅವರಿಗೇನು ಅದರಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳದೆ ಹೋದರೆ ಹಾಗೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಸುಮಾರು ಎಷ್ಟು ಸಮಯ ಆಯ್ತು ಈಗ ಅಲ್ಲಿ ಈ ಚಳುವಳಿ ಆರಂಭ? ಅದು 96-97 ಪ್ರಾರಂಭ ಮಾಡಿತ್ತು. ನಾವು 2005 ಇಸ್ವಿಯಲ್ಲಿ ಮುಗೀತು. ಈಗಲೂ ಅಲ್ಲಿ ಹೋದರೆ ಅದರ ಪರಿಣಾಮಗಳೆಲ್ಲ ಇದ್ದಾಗ ಕೆಲವು ಹೆಚ್ಚು ಕಡಿಮೆ ಸಹಜವಾಗಿ ಇರ್ತದೆ. ನಾನೀಗ ಅಂದರೆ ಮೊದಲಿನಿಂದ ಉದ್ದೇಶ ಅದೇ ಇತ್ತು, ನಾವು ಹೋದ ಮೇಲೂ ಅದು ಕುಸಿದು ಬೀಳಬಾರದು. ಇನ್ನೂ ಆ ತರಬೇತಿ ಸಂಸ್ಥೆ ಇದೆ, ಅದು ತರಬೇತಿ ಸಂಸ್ಥೆ ಕಟ್ಟಿದ ಕಥೆ ಹೇಳ್ತಾರೆ. ಒಂದು ತರಬೇತಿ
ಆ ಯೋಜನೆ ಮುಗಿತಾ ಬರ್ತಾ ಇದ್ದಾಗ, ಕೆಲಸ ಮುಗಿತಾ ಬರ್ತಾ ಇದ್ದಾಗ ಭಾಳ ಜನ ಬರಲಿಕ್ಕೆ ಶುರು ಮಾಡಿದ್ರು. ಅಷ್ಟೊಂದು ಕೆಲಸ ಮಾಡಿಬಿಟ್ರಲ್ಲ, ಜನವೇ ಸೇರಿ ಜನ ಬಂದರೆ ಕೆಲವರು ದೂರದಿಂದ ಬರ್ತಿದ್ರು, ಬೇರೆ ರಾಜ್ಯಗಳಿಂದೆಲ್ಲ ಬರ್ತಿದ್ರು. ಅವರಿಗೆಲ್ಲ ಉಳ್ಕೊಳ್ಬೇಕಾಗ್ತಿತ್ತು. ನಮ್ಮಲ್ಲಿ ಜನರನ್ನು ಉಳಿಸ್ಕೊಳ್ಳಿಕ್ಕೆ ಏನು ಇರಲಿಲ್ಲ. ಯಾವುದೋ ಶಾಲೆಯನ್ನು ಉಳಿಸ್ತಿದ್ವಿ. ಶಾಲೆ 25-30 ಜನ ಬಂದರೆ ಅವರಿಗೆ ಶೌಚ ಕೆಲವು ತೊಂದರೆ ಆಗ್ತಿತ್ತು. ಆಗ ಜನ, ಸರ್ ನಾವು ಒಂದು ತರಬೇತಿ ಏನಾದರೂ ಮಾಡಬೇಕು ಅಂತ ನಾನು ಅದನ್ನು ಬಳಸ್ಕೊಂಡು, ನಾನು ಕಾಲೇಜಲ್ಲಿದ್ದಾಗ ಒಂದು ಮಂಥನ ಅಂತ ಒಂದು ಸಿನಿಮಾ ಬಂದಿತ್ತು ಚಾಮದಲ್ಲಿ, ಅದಕ್ಕೆಲ್ಲ ಹಾಲಿನ ಸೊಸೈಟಿಯವರೇ ಹಣ ಹಾಕಿ ಒಂದು ಸಿನಿಮಾ ಮಾಡಿದ್ರು. ನನ್ನ ತಲೆಯಲ್ಲಿ ಇತ್ತು ಅಂಥದ್ದು ಕೆಲಸ ಆಗಬೇಕು ಅಂತ. ಈಗ ನಾವು ಇಷ್ಟು ದಿವಸ ಮಾಡಿದ್ವಿ, ನಾವಿನ್ನು ಮಾಡೋದಿಲ್ಲ. ನೀವೆಲ್ಲ ಬೆಳೆದಿದ್ದೀರಿ, ಈಗ ಗಟ್ಟಿಯಾಗಿದ್ದೀರಿ, ಸ್ವಲ್ಪ ನೀವೇ ಹಣ ಹಾಕಬೇಕು. ಆಯಿತು, ಮಾಡ್ತೀವಿ ಅಂತ. ನಮಗೆ ಧೈರ್ಯ ಸಾಲದು, ನಮಗೆ ಅನುಭವ ಇದೆ. ವಿಚಾರ ಮಾಡೋದು ಸುಲಭ, ಅದು ಕಾರ್ಯಗತ ಮಾಡುವಾಗ ಅಳುತ್ತದೆ. ಸೊ ಸುಮಾರು 6-8 ತಿಂಗಳು ಅದನ್ನು ಮುಂದೆ ಹಾಕಿದ್ವಿ ಮಾಡೋದು. ನನಗೊಂದು ಬಂಗಾರದ ಚೈನ್ ಇತ್ತು, ಅದನ್ನು ತೆಗೆದಿಟ್ಬಿಟ್ಟಿದ್ದೆ. ನಾನು ಬಳಸಬಾರದು, ಯಾರಿಗಾದರೂ ಕಷ್ಟದಲ್ಲಿರೋರಿಗೆ ಕೊಡೋಣ ಅಂತ. ಎಲ್ಲ ಮಿಡ್ಲ್ ಕ್ಲಾಸ್ನವರಿಗೆ, ಯಾರು ವಿದ್ಯಾಭ್ಯಾಸಕ್ಕೆ ತೊಂದರೆ ಆದವರಿಗೆ ಕೊಡೋಣ ಏನೋ ನನ್ನ ತಲೆಯಲ್ಲಿತ್ತು. ಅದು ನೆನಪಿಗೆ ಬಂತು ನನಗೆ. ಒಂದು 7-8 ತಿಂಗಳು ಹೀಗೆ ಮಾಡುವಾಗ ಒಂದು ದಿವಸ ಅದನ್ನು ತಗೊಂಡು ಸುನಂದ ಒಂದು ಸಣ್ಣ ಸಂಚಿಗೆ ಮಾಡಿಕೊಟ್ಟು ಅದು ತಗೊಂಡೋಗಿ, ಇದು ನೋಡಿ ಇವತ್ತು ಸಂಕಲ್ಪ ಮಾಡೋಣ ಅಂತೇಳಿ ಅದನ್ನು ಕೊಟ್ಟಿವಿ. ಸಂಕಲ್ಪ ಮಾಡಿದ್ವಿ, ತರಬೇತಿ ಕಟ್ಟಿದ್ವಿ ಅಂತ. ಅವರು ಮಣಿಬಾಯಿಯವರ ಮೂರ್ತಿ ಮಾಡಿ ಅದರ ಕೊರಳಿಗೆ ಹಾಕ್ತೀವಿ ಅಂತೆಲ್ಲ ಹೇಳಿದ್ರು. ಅದೆಲ್ಲ ಬೇಡ, ನಮಗೆ ಬೇಡ, ಬೇಡ. ಅದು ಮಣಿಬಾಯಿಯವರ ಮೂರ್ತಿಗಂತೂ ಬೇಡ. ಈಗ ನಾವು ಮಾರಾಟ ಮಾಡಲಿ, ಅದನ್ನ ಹಣ ಏನು ಬರ್ತದೋ ಅದನ್ನು ಶುರು ಮಾಡಿರಿ ಕೆಲಸ ಅಂತ. ಅವರು ಒಂದು ಅಡಿಗಲ್ಲಿ ಹಾಕಿದ್ರು, ಹಣದಲ್ಲಿ ಪ್ರಾರಂಭ ಆಯಿತು. ಜನ ಬಂದು ದುಡ್ಡು ಕೊಟ್ಟು ಒಂದು 25 ಲಕ್ಷದ ತರಬೇತಿ ಸಂಸ್ಥೆ ಜನರೇ ಹಣ ಹಾಕಿ ಕಟ್ಟಲಿಕ್ಕೆ ಸಾಧ್ಯ. ಮತ್ತೆಲ್ಲೂ ಆಗಿದ್ದು ನನಗೆ ಗೊತ್ತಿಲ್ಲ. ಮತ್ತು ಎಲ್ಲ ಸಣ್ಣ ರೈತರು, ಎಲ್ಲಿಯೂ ನಮಗೆ ಪಟ್ಟಿ ಹಾಕ್ಕೊಂಡು ಡೊನೇಷನ್ ಕೊಡಿ ಅಂತ ಹೋಗಿಲ್ಲ. ಅವರವರೇ ದುಡ್ಡು ಹಾಕ್ಕೊಂಡು ಅವರವರೇ ಕಟ್ಟಿದ್ರು. ಕೊನೆಗೆ ಅದು ಒಂದು ಹಂತಕ್ಕೆ ಬಂದಾಗ ಫ್ಯಾನ್ ಹಾಕಬೇಕು ಅಂತಂದ್ರೆ 25,000 ರೂಪಾಯಿ ತರಬೇತಿ ಸಂಸ್ಥೆ ಅಂತ ಮನೆಯ ಇಲ್ಲ, ಹಣ ಇಲ್ಲ. ಆಮೇಲೆ ಅದೆಲ್ಲ ಗೊತ್ತಾಯಿತು. ನನ್ನನ್ನು ಸುನಂದರನ್ನು ಊಟಕ್ಕೆ ಕರೆದು ಮತ್ತೆ 25,000 ರೂಪಾಯಿ ಸಂಘದವರೆಲ್ಲ ಸೇರಿಸಿ ಹಣ ಸೇರಿಸಿ ನಮಗೆ ಇದೆಲ್ಲ ಇಂಥ ಘಟನೆಗಳೆಲ್ಲ ಸಾರ್ಥಕ ಕ್ಷಣಗಳೆಲ್ಲ. ಹಳ್ಳಿಯವರು ಮನಸ್ಸು ಮಾಡಿದ್ರು, ಇದು ತನ್ನದು ಅಂತ ಅಂದ್ಕೊಂಡ್ರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಆ ತರಬೇತಿ ಸಂಸ್ಥೆ ಈಗಲೂ ನಡೀತಾ ಇದೆ. ಅದಕ್ಕೆ ನಾವು ಗ್ರಾಮಚೇತನ ಅಂತ ಹೆಸರಿಟ್ವಿ. ಅದೇ ಸರ್ವೋದಯ ಮಹಾಸಂಘದವರ ಮಾಲೀಕತ್ವದಲ್ಲಿ ಅದು ಸ್ವಸಹಾಯ. ನೀವು ಆಗ ಮಾತಾಡ್ತಾ ದೇಹ ಭಾಷೆಯನ್ನು ನೀವು ಉಲ್ಲೇಖಿಸಿದ್ರಿ. ಈ ಕಮ್ಯುನಿಕೇಷನ್ಗೆ ಯಕ್ಷಗಾನ ಸಹಾಯ ಮಾಡಿದೆ ಅಂತ ಹೇಳಿದ್ರೆ, ಈ ಯಕ್ಷಗಾನ ಎಲ್ಲಿಂದ ನಿಮಗೆ ಅಂಟಿಕೊಂಡು? ಅದು ಚಿಕ್ಕಂದಿನಲ್ಲಿ ನಮಗೆ ಅದೊಂದು ಸಂಸ್ಕಾರ ಅಲ್ಲ. ಯಕ್ಷಗಾನ ನೋಡ್ತಿದ್ವಿ. ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, ಎಲ್ಲ ಕಡೆ ಇದೆ. ಅದು ಸ್ವಲ್ಪ ಯಕ್ಷಗಾನ ವಲಯದಲ್ಲಿ ಸ್ವಲ್ಪ ಕಡಿಮೆ ಇದೆ ಆ ಸಮಸ್ಯೆ. ಏನು, ಸಂಗೀತ ಯಾರೋ ಹಾಡ್ತಾರೆ, ನಾವು ಕೇಳ್ತೀವಿ. ನೃತ್ಯ ಯಾರೋ ಮಾಡ್ತಾರೆ, ನಾವು ನೋಡ್ತೇವೆ. ಸ್ವತಃ ನಾವು ತೊಡಗಿಸ್ಕೊಳ್ಳುವವರ ಸಂಖ್ಯೆ ಕಡಿಮೆ ಇರ್ತದೆ. ಯಕ್ಷಗಾನ ವಲಯದಲ್ಲಿ ಬಹುಶಃ ಸ್ವಲ್ಪ ಜಾಸ್ತಿ ಇದೆ. ಹವ್ಯಾಸಿಗಳು ಎಲ್ಲರೂ ಸೇರ್ಕೊಂಡು ಸ್ವಲ್ಪ ಏನೂ ಬರದೆ ಹೋದನ್ನು ಒಂದು ಪಾತ್ರ ಹಾಕಬೇಕು ಅಂತಲ್ಲ ಅನ್ನುವ ಉತ್ಸಾಹ ಇರ್ತದೆ. ಹಾಗೆ ಅದಿತ್ತು. ಬಹಳ ದಿವಸ ಅದು ಸಾಧ್ಯ ಆಗಿಲ್ಲ. ಚಿಕ್ಕವನಿದ್ದಾಗ ಯಕ್ಷಗಾನ ಪಾಠ ಮಾಡಿದ್ದೆ. ಮತ್ತು ಆ ಯಕ್ಷಗಾನ ನಾನು ಕಲಿಯುವಾಗ ನನಗೆ ಬಹಳ ಅಲ್ಲಿ ಯಕ್ಷಗಾನ ಬರೋರೆಲ್ಲ ನನ್ನನ್ನು ಬಹಳ ಮೆಚ್ಕೊಂಡಿದ್ದೆ. ಈ ಹುಡುಗನ ಹೆಜ್ಜೆ ನೋಡುವಂತ ನನ್ನ ಲಯ ಹೆಜ್ಜೆ ಎಲ್ಲ ಚೆನ್ನಾಗಿ ಇತ್ತು. ಆದರೆ ನಾನು ಕಲಿಯೋದು ಅದೇನೇನು ಮಾಡಿ ಒಂದು 35 ವರ್ಷ ಆಗೋದ್ರಿಗೆ ನನಗೆ ಮತ್ತೆ ಕಲ್ತ್ಕೊಳ್ಳಿಕ್ಕಾಗಿಲ್ಲ. ಕಲಿತೆ, ನಾವೆಲ್ಲ ರೈತರೆಲ್ಲ ಸೇರಿ ಕ್ಲಾಸ್ ಮಾಡಿ ಸರಿಯಾಗಿ ಅಭ್ಯಾಸ ಮಾಡಿ ಉಳಿದಿದ್ದೆಲ್ಲ ಇತ್ತು. ಸಾಹಿತ್ಯ ಗೀತೆ ಎಲ್ಲ ಗೊತ್ತಿತ್ತು, ಆದರೆ ಹೆಜ್ಜೆ ನಡೆ ಇಂಥವನ್ನೆಲ್ಲ ಕಲ್ತ್ಕೊಂಡಿಲ್ಲ ಸರಿಯಾಗಿ ಶಾಸ್ತ್ರೀಯವಾಗಿ. ಪಾತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಪಾತ್ರ ಮಾಡುವಾಗ ನಿಮಗೆ ನಮ್ಮಲ್ಲಿ ಸಿಗ್ಗುತ್ತಾರೆ, ಅಂದರೆ ಒಂಥರ ನಾಚಿಕೆ ಸ್ವಭಾವ. ಮಾತಾಡ್ತೇವೆ, ದೇಹವನ್ನು ಬಳಸಲಿಕ್ಕೆ ಒಂದು ಅಳಕೆ ಹೌದಲ್ಲ, ಏನೋ ಒಂದು ಆಕ್ವರ್ಡ್ನೆಸ್ ಇರ್ತದೆ. ಅದು ಹೇಗೆ ಕೈಯನ್ನು ಹೇಗೆ ಬಳಸೋದು, ಕಣ್ಣನ್ನು ಹೇಗೆ ಬಳಸೋದು, ಮುಖ ಹೇಗೆ ಮಾಡೋದು, ಯಾರನ್ನು ನೋಡೋದು, ಯಾರನ್ನು ಬಿಡೋದು, ಇದೆಲ್ಲ ಇರ್ತದೆ. ಅದನ್ನೆಲ್ಲ ಮೀರಲಿಕ್ಕೆ ಯಕ್ಷಗಾನ ಬಹಳ, ನಾನು ಈಗಲೂ ಹೇಳ್ತಾ ಇದ್ದೇನೆ. ಈ ಕಮ್ಯುನಿಕೇಷನ್ ವರ್ಕ್ಶಾಪು ಅದು ಇದೆಲ್ಲ ಆಧುನಿಕರು ಮಾಡ್ತಾರಲ್ಲ, ಅದು ಬೇಡ. ನಿಮಗೆ ರಂಗಕ್ಕೆ ಏರಿಸಿದೆ ಮಕ್ಕಳನ್ನ.
ಸಹಜವಾಗಿ ಅವರಿಗೆ ಜವಾಬ್ದಾರಿ ಬಂದ್ಬಿಡ್ತದೆ, ಹೇಗೆ ಕಮ್ಯುನಿಕೇಷನ್ ಮಾಡಬಹುದು, ಹೆಚ್ಚಿನವರಿಗೆ ಗೊತ್ತಾಗ್ತದೆ ಮಾಡಿ ಅಂತ. ಯಕ್ಷಗಾನದಲ್ಲಂತೂ ದೇಹ ಭಾಷೆ ಬಹಳ ಮುಖ್ಯವಾದ್ದರಿಂದ ನಾವು ಕೈ ಕಾಲುಗಳ ನೀವು ಯಾರಿಂದ ಕಲ್ತಿದ್ದೀರಿ? ನಾನು ಐನುಬೈಲು ಪರಮೇಶ್ವರ ಹೆಗಡೆ ಅಂತ ಅವರ ಹತ್ರ ಯಕ್ಷಗಾನ, ನಮ್ಮ ಹೊಸ್ತೊಟ್ಟು ಮಂಜುನಾಥ ಭಟ್ರ ಶಿಷ್ಯ ಗೊತ್ತಿದೆ. ನಮ್ಮ ಶಿಷ್ಯ ಅವರ ಹತ್ರ ಕಲ್ತಿದ್ದೆ. ಒಂದು 93ನೇ ಇಸ್ವಿಯಿಂದ ಕಳೆದ 4-5 ವರ್ಷದ ಹಿಂದಿನವರೆಗೂ ಮಾಡಿದ್ವಿ. ಈಗ ನಮಗೆ ಅವಕಾಶ ಇಲ್ಲ. ಈಗಲೂ ನಮಗೆ ಕುಡಿಯೋ ಉತ್ಸಾಹ ಇದೆ, ಕುಡಿಯಬಲ್ಲೆ, ಸಾಕು. ಅದು ನನಗೆ ಏನು ಸಿದ್ಧಿಸಬೇಕು ಅದು ಸಿದ್ಧಿಸಿತು ಯಕ್ಷಗಾನ. ಮತ್ತು ಈಗ ನಾನು ಯಕ್ಷಗಾನವನ್ನು ಹೆಚ್ಚು ಕ್ರಿಟಿಕಲಿ ನೋಡಲಿಕ್ಕೂ ಸಾಧ್ಯ ಆಯಿತು. ಆದರೆ ನನ್ನ ಮುಖ್ಯ ಲಾಭ ಅದರಲ್ಲಿ ಇದೆ. ಏನು, ನಾನು ಜನರೊಡನೆ ಸಂವಹನ ಮಾಡಲಿಕ್ಕೆ ಬೇಕಾಗಿ ನನ್ನ ನಾಚಿಕೆಯನ್ನು ಕಳೆದು ಫ್ರೀ ಮಾಡಿಕೊಡ್ತೇನೆ. ಎಲ್ಲ ಕಡೆಗೂ ನನಗೆ ನೀವು ಮಾತಾಡಿದ್ರೆ ಬಹಳ ಪರಿಣಾಮ ಆಗ್ತದೆ ಅಂತ ಜನ ಹೇಳ್ತಾರೆ. ಅದು ಯಕ್ಷಗಾನದ ಕೊಡುಗೆ ಅಂತ ನನ್ನ ಬಲವಾದ ನಂಬಿಕೆ. ಸರ್, ಅದೇ ಈ ಏನು ಇಷ್ಟು ಹೊತ್ತು ಈ ಒಂದು ಪ್ರಾಜೆಕ್ಟಿನ ಬಗ್ಗೆ ನೀವು ಹೇಳಿದ್ರಿ. ಅಂದರೆ ಇದು ಯಾವ ಪ್ರಾಜೆಕ್ಟು? ಅಂದರೆ ಇದು ಗೌರ್ಮೆಂಟ್ ಇದ್ದ ಅಥವಾ ಖಾಸಗಿಯವ್ರದ್ದು ಅಂತಾದರೆ ನಿಮ್ಮ ಭಾಗವಹಿಸುವಿಕೆ ಅಲ್ಲಿ ಹೇಗೆ ಆಯಿತು? ಮತ್ತು ನೀವುಗಳೆಲ್ಲ ಉದ್ಯೋಗ ಅನ್ನುವ ಒಂದು, ನಮಗೆಲ್ಲ ಉದ್ಯೋಗ ಅಂತ ಇರ್ತದೆ, ಇದು ಉದ್ಯೋಗ ಆಗಿದ್ದರೂ ಕೂಡ ಇಷ್ಟರ ಮಟ್ಟಿಗೆ ತೊಡಗಿಸಿಕೊಳ್ಳುವಿಕೆ ನಿಮ್ಮದು ನನಗೆ ಮನೋಭಾವನೆ ಅರ್ಥ ಆಯಿತು. ನಿಮ್ಮ ಇಡೀ ಟೀಮನ್ನು ಅದು ಹೇಗೆ ಈ ಥರಕ್ಕೆ ನೀವು ಅವರನ್ನು ಹೊಂದಿಸಿಕೊಂಡ್ರಿ, ಈ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್? ಹೇಳ್ತೀನಿ. ಅಂದರೆ ಇದು ಒಂದು ಯೋಜನೆ, ಬೈಫ್ ಅಂತ ನಾನು ಆಗಲಿಂದ ಹೇಳ್ತಾ ಇದ್ದೀನಿ. ಮತ್ತೊಂದು ಭಾರತೀಯ ಅಗ್ರೋ ಇಂಡಸ್ಟ್ರೀಸ್ ಫೌಂಡೇಶನ್ ಅಂತ ಕರೀತಿದ್ರು. ಆಮೇಲೆ ಅದನ್ನ ಹೆಸರು ಬದಲಿಸಿ ಬೈಫ್ ಅಭಿವೃದ್ಧಿ ಸಂಶೋಧನಾ ಪ್ರತಿಷ್ಠಾನ ಅಂತ, ಅಂದರೆ ಡೆವಲಪ್ಮೆಂಟ್ ರಿಸರ್ಚ್ ಫೌಂಡೇಶನ್. ನಮ್ಮ ಸ್ಥಾಪಕರಾದ ಮಣಿಬಾಗರು ಹೇಳೋ ಮಾತಿತ್ತು, ಡೆವಲಪ್ಮೆಂಟು ಮತ್ತು ರಿಸರ್ಚ್ ಒಟ್ಟೊಟ್ಟಿಗೆ ಹೋಗಬೇಕು. ಡೆವಲಪ್ಮೆಂಟ್ ಇಲ್ಲದ ರಿಸರ್ಚ್ ಅಕಾಡೆಮಿಕ್, ರಿಸರ್ಚ್ ಇಲ್ಲದ ಡೆವಲಪ್ಮೆಂಟ್ ಕುರುಡು. ಹಾಗೆ ಎರಡೂ ಒಟ್ಟೊಟ್ಟಿಗೆ ಹೋಗಬೇಕು ಅಂತ ಅನ್ನೋ ಉದ್ದೇಶದಿಂದ ಅದೇ ತತ್ವವನ್ನು ನಾವು ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಏನಾಯಿತು, ಹೊಸ ಯುವಕರು ಯುವತಿಯರು ಅವರು ಬರ್ತಿದ್ರು ನಮ್ಮಲ್ಲಿ ಕೆಲಸ ಮಾಡಲಿಕ್ಕೆ. ಅವರನ್ನು ಪ್ರೇರೇಪಿಸುವ ಜವಾಬ್ದಾರಿ ನನ್ನಲ್ಲಿತ್ತು. ಹಾಗೆ ಮಾಡುವಾಗ ಮೊದಲನೆಯದು ಸ್ವತಃ ನಾನು ಆಚರಿಸಬೇಕು. ನಾನು ಆಗಲೇ ಎಲ್ಲ ವಿಷಯದಲ್ಲೂ ಅದನ್ನು ಪ್ರಯತ್ನಿಸಿದ್ದೀನಿ. ಹಾಗೆ ಆಚರಿಸುವಾಗ ಅದು ಬೈಫ್ ಯೋಜನೆ ಆದ್ದರಿಂದ ಬೈಫ್ ಸಂಬಳದ ಮೇಲೆ ನಾವು ಕೆಲಸ ಮಾಡುವಾಗಲೇ ಇದ್ವಿ. ಆದರೆ ನಾವು ಚರ್ಚೆ ಮಾಡುವಾಗ ನಾವು ಹೇಳ್ತಿದ್ವಿ, ಕೆಲಸ ನಾವು ಬೆಳಲಿಕ್ಕೆ, ಸಂಬಳ ನಾವು ಊಟ ಮಾಡಲಿಕ್ಕೆ. ಅಲ್ಲಿ ನೆಗೋಷಿಯೇಷನ್ ಇಲ್ಲ. ಇಷ್ಟು ಸಂಬಳ ಇಷ್ಟು ಕೆಲಸ ಆಗಿಲ್ಲ. ನಾನು ಹೆಚ್ಚು ಕೆಲಸ ಮಾಡಿದಷ್ಟು ನಾನು ಹೆಚ್ಚು ಬೆಳಿತೇನೆ. ಇದು ನನ್ನನ್ನು ಕೊಂಡುಕೊಳ್ಳುವ ಶಕ್ತಿ ಯಾರಿಗೂ ಇಲ್ಲ. ಕರೆಕ್ಟ್. ನನಗೆ ಕೊಡುವ ಸಂಬಳ ನನ್ನ ಬೆಲೆ ಅಲ್ಲ. ಅದು ನನ್ನ ಜೀವನವನ್ನು, ಯಾಕಂದರೆ ನಾವು ಒಂದು ಸರ್ಕಾರೇತರ ಸಂಸ್ಥೆಯಾಗಿ ನಾವು ಎಷ್ಟು ಕೊಟ್ಕೊಳ್ಬಹುದು ನಮಗೆ ಅಂತ ಅನ್ನೋದಕ್ಕೆ ಒಂದು ಲಿಮಿಟ್ ಇತ್ತು. ನಿಜವಾಗಿ ನೋಡಿದ್ರೆ ಆ ಫಂಡಿಂಗ್ ಏಜೆನ್ಸಿ ಯುರೋಪಿಯನ್ ಯೂನಿಯನ್ ಅವರು, ನೀವು ನಿಮ್ಮ ಸಿಬ್ಬಂದಿಯ ಸಂಬಳ ಜಾಸ್ತಿ ಮಾಡಿ ನಾವು ಕೊಡ್ತೇವೆ ಅಂತಿದ್ರು. ಆದರೆ ಅದು ಅಷ್ಟು ಸಮಯಕ್ಕೆ ಆ ಯೋಜನೆಯ ಸಿಬ್ಬಂದಿಗೆ ಅಷ್ಟೇ ಸಂಬಳ ಜಾಸ್ತಿ ಮಾಡಲಿಕ್ಕೆ ಆಗುವುದಿಲ್ಲ ಒಂದು ಸಂಸ್ಥೆಗೆ. ಇಡೀ ಸಂಸ್ಥೆ ಇಡೀ ದೇಶದಲ್ಲಿರೋ ಎಲ್ಲರಿಗೂ ಒಟ್ಟಿಗೆ ಸಂಬಳ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಷ್ಟೇ ಸಂಬಳದಲ್ಲಿ ಕೆಲಸ ಮಾಡಬೇಕಾದಿತ್ತು ನಮಗೆ. ಅದು ಕೆಲವು ಸಲ ನಮಗೆ ತಮಾಷೆ ಮಾಡ್ಕೊಳ್ತಿದ್ವಿ. ಸಲ ನಮ್ಮ ಮನೆಯಲ್ಲೂ ಹಾಗೆ ನಮಗೆ ಅಡಚಣೆಗಳು ಬರ್ತಿತ್ತು. ಹಣ ಇಲ್ಲದೆ ಇರ್ತಿತ್ತು, ಏನೋ ಮಾಡಬೇಕು ಅಂತಿದ್ರೆ ಹಣ ಇಲ್ಲ, ನಕ್ಕೊಂಡು ಕಲಿತ್ವಿ ನಾವು ಅದನ್ನ ನೋಡ್ಕೊಂಡು. ಇದು ಹೀಗೆ ನಡ್ಕೊಂಡು ಹಾಗೆ ಅಲ್ಲಿಯೂ ನಾವು ನಮ್ಮನ್ನೇ ನೋಡಿ ನಡ್ಕೊಳ್ತಾ ಇದ್ವಿ. ಏನಂತ, ಇವರ ಬಗ್ಗೆ ಕೆಲಸ ಮಾಡಿ ಇವರನ್ನ ಬಡತನದ ರೇಖೆಯ ಮೇಲೆ ಎತ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಬಹುಶಃ ನಾವೇ ಬಡತನದ ರೇಖೆಯ ಕೆಳಗಿದ್ದೀವಿನೋ ಅಂತ ನಾವು ನಡ್ಕೊಳ್ತಿದ್ವಿ. ಇದನ್ನು ನಕ್ಕೊಂಡು, ಆದರೆ ತಾತ್ವಿಕವಾಗಿ ಹೀಗೆ ಈ ಸಂಬಳ ನಮ್ಮ ಬೆಲೆ ಅಲ್ಲ ಅಂತ ಅನ್ನೋದನ್ನು ಫೀಲ್ ಮಾಡಿಕೊಂಡು ಕೆಲಸ ಮಾಡುವುದು ನಮ್ಮ ಗ್ರೋತ್ಗಾಗಿ ಅಂತ ಹೇಳಿ ಪದೇ ಪದೇ ಹೇಳ್ಕೊಳ್ಳೋದು ಮಾಡ್ತಿದ್ವಿ. ನನ್ನ ಹತ್ರ ಬೇಕಾದಷ್ಟು ರೆಸಿಗ್ನೇಷನ್ ಲೆಟರ್ಗಳು ಇರ್ತಿದ್ವು. ಸಾಕು ಸುಸ್ತಾಯಿತು ಸರ್. ಯಾಕಂದರೆ ಕೆಲಸ ಮಾಡುವಾಗ ಎಲ್ಲವೂ ಪಾಸಿಟಿವ್ ಆಗುತ್ತದೆ. ಹೀಗೆ ನಾನು ಹೇಳುವಾಗ ಒಂದು ಹೀಗಾಯಿತು ಅಂತ ಹೇಳ್ಬೋದು.
ಆದರೆ ಎಲ್ಲೆಲ್ಲಿ ನಮಗೆ ತೊಡಕುಗಳು ಬಂದಿರ್ತವೆ, ದಾಟ್ಲಿಕ್ಕೆ ಆಗುವುದಿಲ್ಲ ಇರುವಂಥ ಕಷ್ಟಗಳು ಕಾಣ್ತವೆ, ಬಹಳ ಅವಮಾನಿತರಾಗ್ತೇವೆ, ಅದೆಲ್ಲ ಬರ್ತದೆ. ಆ ಯಂಗ್ಸ್ಟರ್ಸ್ಗೆ ತೊಂದರೆ ಆಗದಿರ್ತದ ಸಾಕು ಅಂತ ನನಗೆ ರೆಸಿಗ್ನೇಷನ್ ಸರ್ ನಾಳೆಯಿಂದ ನಾನು ಬಿಟ್ಟೆ ಅಂತ ಒಂದು 4 ನಾನು ಕೇಳ್ತಿದ್ದೆ. ಮತ್ತು ಅವ್ರ ಜೊತೆಗೆ ಕೂತ್ಕೊಂಡು ಇದನ್ನು ಯಾಕೆ ನಾವು ಮೀರಬೇಕು, ಹೇಗೆ ಮೀರಬೇಕು ಅಂತ ಅನ್ನೋದೆಲ್ಲ ಚರ್ಚೆ ಮಾಡ್ತಿದ್ವಿ. ಇದೆಲ್ಲ ಮಾಡ್ತಾ 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 ಒಂದು ಸಾಧನೆಯ ಪಥದಲ್ಲಿದ್ದೇವೆ ನಾವು. ಈ ಕಷ್ಟಗಳನ್ನೆಲ್ಲ ಸಹಿಸ್ಕೊಳ್ಬೇಕು ನಾವು ಈ ಉದ್ದೇಶಕ್ಕಾಗಿ ಅಂತೆಲ್ಲ ಒಂದು ಮಾತನ್ನು ಯಾವಾಗೂ ಮಾತಾಡ್ಬೋದು. ನಮ್ಮಲ್ಲಿ ಎಷ್ಟು ಸಮಸ್ಯೆಗಳಿದಾವಲ್ಲ, ಈ ಸಮಸ್ಯೆಯ ಭಾಗ ನಾವಲ್ಲ, ಈ ಸಮಸ್ಯೆಗಳ ಪರಿಹಾರದ ಭಾಗ ನಾವು, ಹೀಗೆಲ್ಲ ಅಂದ್ಕೊಂಡಾಗ ನಮ್ಮ ಕೆಲಸದಲ್ಲಿರುವ ಪಾಸಿಟಿವ್ಸ್ ನಮಗೆ ಕಾಣಲಿಕ್ಕೆ ಶುರುವಾಗ್ತದೆ. ಸಂಬಳ ಅಂತನ್ನೋದು ಹೇಗೆ ಹುಡುಗ ಹುಡುಗಿ ಮೊದಲು ರೂಪವನ್ನಷ್ಟೇ ನೋಡ್ತಾರೋ ಹಾಗೆ ಸಂಬಳವೂ ಅಷ್ಟೇ. ಅದನ್ನು ರೂಪವನ್ನು ಮೀರಿ ಹೇಗೆ ಮದುವೆ ಮುಂದೆ ಹೋಗಬೇಕೋ ಕೆಲಸದ ಅರ್ಥದಲ್ಲಿದೆ, ಬರೀ ಸಂಬಳದಲ್ಲಿ ಇಲ್ಲ. ಎಷ್ಟು ಕೆಲಸಗಳಲ್ಲಿ ಭಾಳ ಸಂಬಳ ಇದೆ, ಅರ್ಥ ಇದೆ ಕೆಲಸ ಅಂತ ಇಲ್ವೋ, ನಮ್ಮದು ಎಷ್ಟು ಅರ್ಥಪೂರ್ಣವಾದಂಥ ಕೆಲಸ. ಹೀಗೆಲ್ಲ ನಮ್ಮ ಕೆಲಸದಲ್ಲಿರುವ ಪಾಸಿಟಿವ್ಸನ್ನು ಪದೇ ಪದೇ ನಾವು ಮನಗಟ್ಟು ಮಾಡ್ತೀವಿ, ಮುಂದೆ ಹೋಗಬೇಕಾಗ್ತದೆ. ಅದಕ್ಕೆ ಸೆಲ್ಫ್ ಮೋಟಿವೇಶನ್ನು, ಬೇರೆಯವ್ರನ್ನ ಮೋಟಿವೇಶನ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಬೇರೆಯ ಆದರ್ಶ ವ್ಯಕ್ತಿಗಳನ್ನು ನೆನಪಿಸ್ಕೊಳ್ಳೋದು, ಅವರು ಆದರೆ ಈಗ ಸಂದರ್ಭದಲ್ಲಿ ಹೇಗೆ ಮಾಡ್ತಿದ್ರೇನೋ ಅಂತ ಕಲ್ಪಿಸ್ಕೊಳ್ಳೋದು, ಇದೆಲ್ಲ ನಮಗೆ ಬೇಕಾಗ್ತದೆ ಸೈಕಲಾಜಿಕಲ್. ಇದನ್ನು ನಾವು ಮಾಡ್ತಿದ್ವಿ. ಹಳ್ಳಿಯಲ್ಲಿ ಉಳ್ಕೊಳ್ಳುವಾಗ ಯುವತಿಯರು ಎಷ್ಟು ಕಷ್ಟ, ಟಾಯ್ಲೆಟ್ ಇಲ್ಲದ ಮನೆಗಳನ್ನು ಹೇಗೆ ಉಳ್ಕೊಳ್ಬೇಕು ಅಂತ ಅನ್ನೋ ಸಂದರ್ಭ ಸಹಿತ ಬರ್ತಾ ಇತ್ತು. ನಮ್ಮಲ್ಲಿ ಒಬ್ಬರು ಸುವರ್ಣ ನಾಯಕ ಅಂತ ಒಬ್ಬರು ಇದ್ದರು ಕೆಲಸ, ಇವರೇ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಅವರೊಂದು ರೂಮಲ್ಲಿ ಅವರು ಕುಮಟಾದ ನಿರ್ಜಾನ, ಅವ್ರ ತಾಯಿ ಬಂದಿದ್ದಾರೆ, ಅವ್ರ ಜೊತೆಗೆ ಉಳ್ಕೊಂಡು ನೋಡಿದ್ದಾರೆ ಇಲ್ಲಿರುವ ಮನೆಯನ್ನು. ಸುವರ್ಣ, ನೀನು ಕೊಟ್ಟಿಗೆಯಲ್ಲಿ ಉಳ್ಕೊಳ್ತಾ ಇದೆಯಾ, ಹಟ್ಟಿಯಲ್ಲಿ ಉಳ್ಕೊಂಡಿದ್ದೀಯಾ ನೀನು ಅಂತೇಳಿ ಹತ್ರ ಅದನ್ನು ಇವ್ರಿಗೆ ಹೇಳಿದ್ದಾರೆ. ಆದರೆ ಅವರು ನನಗೆ ಮಾತ್ರ ಸುವರ್ಣ ನನಗೆ ಎಂದೂ ಹೇಳೇ ಇಲ್ಲ ನಾನು ಇಷ್ಟು ಕಷ್ಟ. ಅದನ್ನೆಲ್ಲ ಕಷ್ಟವನ್ನು ಅದೊಂದು ಸಾಧನೆಯ ಮೆಟ್ಟಿಲಾಗಿ ಕಾಣುವ ಒಂದು ಸೈಕಾಲಜಿ ಇದೆ. ನೀವು ಸೈಕಾಲಜಿಸ್ಟ್ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ. ಹಾಗೆ ಅದನ್ನು ಹಾಗೇ ಅಂದ್ಕೊಂಡು ಮಾಡಲಿಕ್ಕೆ ನಮ್ಮ ಇತ್ತೀಚೆಗೆ ಸಹಿತ ನಾನು ನೀರು ಮತ್ತು ನೈರ್ಮಲ್ಯದಲ್ಲಿ ಕೆಲಸ ಮಾಡುವಾಗ 24/7 ಹಳ್ಳಿಯಲ್ಲೇ ಉಳ್ಕೊಳ್ಳುವ ಹುಡುಗಿಯರು ಮನೆ ಉಳ್ಕೊಂಡು ಅಲ್ಲೇ ಉಳ್ಕೊಳ್ಬೇಕು. ಈಗ 2014, 2016 ಅಲ್ಲೆಲ್ಲ ಅವರು ಉಳ್ಕೊಂಡು ಮಾಡಿದ್ದಾರೆ. ಸಾಧ್ಯ ಆಗ್ತದೆ. ನಾವು ಭಾಳ ಸಲ ನಮ್ಮ ಈಗಿನ ಯುವಕರು ಯುವತಿಯರು ಅದಿಲ್ಲ ಹೀಗಿಲ್ಲ ಅಂತಿರಲ್ಲ, ನಾವು ಸ್ವತಃ ನಾವು ಅವರಿಗೆ ಬಹುಶಃ ಅವರಿಗೆ ಮಾದರಿಯನ್ನು ತೋರಿಸಿಲ್ಲ. ಆ ಮಾದರಿ ನಮ್ಮಲ್ಲಿ ಇಲ್ಲಾಗ್ಬಿಟ್ಟಿದೆ. ಈಗ ಎಲ್ಲರಿಗೂ ಗ್ರಾಮೀಣಾಭಿವೃದ್ಧಿಯನ್ನು ನಗರಗಳಲ್ಲಿ ಉಳ್ಕೊಳ್ತಾನೆ ಮಾಡ್ತೇನೆ ಅಂತ ಅನ್ನೋದು ಆಗೋದು ಕೆಲಸ. ನಾವಂತೂ ಗಟ್ಟಿಯಾಗಿ ಗೊತ್ತಾಗಿದೆ. ನೀವು 5 ಜನನಾದರೂ ಗ್ರಾಮಗಳಲ್ಲಿ ಹೋಗಿ ಉಳಿದರೆ ಒಂದು ಹೊಸ ಮಾದರಿ ಹುಟ್ಟುಕೊಳ್ತದೆ. ಉಳ್ಕೊಳ್ಳೋದೆ ನಾನು ಇಲ್ಲಿಂದ ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಎಲ್ಲ ಮಾಡ್ತೇನೆ ಅಂತಂದ್ರೆ ಆಗೋದೇ ಇಲ್ಲ. ಅದು ವಿಶ್ವಾಸ ಇರುವುದಿಲ್ಲ, ನಮಗೆ ಅವರು ಗೊತ್ತಾಗೋದಿಲ್ಲ, ಅವರಿಗೆ ನಾವು ಗೊತ್ತಾಗೋದಿಲ್ಲ. ಅದನ್ನು ಮೀರಲಿಕ್ಕೆ ನಮಗೆ ಸಾಧ್ಯ ಆಯಿತು. ವುಮೆನ್ಸ್ ಪಾರ್ಟಿಸಿಪೇಷನ್ ಬಗ್ಗೆ ಹೆಣ್ಣು ಮಕ್ಕಳ, ನಾವು ಹೆಣ್ಣು ಮಕ್ಕಳು ಅಂತ ಹೇಳ್ತೀವ, ಅಂದರೆ ಮಹಿಳೆಯರು. ಕರೆಕ್ಟ್. ಅಲ್ಲಿ ಹೆಂಗಸರು ಅಂತ ಹೇಳುವಾಗಿಲ್ಲ. ನಾವು ಉತ್ತರ ಕರ್ನಾಟಕ ಒಳ್ಳೆ ಶಬ್ದ ಅಲ್ಲ ನಮ್ಮಲ್ಲಿ ಹೆಣ್ಣು ಮಕ್ಕಳು ಅಂತ ಹೇಳ್ಬೇಕು. ನಮ್ಮಲ್ಲಿ ಹೆಣ್ಮಕ್ಕಳು ಅಂತ ಹೇಳ್ತಾರೆ. ಅದು ಎಂಥ ಅದ್ಭುತ ಅವರ ಜೊತೆ ಕೆಲಸ ಮಾಡೋದು ಅಂತಂದರೆ, ನಾನು ನಮ್ಮ ಕಾರ್ಯಕರ್ತರ ಜೊತೆಗೆ ಮಾತಾಡುವಾಗ ಹೇಳ್ತೀನಿ, ನೋಡಿ ಅವರು ಎಷ್ಟು ಅಭಿವೃದ್ಧಿ ಆಗಿದ್ರು ಅಂತ ವಿಚಾರ ಮಾಡಬೇಡ್ರಿ, ಅವರ ಜೊತೆಗೆ ಕೆಲಸ ಮಾಡ್ತಾ ನಾವು ಎಷ್ಟು ಅಭಿವೃದ್ಧಿ ಆಗಲಿ ಅಂತ ನೋಡ್ಕೊಳ್ರಿ ಅಂತ. ನನ್ನಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಸೆನ್ಸಿಬಿಲಿಟೀಸ್ ಅಂತನ್ನೋದು ಜಾಗೃತ ಆಗಲಿಕ್ಕೆ ಮುಖ್ಯ ಕಾರಣವೇ ಅವರು. ಒಂದು ಉದಾಹರಣೆ ಹೇಳ್ತೀನಿ. ನಾನು ಸುನಂದ ಯಾವಾಗಲೂ ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು. ಇಲ್ಲಿ ಹೋದರು ಒಂದು ಕಾಲದವರೆಗೆ ನನಗೆ ಹೆಮ್ಮೆ ಇತ್ತು. ತವ್ರ ಮನೆಗೆ ಹೋದ್ರೂ ನಾನು ಅವಳು ಒಟ್ಟಿಗೆ ಹೋಗೋದು, ಮತ್ತೆ ಒಟ್ಟಿಗೆ ವಾಪಸ್ ಹೋಗ್ಬಿಡೋದು. ನಾವಂಥ ಆದರ್ಶ ದಂಪತಿಗಳೆಲ್ಲ ಎಲ್ಲ ಇರ್ತದೆ. ಅಲ್ಲಿ ಬಗೆನಗರಕಪ್ಪ ಅಂತ ಒಂದು ಹಳ್ಳಿ, ಅಲ್ಲಿ ಒಂದು ಬಸವೇಶ್ವರ ಸಂಘ ಅಂತ, ಆ ಸಂಘದಲ್ಲಿ ಒಂದು ಮುಸ್ಲಿಂ ಹೆಣ್ಮಗಳು ಸೈದಾಬಿ ಅಂತ, ಸೈದಾಬಿ ಕುಸುಗಲ್ ಅಂತ ಹೆಸರು. ಮಾತಾಡ್ತಾ ನಾವಿದೆಲ್ಲ ಚರ್ಚೆ ಮಾಡ್ತಾ ಇರ್ತೀವಿ. ಏನಾಯ್ತು ಏನು ಒಳಗೆ ಏನಾಗ್ತಾ ಇದೆ ಅಂತ ನಮಗೆ ಗೊತ್ತಾಗಬೇಕಾಗ್ತದೆ. ಏನಾಯ್ತು ರೀ ಅಂತಂದ್ರೆ, ಸರ್ ನಾನು ತವ್ರ ಮನೆಗೆ ಭಾಳ ಹೋಗ್ತಿದ್ದೇನೆ ರೀ, ಅಲ್ಲಿ ಹುಬ್ಬಳ್ಳಿ ಹತ್ರ ಒಂದು ಊರವರು, ಅಲ್ಲಿ ನಾನು ಭಾಳ ಹೋಗ್ತಿದ್ದೆ. ನೆಪ ಬೇಕೇ ಇರಲಿಲ್ಲ ನನಗೆ, ಸುಮ್ಮನೆ ಹೋಗ್ಬಿಡ್ತಿದ್ದೆ, ಅಲ್ಲೇ ಭಾಳ ಇರ್ತಿದ್ದೆ. ಈ ಸಂಘ ಆದಮೇಲೆ ನಾನು
ತವ್ರ ಮನೆಗೆ ಹೋಗೋದು ಭಾಳ ಕಡಿಮೆ ಮಾಡಿದೆ ಅಂತಂದರೆ ನಾನು ಮತ್ತೆ ಪ್ರಶ್ನೆ ಕೇಳಿಲ್ಲ, ನಾನೇ ವಿಮರ್ಶೆ ಮಾಡ್ಕೊಂಡೆ ಯಾಕೆ ಇರ್ಬೋದು. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಮನೆಯಲ್ಲಿ ಗಂಡನ ಮನೆಯಲ್ಲಿ ಏನು ಸಮಸ್ಯೆ ಆದರೆ ಹೇಳ್ಕೊಳ್ಳಿಕ್ಕೆ ಹೋಗ್ತಾರೆ ತವ್ರ ಮನೆಗೆ ಅಂತ ನಾನು ಊಹಿಸ್ಕೊಂಡೆ. ಯಾಕಂದರೆ ನಾವು ಸ್ವಸಹಾಯ ಸಂಘ ಆದಮೇಲೆ ನಾನು ಅಲ್ಲಿ ಹೋಗೋದು ಬಿಟ್ಟೆ. ಈಗ ಮನೆಯ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಇನ್ನೊಂದು ಸಿಕ್ತಲ್ಲ ಗುಂಪು, ಹಾಗಾಗಿ ತವರು ಮನೆಗೆ ಹೋಗಬೇಕಾದ ಅವಶ್ಯಕತೆ, ಸೈಕಲಾಜಿಕಲ್ ಅವಶ್ಯಕತೆ ಅವರಿಗೆ ಕಡಿಮೆ ಆಯಿತು ಅಂತ ಆವಾಗ ವಿಚಾರ ಬಿದ್ದೆ ನಾನು. ಸುನಂದ ನನ್ನ ಜೊತೆಗೆ ಹೋಗ್ತಾಳೆ, ನನ್ನ ಜೊತೆಗೆ ಬರ್ತಾಳೆ, ತವರು ಮನೆಯಲ್ಲಿ ನನ್ನ ವಿರುದ್ಧ ಏನಾದರೂ ಹೇಳಬೇಕು ಅಂದರೆ ನನ್ನ ಸಮಸ್ಯೆ ಆಗಿರ್ತದೆ, ಯಾವಾಗ ಹೇಳ್ತಾಳೆ ಅಂತ. ನಾನು ಆ ವರ್ಷ ನೀನು ತವ್ರ ಮನೆಗೆ ಹೋಗು ಅಂತ ನಂದು, ಇವನೇನು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಆಕೆಗೆ ಆಶ್ಚರ್ಯ. ಯಾವಾಗಲೂ ನಮ್ಮ ಜೊತೆಗೆ ಹೊರಗು ಇವಾಗ ತವ್ರ ಮನೆಗೆ ಹೋಗು, ನೀನು ಹೋಗು ಅಂತ ಹೇಳ್ತಾ ಇದ್ದಾರಲ್ಲ ಅಂತೇಳಿ. ಆಮೇಲೆ ನಾನು ಹೇಳ್ತಾಳೆ, ಗಟರ್ ಸ್ವಚ್ಛ ಮಾಡಿದ್ದೆ ಹೇಳಿದ್ರು, ಪಾತ್ರೆ ತೊಳೆಯುವಾಗ ನನ್ನನ್ನೇ ಅಬ್ಸರ್ವ್ ಮಾಡ್ಕೊಳ್ಳೋದು, ಹೇಗೆ ನಾನು ಸುನಂದನಿಗೆ ಸಹಾಯ ಮಾಡ್ತಿದ್ದೇನೆ ಅಂತ ನನಗೆ ಅನಿಸ್ತಿತ್ತು. ಮತ್ತು ಆಮೇಲೆ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಇದು ತಪ್ಪು, ಈಗ ಅನಿಸ್ಬಾರ್ದಲ್ಲ, ಇದು ಸುನಂದನ ಕೆಲಸ ಅಂತ ನನ್ನ ತಲೆಯಲ್ಲಿದೆ, ನಾನು ಮಾಡಿದ್ರು ಅದು ಅವಳ ಕೆಲಸ ಅಂತಲೇ ನಾನು ಮಾಡ್ತಾ ಇದ್ದೇನಲ್ಲ, ಹಾಗೆ ಅನಿಸ್ಬಾರ್ದು ಅಂತೆಲ್ಲ ತಿದ್ದುಕೊಳ್ಳಿಕ್ಕೆ ಎಲ್ಲ ಸಾಧ್ಯ ಆಗಿತ್ತು ಅವರ ಜೊತೆಗೆ. ಮತ್ತು ಸ್ತ್ರೀಯರಿಗೆ ಒಂದು ಬಹಳ ದೊಡ್ಡ ಗುಣ ಇದೆ, ಈ ಮಾಡಬೇಕಲ್ವಾ ಮಾಡೋಣ, ಇದರಿಂದ ನನಗೇನು ಲಾಭ ಅಂತ ಪ್ರಶ್ನೆ ಬಹಳ ಸಲ ಅವರು ಕೇಳುವುದು. ಹೌದು, ಕರೆಕ್ಟ್. ಅದು ನಾವು ಬರೇ ಗಂಡಸರ ಜೊತೆ ಕೆಲಸ ಮಾಡಿದ್ರೆ ಪ್ರತಿ ಪ್ರಶ್ನೆಗೂ ಇದರಿಂದ ನಮಗೇನು ಲಾಭ ಅಂತ ಪ್ರಶ್ನೆ ಬರ್ತಿತ್ತು. ಸ್ತ್ರೀಯರು ಮಾಡೋಣ ಸರ್, ಒಳ್ಳೆ ಕೆಲಸ ಅಲ್ವಾ ಮಾಡೋಣ. ಸೊ ಶ್ರಮದಾನ ಮಾಡಬೇಕು ಅಂತಂದರೆ ಚಕ್ರಾನ್ ಕೊಟ್ಟಿದ್ವಿ. ಹಾರುಗೇರಿ ಅಂತ ಊರಿನಲ್ಲಿ ಒಂದು 3 ತಿಂಗಳು ಸತತವಾಗಿ ಪ್ರತಿದಿನ ವಾಲಂಟಿಯರ್ಸ್ ಬಂದು ಅವ್ರಿಗೆ ಊಟ ಕೊಡೋರಿಲ್ಲ, ಅಲ್ಲಿ ಅವರೇ ಮನೆಯಿಂದ ಕಟ್ಕೊಂಡು ಬಂದು ಶ್ರಮದಾನ ಮಾಡಿ ಕೆಲಸ ಮಾಡಿ ಹೋಗೋದು. ಅದು ಹೆಣ್ಣುಮಕ್ಕಳೆಲ್ಲ ಇರೋದ್ರಿಂದ ಅಷ್ಟೇ ಸಾಧ್ಯ ಆಯಿತು. ಯಾಕಂದರೆ ಆ ಚಕ್ರಾನ ನೇರ ಲಾಭ ಇದ್ದದ್ದು ಒಂದು 7-8 ಜನಕ್ಕೆ, ಸ್ವಲ್ಪ ಪರೋಕ್ಷ ಲಾಭ ಇದ್ದದ್ದು ಒಂದು 25-30 ಜನಕ್ಕೆ ಮುಗಿತು. ಆದರೆ 22 ಹಳ್ಳಿಗಳ 600 ಜನ ಬಂದು ಶ್ರಮದಾನ ಮಾಡಿದ್ರು ಪಾಣಿಯ ಪ್ರಕಾರ. ಇದು ಸಾಧ್ಯ ಆಗಿದ್ದು ಹೆಣ್ಣು ಮಕ್ಕಳಿಂದ. ಅವರಲ್ಲಿ ನಾವು ಒಂದು ಪ್ರಶ್ನೆ ಕೇಳ್ತಿದ್ದೆ, ಸಾಮಾನ್ಯವಾಗಿ ನೀವು ಸಂಘಕ್ಕೆ ಸೇರಿದ್ರಲ್ಲ, ನಿಮಗೆ ಆದ ಅತ್ಯಂತ ಬಹಳ ಲಾಭ, ಬೇರೆ ಬೇರೆ ಲಾಭ ಆಗಿರ್ತದೆ. ಒಂದು ಲಾಭ ನನಗೆ ಅನುಕೂಲ, ಇದರಿಂದ ಬೆಸ್ಟ್ ಇದು ನನಗೆ ಆಗಿದೆ ಅಂತ ನೀವು ಹೇಳೋದಿದ್ರೆ ಯಾವುದು ಅಂತ ಎಷ್ಟು ರೀತಿಯ ಉತ್ತರಗಳು ಬರ್ತಿದ್ದು ಗೊತ್ತಿದೆಯಾ. ಒಬ್ಬರೇ ಹೇಳಿದ ಆಕೆ ಗಂಡ ಬಿಟ್ಟುಬಿಟ್ಟಿದ್ದಾನೆ, ಅವರದ್ದೇ ಒಂದು ವಿಶೇಷ ಸಂಘಗಳು ಮಾಡಿದ್ದಾರೆ, ಅಲ್ಲಿ ಪರಿತ್ಯಕ್ತಿಯ ಅಂತ ಹೇಳ್ತೀವಲ್ಲ, ಆ ಥರ ಹೆಣ್ಣುಮಕ್ಕಳು ಒಂದು ಹಳ್ಳಿಯಲ್ಲಿ ಬಹಳ ಇತ್ತು, ಅವ್ರದ್ದೇ ಸಂಘಟನೆ ಮಾಡಿದ್ರು. ಏನು ಮಕ್ಕಳು ಪ್ರತಿ ವಾರ ಸಂಘದ ಮೀಟಿಂಗಿಗೆ ಬರ್ಲಿಕ್ಕಾಗ್ತದಲ್ಲ ಮನೆ ಬಿಟ್ಟು ನನಗೆ, ಅದೇ ದೊಡ್ಡ ಲಾಭ ಅಂತ. ಮತ್ತೊಬ್ಬರು ನಾನು ನನ್ನ ಮಗಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೋದು ಲಾಭ, ಇವೆಲ್ಲ ನಾವು ಊಹೆ ಮಾಡ್ಕೊಳ್ತೀವಿ. ಮತ್ತೊಂದು ಹೆಣ್ಣು ಮಗಳಿಗೆ ಕೇಳಿದಾಗ, ಸರ್ ನಾವು ಪ್ರವಾಸಕ್ಕೆ ಹೋಗಿದ್ವಿ, ನಾವು ಸಂಘದವರೆಲ್ಲ ನಾವು ಬೇರೆ ಬೇರೆ ಜಾತಿಯವರಿದ್ದೀವಿ, ಆಕೆ ಭಾಳ ಸೋಷಿಯಲಿ ಬ್ಯಾಕ್ವರ್ಡ್ ಅಂತ ಕರೆಸ್ಕೊಂಡು ಸಮುದಾಯದಿಂದ ಬಂದವರು. ನಾವು ಪ್ರವಾಸಕ್ಕೆ ಹೋದಾಗ ಎಲ್ಲರೂ ಕುಳಿತು ಊಟ ಮಾಡಿದ್ವಲ್ಲ ಸರ್, ಅದೇ ಕಷ್ಟ. ಅಂದರೆ ಒಬ್ಬರ ಜೀವನ ಎಷ್ಟು ಅವರಿಗೆ ಎಷ್ಟು ಅಂದರೆ ಸಮಸ್ಯೆಗಳಿರ್ತವೆ ಅಂತ ನಮಗೆ ಅರ್ಥ ಆಗ್ತದೆ. ಎಲ್ಲರ ಜೊತೆಗೆ ಊಟ ಮಾಡುವುದೇ ಅವಳ ಜೀವನದ ಬಹಳ ದೊಡ್ಡ ಲಾಭ ಅಂತ ಅವಳಿಗೆ ಬಹಳ ದೊಡ್ಡ ಸಂತೋಷ. ಅಂದ್ರೆ ಆ ನಮೂನೆ ಅಸಮಾನತೆ ಇಲ್ಲಿ ಇದೆ ಅಂತ ಅದಕ್ಕೆ ಅರ್ಥ. ಹಳ್ಳಿಯಲ್ಲಿ ಮತ್ತೆ ಅಸಮಾನತೆ ಇಲ್ಲ ಅಂತ ಆ ಜಾತಿಯವರು ಎಲ್ಲರನ್ನ ಕೂತು ಊಟ ಮಾಡುವ ಸಂದರ್ಭ ಇರಲೇ ಇಲ್ಲ ಅಂತ ಆಯ್ತು. ಇವತ್ತಿಗೂ ಕೂಡ ಆ ಸಮಸ್ಯೆ ಬೇರೆ ಬೇರೆ ರೂಪದಲ್ಲಿ ಉಂಟು. ಕರೆಕ್ಟ್. ಇನ್ನು ಹೇಳ್ತೇನೆ, ಅದು ಗಬ್ಬೂರು ಅಂದ್ರೆ 3 ತಿಂಗಳ ನಾವು ಅಲ್ಲಿ ಜನ ಸಂಘಟನೆ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ. ಆವಾಗ ಅಲ್ಲಿ ನಾವು ಬೇರೆ ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರ ಜೊತೆಗೆಲ್ಲ ಸಂಘದವರಿಗೆ ಸ್ವಲ್ಪ ಒಡನಾಟ ಮಾಡಿ ಅವರ ಧೈರ್ಯ ಹೆಚ್ಚಿಸೋಣ ಅಂತ ಮಾಡಿದ್ವಿ. ಆಯಿತು, ಮೀಟಿಂಗ್ ಎಲ್ಲ ಮುಗೀತು. ಆಮೇಲೆ ನಾವು ಮಾತಾಡ್ತಾ ಇದ್ವಿ. ಮಾತಾಡ್ತಾ ಇರುವಾಗ ಆ ಹೆಣ್ಮಗಳು 3 ತಿಂಗಳ ನೆನಪಿಟ್ಕೊಳ್ಳಿ, ನಾವು ಕೆಲಸ ಮಾಡಿ 3 ತಿಂಗಳು ಒಬ್ಬಳು ಹೆಣ್ಮಗಳು ಆ ಆಫೀಸರ್ಗೆ ಹೇಳ್ತಾರೆ, ಸರ್ ಇವರೆಲ್ಲ ದೇವರು ಇದ್ದಾರೆ ಸರ್, ದೇವರೇ ಇರ್ತಾರೆ. ಅಂದರೆ ನಿಮಗೆ ಅವ್ರು ಎಷ್ಟು ಕಷ್ಟದಲ್ಲಿರ್ತಾರೆ ಅಂದರೆ
ನಿಮಗೆ ಅವರಿಗೆ ದೇವರಾಗಲಿಕ್ಕೆ 3 ತಿಂಗಳು ಸಾಕು. ಕರೆಕ್ಟ್. ಅಂದರೆ ಯಾರ ಪ್ರೀತಿಯೂ ಸಿಕ್ಕಿಲ್ಲ ಅವರಿಗೆ. ಇನ್ನೊಂದು ಹಳ್ಳಿಯಲ್ಲಿ ನಾನು ಹೆಣ್ಣು ಮಕ್ಕಳ ಜೊತೆಗೆ ಕೆಲಸ ಅರ್ಥ ಮಾಡ್ಕೊಳ್ತಾ ಇದ್ದೆ. ನೀವು 24 ತಾಸು ಗಂಟೆಯಲ್ಲಿ ಏನೇನು ಮಾಡ್ತೀರಿ ಹೇಳ್ರಿ ಅಂತೇಳಿ ಎಲ್ಲ ಹೇಳಿದ್ರು. ಆಯಿತು. ಆಮೇಲೆ ನೀವು ಮನೋರಂಜನೆಗೆ ಏನು ಮಾಡ್ತೀರಿ ಕೇಳಿ. ಬೆಳಗ್ಗೆ 6 ಗಂಟೆ 5ರಿಂದ 6 ಗಂಟೆ ಎದ್ದು 10-11 ಗಂಟೆವರೆಗೆ ಕೆಲಸ ಎಲ್ಲ ಹೇಳಿದ್ರು. ಮನೋರಂಜನೆಗೆ ಏನು ಮಾಡ್ತೀರಿ ಅಂತ ಕೇಳಿ. ಮನೋರಂಜನೆ ಅಂದ್ರೆ ಏನು ಸರ್ ಶಬ್ದ ಗೊತ್ತಿಲ್ಲ ಅಂತೀರಿ. ಅಲ್ರಿ ಬೇಜಾರಾಗ್ತದಲ್ರಿ ಎಲ್ಲ ಕೆಲಸ ಮಾಡ್ತೀವಿ, ಏನು ಮಾಡ್ತೀವಿ ಮನಸ್ಸಿನ ಬೇಸರ ಹೋಗಲಿಕ್ಕೆ ಅಂತ. ಒಬ್ಬರು ವಿಧವೆ, ಅದು ಆ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಕೊಟ್ಟಿದ್ರು. ವಿಧವೆ ಆದ್ಮೇಲೆ ತಿರುಗಿ ಇದೇ ಹಳ್ಳಿಗೆ ಬಂದಾರೆ ಅವರಿಗೆ. ಸರ್ ನೋಡಿದ್ರು ಸೈಕಾಲಜಿಸ್ಟ್ ನೀವು ಕೆಲಸ ಮಾಡೋರ ಜೊತೆಗೆ ಅವ್ರು ಹೇಳಿದ್ರು, ನಾವು ಮಕ್ಕಳಿಗೆ ಹೊಡಿತೀವಿ, ಮಕ್ಕಳಿಗೆ ಹೊಡಿತೀವ್ರಿ. ಅವರು ಹತ್ಕೊಂಡು ಮಲ್ಕೊಳ್ತಾರ್ರಿ, ನಾವು ಹತ್ಕೊಂಡು ಮಲ್ಕೊಳ್ತೀವಿ. ಫ್ರಸ್ಟ್ರೇಷನ್ ಹೇಗೆ ನಾನು ಅರ್ಥ ಮಾಡ್ಕೊಳ್ತೀನಿ. ಇದು ಹೆಂಗೆ ಕೇಳ್ತೀರಿ ಮಕ್ಕಳಿಗೆ ಹಾಕೊಂಡು ಮನೋರಂಜನೆ ಮನಸ್ಸಿಗೆ ಬೇಸರ ಆದಾಗ ಏನು ಮಾಡ್ತೀವಿ, ಮಕ್ಕಳು ಹೊಡಿತೀವಿ. ಎಲ್ಲಿಯ ನಾವು ಅವರು ಧಾರವಾಡದಿಂದ ಭಾಳ ದೂರ ಇಲ್ಲ, ಅವರು ಧಾರವಾಡದ ಹೊರವಲಯದಲ್ಲಿದೆ. ಸರ್ ನಾವು ಗಂಡನೊಟ್ಟಿಗೆ ಇನ್ನೂ ನಮ್ಮ ಜೀವನದಲ್ಲಿ ಒಂದ್ಸಲನೂ ಎಲ್ಲಿಗೂ ಹೋಗಿಲ್ಲ. ನಮ್ಮನ್ನು ಎಲ್ಲಿಗಾದ್ರೂ ಪ್ರವಾಸ ಕರ್ಕೊಂಡು ಹೋಗಿ ಸರ್. ಹೀಗೆ ಅಂದರೆ ಅಷ್ಟು ಮಾರ್ಜಿನಲೈಸ್ಡ್. ಯಾವ ಸಾಂಸಾರಿಕ ಸುಖ ಅಂತನ್ನೋದು ಇಲ್ಲ, ಇಲ್ಲವೇ ಇಲ್ಲ. ಸಮಾನತೆ ಇಲ್ಲ, ಯಾವ ಅವಕಾಶಗಳು ಇಲ್ಲ ಅಂತಂಥವ್ರು ಸಂಘಗಳಲ್ಲಿ ಸೇರಿಕೊಂಡಾಗ ಅವರದ್ದು ಏನೇನೋ ಆಗ್ತದೆ. ನಾನು ಕ್ಲೀನ್ ಕಿಚನ್ ಅಂತ ಮಾಡಬೇಕು ಅಂತ ಒಂದು ಸಣ್ಣ ಐಡಿಯಾ. ನಮ್ಮಲ್ಲಿ ಧಾರವಾಡದಲ್ಲೆಲ್ಲ ಸಗಣಿಯಿಂದ ಸಾರಿಸಿದ ಹೀಗಿರುವ ನೆಲ ಒಂದು ಇಷ್ಟೇ ದೊಡ್ಡ ಕಿಚನ್ ಇರ್ತದೆ, ಭಾಳ ದೊಡ್ಡದಿರುವುದಿಲ್ಲ. ಅಲ್ಲೇ ರೊಟ್ಟಿ ತರ್ತಾರೆ, ಅಲ್ಲೇ ರೊಟ್ಟಿ ಕೆಳಗೆ ಅಲ್ಲೇ ಒಲೆ, ಅದೇ ಧೂಳೆಲ್ಲ ಅಲ್ಲಿ ಸೇರ್ತದೆ. ನಾನಂತ ಹೀಗೆಲ್ಲ ನನಗೆ ಮಾಡಬೇಕಾಗಿದೆ. ಇದಿಷ್ಟಕ್ಕೆ ನಮಗೆ ಸಿಮೆಂಟ್ ಹಾಕ್ಕೊಳ್ಳಿಕ್ಕೆ ಭಾಳ ಆಗೋದಿಲ್ಲ. ನಾವು ಹೆಂಗಂದ್ರೆ ಸ್ವಲ್ಪ ಹಣ ಹೊಂದಿಸ್ಕೊಳ್ತೀವಿ. ನೀವೊಂದು ಕಟ್ಟೆ ಮಾಡ್ಕೊಳ್ರಿ, ಅಲ್ಲಿ ಒಲೆ ಇಡೋಣಂತೆ, ಅಲ್ಲಿ ಅಡುಗೆ ಮಾಡೋಣ, ಅಲ್ಲೇ ಒಟ್ಟು ತಟ್ಬೋದು. ಇಲ್ಲಿ ಸಿಮೆಂಟ್ ನೆಲ ಮಾಡ್ಕೊಂಡ್ರೆ ಅಲ್ಲಿ ತಟ್ಟಿದ್ರು ಸ್ವಚ್ಛ ಆಗುತ್ತದೆ. ಹೇಳಿ ಹೇಳಿ ಎಷ್ಟು ವರ್ಷಗಟ್ಟಲೆ ಆದರೂ ಮುಂದೆ ಬರುವುದಿಲ್ಲ. ನನಗೆ ಬೇಕಾದವರೆಲ್ಲ ಆ ಸಂಘ ಸದಸ್ಯರು ಗಟ್ಟಿ ಕೇಳಿ, ಸರ್ ನಾವು ರೈತರು ಹೀಗೆ ಇರೋದು ಬಿಡ್ರಿ, ನಮಗೆ ಕಡೆಗೆ ನಾನು ಸ್ವಲ್ಪ ಎಮೋಷನಲ್ ಬ್ಲ್ಯಾಕ್ ಮೇಲಿಂಗ್ ಶುರು ಮಾಡಿದೆ. ಇಲ್ಲ, ಇವತ್ತು ಇದು ನಿಮ್ಮ ಮನೆಯಲ್ಲಿ ಕೊನೆ ಟೀ, ನಾನು ಇನ್ನೂ ಟೀ ಕುಡಿಯೋದಿಲ್ಲ. ನೀವು ಕ್ಲೀನ್ ಕಿಚನ್ ಮಾಡಿಕೊಂಡ್ರೆ, ಸ್ವಚ್ಛ ಅಡುಗೆ ಮನೆ ಮಾಡ್ಕೊಂಡ್ರೆ ನಾನು ಚಹಾ ಕುಡಿಯೋದು. ಆವಾಗ ಸ್ವಲ್ಪ ಗಲಿಬಿಲಿ ಶುರು ಆಯ್ತು. ಸರ್ ಚಹಾ ಕುಡಿಯೋದಿಲ್ಲ ಅಂತೀನಿ ನಮ್ಮ ಮನೆಯಲ್ಲಿ ಅಂತ. ಮತ್ತೆ ಎಲ್ಲ ಕರ್ಕೊಂಡೋಗಿ ಕ್ಲೀನ್ ಕಿಚನನ್ನು ತೋರಿಸ್ಕೊಂಡು ಬರೋದು. ಹೀಗೆ ಮಾಡ್ತಾ ಮಾಡ್ತಾ ತುಂಬ ಅದ್ಭುತವಾಗಿ ಮಾಡಿದ್ರು ಅವರೆಲ್ಲ. ಮತ್ತು ಅವರು ಕೊಟ್ಟ ಅವ್ರಿಗೂ ಪ್ರೀತಿ ಇದೆಯಲ್ಲ, ಅದಕ್ಕೆ ಬೆಲೆ ಇಲ್ಲ. ನಾವು ಅದೇ ಒಬ್ಬ ಹೆಣ್ಣುಮಗಳಿಗೆ ಜೋರಾಗಿ ಬ್ಲೀಡಿಂಗ್ ಶುರುವಾಗಿತ್ತು ರಾತ್ರಿ. ನನಗೆ ಫೋನ್ ಬಂತು, ಸರ್ ಹಿಂಗೆ ನಮ್ಮ ಕಾರ್ಯಕರ್ತರು ದೀಪಕ್ ಶಿವಸಾಗರ್ ಅಂತ ಅವರಿಗೆ ಫೋನ್ ಮಾಡಿ ಹೇಳಿದೆ, ಹಿಂಗೆ ಆಗಿರೋರಲ್ಲಿ. ಅವಾಗ ಮೊಬೈಲಲ್ಲೇ ಇಲ್ಲ, ಲ್ಯಾಂಡ್ಲೈನ್ ಕೊಡ್ತೀವಿ. ಅವರನ್ನು ಹೋಗಿ ಕರ್ಕೊಂಡು ಆಸ್ಪತ್ರೆಗೆ, ಅಲ್ಲಿ ಕಿಮ್ಸ್ ಅಂತ ಇದೆ ನಮ್ಮಲ್ಲಿ ಹುಬ್ಬಳ್ಳಿ, ಅಲ್ಲಿ ತೋರಿಸಿದೆ. ಅಷ್ಟು ಹೇಳಿ ಮುಗಿಸಿದೆ. ಆಮೇಲೆ ಸ್ವಲ್ಪ 2-3 ದಿವಸ ಆಗ ಗೊತ್ತಾಯಿತು, ಅವ್ರು ಕರ್ಕೊಂಡು ಹೋಗಿದ್ದಾರೆ, ಟ್ರೀಟ್ಮೆಂಟ್ ಮಾಡಿದ್ದಾರೆ, ಊರಿಗೆ ಹೋಗಿದ್ದಾರೆ. ನಾನು ಮತ್ತು ವಾರೊಪ್ಪತ್ತಲ್ಲಿ ಅಲ್ಲಿಗೆ ಹೋದಾಗ ಆ ಹೆಣ್ಮಗಳನ್ನು ನೋಡಬೇಕು ಅಂತ ಅವ್ರ ಮನೆಗೆ ಹೋದೆ. ಒಳಗೆ ಅಲ್ಲಿ ಇದ್ದಾರೆ ಅಂತ ತೋರಿಸಿದ್ರು. ಒಳಗೆ ಹೋದ್ವಿ. ನನ್ನ ಜೊತೆ ಇನ್ನೊಬ್ಬರು ಪತ್ರಕರ್ತರು ಇದ್ದರು. ಅಲ್ಲಿ ಹೋದರೆ ಹೇಗಿದ್ದೀರಿ ಅಂತೆಲ್ಲ ಮಾತಾಡ್ತಾ ಇದ್ದಾಗೆ ಅವರು ಸೀರೆ ಎಪ್ಸಿ, ಸರ್ ಇಲ್ಲೇ ಆಪರೇಷನ್ ಮಾಡಿದ್ದಾರೆ ನೋಡಿ. ನಾನು ಗಂಡು ಅಂತನ್ನೋದು ಸಹ ಹಾಕಿ ನನಗೇ ಮುಜುಗುರ ಆಯಿತು. ನನ್ನ ಜೊತೆಗೆ ಇರೋರು ದಾಖಲಿಸಿದ್ದಾರೆ ಅವರು ಪುಸ್ತಕದಲ್ಲಿ. ಪೂರ್ಣಪ್ರಜ್ಞಾ ಬೇಳೂರು ಅಂತ ನೀವು ಕೇಳಿರೋದ್ರ ಹೆಸರು, ಅವರು ನನ್ನ ಜೊತೆಗಿದ್ದರು. ಅಂದರೆ ಇಷ್ಟು ಕಷ್ಟದಲ್ಲಿ ಇದ್ದಾರೆ ಅವರು ಅಂತ. ಒಂದು ಸಮಸ್ಯೆ ಆಯಿತು ಅಲ್ಲಿ. ನಾವು ಅಲ್ಲಿ ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡ್ತೀವಿ. ಮಾಡುವಾಗ ಈ ಪ್ರೊಲ್ಯಾಪ್ಸ್ ಆಫ್ ಯೂಟರಸ್ ಅಂತ, ಗರ್ಭಕೋಶ ಹೊರಗೆ ಜಾರುವುದು ತುಂಬ ರ್ಯಾಂಪಂಟ್ ಆಗಿ ಅವುಗಳಲ್ಲಿತ್ತು. ಎಲ್ಲ ವಯಸ್ಸಿನವರಲ್ಲೂ ಇತ್ತು, ಮದುವೆ ಇಲ್ಲಿ ಉಂಟ, ಮದುವೆ ಆಗದೆ ಹೋದವರಲ್ಲೂ ಇತ್ತು, ಮದುವೆ ಆದವರಲ್ಲೂ ಇತ್ತು, ವಯಸ್ಸಾದವರಲ್ಲೂ ಇತ್ತು.
ಆವಾಗ ಏನು ಮಾಡೋದು ಅಂತ ವಿಚಾರಕ್ಕೆ ಬಿದ್ದಿದ್ದೆ ನಾವು. ಅದು ಎಷ್ಟು ಸಲ ಅವರ ಗಂಡನಿಗೆ ಸಹಿತ ಗೊತ್ತಿರ್ತಿರ್ಲಿಲ್ಲ. ಅಂದರೆ ಗಂಡ ಹೆಂಡತಿಯರ ಸಂಬಂಧದ ಬಗ್ಗೆ ನಮಗೆ ಹೆಂಗಿರ್ತದೆ ಅಂತ. ಅದು ಜೀವ ಹೋಗುವುದಿಲ್ಲ, ಆದರೆ ತುಂಬ ನೋವಿಂದು. 10,000 ರೂಪಾಯಿ ಖರ್ಚಾಗ್ತಿತ್ತು ಅದು ಆಪ್ರೇಷನ್ ಮಾಡಲಿಕ್ಕೆ ಆಗ. ಅವರು 10,000 ರೂಪಾಯಿ ಭಾಳ ದೊಡ್ಡ ಅಮೌಂಟು ಮಾಡಿಕೊಡ್ತಿರ್ಲಿಲ್ಲ. ನಾನು ನನ್ನದೇ ಸ್ನೇಹಿತರ ಹತ್ರ ಎಲ್ಲ ಕೇಳಿದೆ, ಗೈನಕಾಲಜಿಸ್ಟ್ ಇದ್ದಾರೆಲ್ಲ, ಅವರು ವ್ಯವಸ್ಥೆಯಲ್ಲಿ ಬಂದಿದ್ದರು, ಅದಕ್ಕೆ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಹೇಗೆ ಅಲ್ಲಿ ಇಲ್ಲಿ ಎಲ್ಲ ವಿಚಾರ ಮಾಡಿ 5,000 ರೂಪಾಯಿಗೆ ಆಪರೇಷನ್ ಆಗ್ತದೆ ಅಂತ ಆಯಿತು. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ 5,000 ರೂಪಾಯಿ ಖರ್ಚಾಗಿ. ನಾನು ಮಹಾಸಂಘದವ್ರ ಮುಂದೆ ಮಾತಾಡಿದೆ, ಏನಾದ್ರು ಮಾಡೋಣ ಇದಕ್ಕೆ ಅಂತ. ಮಹಾಸಂಘದವ್ರದಲ್ಲಿ ನಮ್ಮ ಸಂಘಗಳ ಕಾಮನ್ ಫಂಡಲ್ಲಿ ಸ್ವಲ್ಪ ಹಣವನ್ನು ಮಹಾಸಂಘ ಕಾಮನ್ ಫಂಡ್ ಅಂತ ಮಾಡಿದ್ದೀವಿ. ಅದು ಒಂದು ಇನ್ನೊಂದು ಪ್ರೊಸೆಸ್ಸಲ್ಲಿ ಮಾಡಿದ್ದೀವಿ. ಆ ಕಾಮನ್ ಫಂಡ್ ಸಾಮಾನ್ಯ ನಿಧಿಯಿಂದ ಅಲ್ಲಿಗೆ ಒಂದಿಷ್ಟು ಹಣ ಇತ್ತು ಅವ್ರ ಹತ್ರ. ಅದರಲ್ಲಿ ನಾವು ಒಂದು 50,000, ಕೇವಲ 50,000 ರೂಪಾಯಿನ ನಾವು ಆರೋಗ್ಯ ನಿಧಿ ಅಂತ ನಾವು ಇಡ್ತೀವಿ ಸರ್. ಯಾರಿಗೆ ಆಪ್ರೇಷನ್ ಬೇಕೋ ಅವರಿಗೆ ತಕ್ಷಣಕ್ಕೆ 5,000 ರೂಪಾಯಿ ಕೊಡೋಣ ಅಂತ ಒಂದು ನಿರ್ಣಯ ಮಾಡಿದ್ರು. ಅಲ್ಲಿಂದ ಶುರುವಾಯಿತು ನೋಡಿ, ಒಂದು 100 ಜನ ಆಪ್ರೇಷನ್ ಮಾಡಿಸ್ಕೊಂಡ್ರು. ಮತ್ತು ಕೇವಲ ಪ್ರೊಲ್ಯಾಪ್ಸ್ ಆಫ್ ಯೂಟ್ರಸ್ ಅಲ್ಲ, ಯಾವುದೇ ಆಪ್ರೇಷನ್ ಇರಲಿ 5,000 ಆರೋಗ್ಯ ನಿಧಿಯಿಂದ. ಅದು ಹಾಗೆ ಆಗಿ ವಿದ್ಯಾನಿಧಿ ಪ್ರಾರಂಭ ಆಯಿತು. ಅಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಣ್ಣ ಮೊತ್ತದಿಂದ ಶುರುವಾಗಿದೆ 50,000 ಏನೂ ಆಗಬೇಕಾಗ್ತದೆ. ಆದರೆ ಹಳ್ಳಿಯವರೇ ಮಾಡ್ತಿರೋದ್ರಿಂದ, ಜನವೇ ಮಾಡ್ತಿರೋದ್ರಿಂದ ಅದಕ್ಕೆ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಯಾಕೆಂದ್ರೆ ಗೊತ್ತಾಗ್ತದಲ್ಲ, ನಿಮ್ಗೆ ಯಾವ್ಯಾವ ಸಮಸ್ಯೆ ಇದೆಯಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರ್ತದೆ, ಗೊತ್ತಾಗೇ ಆಗ್ತದೆ. ಡಾಕ್ಟರ್ ಸರ್ಟಿಫಿಕೇಟ್ ತರ್ರಿ, ಇಂಥ ಕ್ವಾಲಿಫಿಕೇಷನ್ ಇರೋ ಡಾಕ್ಟ್ರೇ ಆಗಬೇಕು, ಅದು ಯಾವುದೂ ಇಲ್ಲ. ಅವ್ರಿಗೆ ಹೌದು ಅಂತ ಸಂಘದಲ್ಲಿ ಚರ್ಚೆ ಆಗ್ತದೆ, ನಾಳೆಗೆ 5,000 ರೂಪಾಯಿ ಸಿಗ್ತದೆ, ಬಡ್ಡಿ ಇಲ್ಲ ಅದಕ್ಕೆ. 1 ವರ್ಷದಲ್ಲಿ ಅವರು ತಿರುಗಿ ಕಟ್ಟಿದ್ರೆ ಆಯಿತು. ಹಾಗೆ ವಿದ್ಯಾನಿಧಿ ಆಯಿತು, ಇದು ನಿಧಿ ಆಯಿತು, ಆರೋಗ್ಯ ನಿಧಿ ಆಯಿತು, ಶೌಚ ನಿಧಿ ಮಾಡಿಕೊಂಡ್ರು, ಶೌಚಾಲಯಗಳನ್ನು ಕಟ್ಕೊಳ್ಳಿಕ್ಕೆ. ನಾನು ತೋಟದಲ್ಲಿಯೇ ಮನೆ ಮಾಡ್ಕೊಳ್ಬೇಕು ಅಂತ ಒಂದು ಸಣ್ಣ ಇದು ಶುರು ಮಾಡಿದ್ವಿ. ಮನೆಯಲ್ಲಿ ಯಾರು ತೋಟದಲ್ಲೇ ಕಟ್ಕೊಳ್ತಾರೋ ಅವರಿಗೆ ಮನೆ ಕಟ್ಕೊಳ್ಳಿಕ್ಕೆ ಒಂದು ಸಣ್ಣ ಸಾಲ ಮಾಡಲಿಕ್ಕಾಯಿತು. ಇದೆಲ್ಲ ಸಣ್ಣ ಸಣ್ಣ ಮೊತ್ತದಲ್ಲಿ. ಪ್ರಕಾಶ್ ಭಟ್ರು ಒಂದು ಸಮಾಜ ಅಭಿವೃದ್ಧಿ ಅಥವಾ ಸಾಮಾಜಿಕ ಅಭ್ಯುದಯ ಇದನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಆಲೋಚನೆ ಮಾಡಿಕೊಂಡು ಅನೇಕ ಪ್ರಯೋಗಗಳು, ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿ ಒಂದು ಹೊಸ ಸಮುದಾಯವನ್ನು ರೂಪಿಸಿ ಬರ್ತದೆ ಅಂತ ಮಾಡಿ ತೋರಿಸಿದರು. ನನಗೆ ಆಶ್ಚರ್ಯ ಆದ್ದೇನೆಂದರೆ, ಇಷ್ಟು ಅವರಿಗೆ ಪ್ರಶಸ್ತಿ ಬಂದು ಅದಕ್ಕೋಸ್ಕರವೇ. ಹಾಗಿದ್ದರೂ ಇದು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತ ಆಗುವುದಕ್ಕಿಂತ ಇದನ್ನು ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿದರೆ, ನಮ್ಮ ದೇಶ ಮಟ್ಟದಲ್ಲಿ ವಿಸ್ತರಿಸಿದರೆ, ತನ್ನಂತೆ ಮಹಾತ್ಮ ಗಾಂಧಿಯವರು ಏನು ಆಲೋಚನೆ ಮಾಡಿದ್ರು, ಏನು ಕನಸು ಕಟ್ಟಿಕೊಟ್ರು, ಆ ರಾಮರಾಜ್ಯ ತನ್ನಂತೆ ಆಗ್ತದಲ್ವಾ, ಇದಕ್ಕೆ ಯಾಕೆ ನಾವು ಹೊರಡಬಾರದು ಅಂತ ಆಲೋಚನೆ ಮಾಡಿದೆ ನಾನು. ನಿಮ್ಗೇನು ಕಾಣ್ತದೆ? ಹಾಗೆ ಆಲೋಚನೆ ಮಾಡೋದು ತಪ್ಪೇನಲ್ಲ, ಆಲೋಚನೆ ಮಾಡಬೇಕಾಗಿತ್ತು. ಬಹಳ ಸಲ ಆ ಥರದ ವಿಚಾರಗಳು, ನಾನು ಈ ಥರ ವಿಚಾರಗಳನ್ನು ಹೇಳ್ತಾನೆ ಇರ್ತೀನಿ. ಆ ಥರ ವಿಚಾರಗಳ ಬಗ್ಗೆ ಬೇರೆಯವರು ಆಸಕ್ತಿ ತೋರಿಸಿದ್ದೂ ಇದೆ. ಅದು ಯಾಕೋ ಅದು ಹಾಗೆ ಒಂದು ಸ್ವಲ್ಪ ಆಗಿದೆ, ಅಂದರೆ ಬಹಳ ಆಗಿದೆ, ಎಷ್ಟಾಗಬೇಕು ಆಗೋದಿಲ್ಲ. ಹಾಗಾಗಿ ಅದನ್ನು ತುಂಬ ನಾನು ಆಗಲೇ ಇಲ್ಲಲ್ಲ ಅಂತ ನಾನು ಯೋಚಿಸಿ ಚಿಂತನೆ ಮಾಡೋದನ್ನು ಬಿಟ್ಟಿದ್ದೀನಿ. ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲಲ್ಲಿ ನಮ್ಮಲ್ಲಿ ಒಂದು 100th ಮಂಕಿ ಥಿಯರಿ ಅಂತ ಇದೆ. ಅದು ವಿಜ್ಞಾನದಲ್ಲಿ ಹೇಳ್ತಾರೆ, ಅದು ಎಷ್ಟು ಕಥೆ ಚೆನ್ನಾಗಿದೆ. ಅದೇ ನಾನು ಇಟ್ಕೊಳ್ಳೋದು, ಯಾವಾಗಲೂ ನಮ್ಮ ಮನಸ್ಸಿಗೆ ಸಮಾಧಾನ ಕೊಡುವಂತೆ ಏನಾದ್ರು ಬೇಕಾಗ್ತದೆ. ಒಂದು ಜಾತಿಯ ಮಂಗಗಳಿದ್ವಂತೆ ಜಪನೀಸ್ ಐಲ್ಯಾಂಡ್ಗಳಲ್ಲಿ. ಅವಕ್ಕೆ ಅಲ್ಲಿ ಗೆಣಸನ್ನು ಬೆಳೆಸ್ತಾ ಇದ್ದಂತೆ. ಆ ಗೆಣಸನ್ನು ತಿಂದು ಬದುಕುವುದು. ಅದು ಐಲ್ಯಾಂಡ್ ಆದ್ದರಿಂದ, ದ್ವೀಪ ಆದ್ದರಿಂದ ಅಲ್ಲಿ ಮರಳು ಇತ್ತು, ಮಣ್ಣು. ಆ ಗೆಣಸನ್ನು ಕಿತ್ತು ತಿನ್ನುವಾಗ ಮರಳನ್ನು ತಿನ್ನುವ ಅದು ತಿನ್ನಲೇಬೇಕಾಗ್ತದೆ. ಅವಕ್ಕೆ ಅದನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಇದು ಹಿನ್ನೆಲೆ. ಒಂದು ದಿನ, ಒನ್ ಫೈನ್ ಮಾರ್ನಿಂಗ್, ಒಂದು ಮರಿಮಂಗ ಸಮುದ್ರದ ನೀರಲ್ಲಿ ಗೆಣಸನ್ನು ಹೀಗೆ ಮಾಡಿ ತಿಂತಂತೆ. ಮರಳು ಇಲ್ಲ, ಸ್ವಚ್ಛ ಗೆಣಸು ತಿಂತು. ತನ್ನ ತಾಯಿಗೆ ಹೇಳಿಕೊಡ್ತದೆ. ಆ ತಾಯಿ ಮತ್ತೊಂದು ಮಂಗಕ್ಕೆ ಹೇಳಿತು. ಆ ತಾಯಿ ಅದು ಮತ್ತೊಂದು ಮಂಗಕ್ಕೆ ಹೇಳಿತು. ಹೀಗೆ ಮತ್ತೊಂದು ಮಂಗಕ್ಕೆ ಹೀಗೆ ಹೇಳ್ತಾ ಅವ್ರದ್ದು 100th ಮಂಕಿ ಅಂತಾರೆ. ಅದು ಆ್ಯಕ್ಚುಲಿ 99 100 ಅಲ್ಲ, ಅದು ಯಾವುದೋ ಒಂದು ನಂಬರ್. ಅದು ಆದಾಗ
ಆ ಐಡಿಯಾ ಟಿಪ್ ಆಗ್ತದೆ ಅಂತ, ಐಡಿಯಾ ಹರಡಿ ಬಿಡ್ತದೆ, ಕಾಡುಗಿಚ್ಚಿನಂತೆ ಹರಡುತ್ತದೆ. ಅಲ್ಲಿಯವರೆಗೆ ಒಂದು ಮಂಗದಿಂದ ಇನ್ನೊಂದು ಮಂಗಕ್ಕೆ ಅಷ್ಟು ಹಾಗೆಯೇ ಹೋಗ್ತಾ ಇರೋದು. ಈಗ ಇನ್ನೂ ಈ ಐಡಿಯಾ ಒಂದು ಮಂಗದಿಂದ ಇನ್ನೊಂದು ಮಂಗಕ್ಕೆ ಹೋಗ್ತಾ ಇದೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಯಾವಾಗಲೂ ಒಂದು ಸಲ ಈಗ ನಮ್ಮ ಮೊಬೈಲ್ ಆಗಿದೆಯಲ್ಲ, 100 ಮಂಗ ಆಯ್ತು, ಈಗ ಎಲ್ಲರ ಕೈಲೂ ಮೊಬೈಲ್ ಇರೋದೆ. ವಾಟ್ ಟಿಪ್ಸ್ ಅಂತ ಅನ್ನೋದೇ ಒಂದು ದೊಡ್ಡ ವಿಜ್ಞಾನ ಇದು. ಕೆಲವು ಆಗ್ತವೆ, ಟಿಪ್ ಆಗ್ತವೆ, ಕೆಲವು ಬೆಳೆಯೋದಿಲ್ಲ. ಇವು ಇದ್ದೇ ಇರ್ತದೆ ಅಭಿವೃದ್ಧಿ ಕಾರ್ಯದಲ್ಲಿ. ಹಾಗಾಗಿ ಕೊನೆಗೆ ನಾವು ನಮ್ಮ ಕೈಲಾದದ್ದನ್ನು ಮಾಡಲಿಕ್ಕಷ್ಟೇ ಶಕ್ತಿ ಅಂತ ಹೇಳಿಕೊಳ್ಬೇಕು. ನಾವು ಒಂದೊಂದು ಸಲ ನಾನು ಹೇಳ್ತಾ ಇರ್ತೀವಿ, ನನಗೆ ಅನಿಸ್ತದೆ ಇದು ಬಲವಾಗಿ, ಕೇಳುಗರಿಗೆ ಅದು ಅಷ್ಟು ಹೌದು ಅಂತ ಕಂಡರೂ ಅದನ್ನು ಮಾಡಬೇಕು ಅಂತ ಅನಿಸ್ತೇ ಇಲ್ಲ. ಅದನ್ನು ಒಪ್ಪಿಕೊಳ್ಳುವ ಸೌಜನ್ಯವೂ ಬೇಕು. ಯಾಕೆಂದರೆ ನಮಗೆ ನಮ್ಮ ವಿಚಾರ, ನಮ್ಮ ಅನುಭವ ದೊಡ್ಡದು, ಅದರಿಂದ ಕಲಿತ ಪಾಠ ದೊಡ್ಡದು. ಅದನ್ನು ಅವರಿಗೆ ಹೇಳುವಾಗ ಅದು ಎಷ್ಟರ ಮಟ್ಟಿಗೆ ಅದು ಅವರಿಗೆ ಹಣದಾಗಿ ಕಾಣ್ತದೆ ಅಂತ ಗೊತ್ತಿಲ್ಲ. ಎಷ್ಟೋ ಸಲ ಇಲ್ಲಿಯೇ ನೋಡಿದರೂ ಅಚೇರಹಿತ ಮಾಡಿರುವುದಿಲ್ಲ, ಮಾಡಬೇಕಂತ ಅದು ಕಾನೂನು ಇಲ್ಲ. ಯಾಕೆಂದರೆ ಅಪ್ರಾಪ್ರಿಯೇಟ್ ಟೆಕ್ನಾಲಜಿ ಅಂತಂತೀವಿ, ಅಂದರೆ ಸೂಕ್ತ ತಂತ್ರಜ್ಞಾನ ಅಂತ. ನಾನು ಮೊದಲು ಅಂದ್ಕೊಂಡ್ಬಿಟ್ಟಿದ್ದೆ, ತಂತ್ರಜ್ಞಾನಗಳು ಹುಟ್ಟುವಾಗಲೇ ಸೂಕ್ತ ಅಲ್ಲದ್ದು ಹಿಂಗಿರ್ತವೆ ಅಂತ ಅಂದ್ಕೊಂಡಿದ್ದೆ. ಹಾಗೇನಿರುವುದಿಲ್ಲ. ಪ್ರತಿಯೊಂದು ತಂತ್ರಜ್ಞಾನವು ಒಬ್ಬರ ವಿಷಯಕ್ಕೆ ಸೂಕ್ತ ಆಗ್ಬೋದು, ಇನ್ನೊಬ್ಬರ ವಿಷಯಕ್ಕೆ ಸೂಕ್ತ ಆಗದೇ ಇರ್ಬೋದು. ಎಷ್ಟು ಸರಳ ತಂತ್ರಜ್ಞಾನ ಹಾಗಿರ್ತದೆ. ಆದ್ದರಿಂದ ಎಲ್ಲರಿಗೂ ಹೊಂದುವುದಿಲ್ಲ. ನನ್ನ ತಂತ್ರಜ್ಞಾನ ಕೆಲವರಿಗೆ ಹೊಂದುತ್ತದೆ, ಮತ್ತು ನಾವು ಮಾಡ್ತಾ ಹೋಗಿದ್ದೆಲ್ಲವೂ 100ಕ್ಕೆ 100 ಸರಿಯುವುದಿಲ್ಲ. ಅದರಲ್ಲಿ ಎಲ್ಲಿಯೋ ತಪ್ಪುತ್ತದೆ, ಎಡವುತ್ತೇವೆ. ಅದನ್ನು ತಿದ್ದುಕೊಳ್ತಾ ಹೋಗಬೇಕಾದ ಅವಶ್ಯಕತೆಯೂ ಇರ್ತದೆ. ಎಲ್ಲ ಲಕ್ಷ್ಯವೂ ಇರಬೇಕಾಗ್ತದೆ. ಇದೆ ನನಗೆ. ಆದರೂ ಒಂದು ಸಣ್ಣ ಬೇಸರವು ಮನಸ್ಸಲ್ಲಿ ಇರ್ತದೆ. ಅದು ಇರುವುದಿಲ್ಲ ಅಂತಲೇ ಹೇಳಲಿಕ್ಕಾಗೋದಿಲ್ಲ. ಇಷ್ಟೆಲ್ಲ ಕೆಲಸ ಮಾಡಿ ಆಯಿತು, ಯಾರೊಬ್ಬರು ಬರೆದಿರೋದಲ್ಲ. ಇದಿಷ್ಟನ್ನು ನಾವು ಈ ಎಲ್ಲ ರೈತರು, ಈ ಎಲ್ಲ ಹಳ್ಳಿಗರಿಗೂ ಸರ್ಕಾರದ ಬೆಂಬಲವನ್ನು ಕೇಳಲಿಲ್ಲ. ಪ್ರತಿಯೊಬ್ಬ ಕುಟುಂಬಕ್ಕೆ ಒಂದು ತಿಂಗಳಿಗೆ 50 ರೂಪಾಯಿ ನನಗೆ ಖರ್ಚಾಗಿದೆ. ಇಷ್ಟು ಸಣ್ಣ ಕೆಲಸದ ಮೊತ್ತದಲ್ಲಿ ಇಷ್ಟು ಕೆಲಸ ಮಾಡಲಿಕ್ಕೆ ನಾವು ಯಾರಿಗೆ ಯುರೋಪಿಯನ್ ಯೂನಿಯನ್ನವರಿಗೆ ಕಾಯಲಿಕ್ಕೆ, ನಮ್ಮ ಎಜುಕೇಟೆಡ್ ಜನ ಎಲ್ಲರ ಸರ್ಕಾರದ ಮೇಲೆ, ಅವರ ಮೇಲೆ, ಇವರ ಮೇಲೆ ಆಕ್ಷೇಪ ಮಾಡ್ತಾ ಕೂತ್ಕೊಳ್ಳೋ ಬದಲು ಎಲ್ಲರೂ ಕೈಗೂಡಿಸಿ ಒಂದು ಇಂಥ ಯೋಜನೆಗಳನ್ನು, ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬರೆದು ಶ್ರೀಧರನ್ ಅಂತವರು ಹೀಗೆ ಹಾಗೆ. ಅಂದರೆ ನಾನು ಕೊನೆಗೆ ಈ ನಿಮ್ಮ ಎಲ್ಲರ ಮಾತು ಕೇಳಿದ ಮೇಲೆ ನನಗೆ ಕಾಣುವುದೇನು ಅಂತಂದರೆ, ಅದೇ ನೀವು ಮೊದಲು ಹೇಳಿದ್ದಂಥದ್ದು ಪ್ರಾಮಾಣಿಕತೆ, ಶುದ್ಧ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ಅದಕ್ಕೆ ನ್ಯಾಯ ಸಲ್ಲಿಸಬೇಕು ಅಂತ ಹೊರಟ್ರೆ ಮಾತ್ರ ಯಾವುದೇ ಒಂದು ಕೆಲಸದಲ್ಲಿ ಪರಿಪೂರ್ಣತೆ ಮತ್ತು ಫಲ ಸಾಧಿಸಲಿಕ್ಕೆ ಸಾಧ್ಯ. ಮತ್ತು ನೀವು ಈಗ ಹೇಳಿದಾಗೆ ಅದರಿಂದ ಪ್ರಚೋದನೆಗೆ ಒಳಗಾಗಬೇಕು ಅಂತ ನಾವು ಆಶಿಸುವುದರಲ್ಲಿ ತಪ್ಪಿಲ್ಲ. ಒಳಗಾಗಲೇಬೇಕು ಅಂತ ಬಯಸುವುದು ಅಷ್ಟೊಂದು ಸಮಂಜಸ ಅಲ್ಲ. ಅವರು ಅದರಿಂದ ಪ್ರಭಾವಕ್ಕೆ ಒಳಗಾಗಿ ನೀವು ಹೇಳಿದಾಗೆ 100th ಮಂಗಿ ಆ ಥರ ಅಂಥದ್ದು ಆದಷ್ಟು ಬೇಗ ಆಗಲಿ. ಈ ನಾವು ಕೇವಲ ಬಾಯಲ್ಲಿ ಹೇಳುವುದಷ್ಟೇ ಅಲ್ಲದೆ ನಿಜವಾಗಲೂ ವಿಶ್ವಗುರು ಆಗಲಿ ಅಂತ ನಾವೊಂದು ಶುಭ ಹಾರೈಕೆ ಮತ್ತು ಒಂದು ಪಾಸಿಟಿವ್ ಒಂದು ಇದನ್ನು ಇಟ್ಟುಕೊಂಡು ಮುಂದುವರಿಬೇಕಷ್ಟೆ. ನನ್ನ ಒಂದು ಮಾತಿದೆ ಅದಕ್ಕೆ. ಈಗ ಭಾಳ ಸಲ ಹೇಳ್ತಾರೆ, ಈಗ ಮೊದಲಿನಂಗೆ ಇಲ್ಲ, ಹಳ್ಳಿ ಜನ ಸರಿ ಇಲ್ಲ. ನಾನು ನಂಬುವುದಿಲ್ಲ. ನಾವು ನೀವು ಹೇಳಿದಾಗೆ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಜನರ ಒಟ್ಟಿಗೆ ಕುಳಿತು ಕೆಲಸ ಮಾಡಿದ್ರೆ ಒಂದು 10 ವರ್ಷದಲ್ಲಿ ಬದಲಾವಣೆಯನ್ನು ಭಾಳ ಚೆನ್ನಾಗಿ ತರಬಹುದು. ಆದರೆ ನಮ್ಮ ಸಿಟಿಗಳಲ್ಲಿ ನಮ್ಮ ಟೇಬಲ್ ಕುರ್ಚಿಯ ಮೇಲೆ ಕೂತ್ಕೊಂಡು ಮಾಡಲಿಕ್ಕಾಗಲಿಲ್ಲ. ವಿಧಾಯಕ ಕಾರ್ಯಕ್ರಮ ಅಂತ ಗಾಂಧೀಜಿಯನ್ನು ಹೇಳ್ತಾರೆ. ಹಳ್ಳಿಗಳಲ್ಲಿ ಕುಳಿತುಕೊಂಡು ಹಳ್ಳಿಗರ ಜೊತೆ ಅವರ ಭಾಗವಹಿಸಿ. ಯಾಕಂದರೆ ಅಭಿವೃದ್ಧಿ ಅಂತಂದರೆ ಬಿಲ್ಡಿಂಗ್ ಅಲ್ಲ, ಅಭಿವೃದ್ಧಿ ಅಂತಂದರೆ ಮರ ಅಲ್ಲ, ಅಭಿವೃದ್ಧಿ ಅಂತಂದರೆ ಮಣ್ಣು ಅಲ್ಲ, ಅಭಿವೃದ್ಧಿ ಅಂತಂದರೆ ಜನಕೇಂದ್ರಿತವಾಗದೆ ಹೋದರೆ, ಜನರೇ ಅಭಿವೃದ್ಧಿ ಆದರೆ ಎಷ್ಟು ಹಣ ಬಂದರೇನು, ಎಷ್ಟು ಮರಗಳನ್ನು ನೆಟ್ಟರೇನು, ಎಷ್ಟು ಡ್ಯಾಮ್ಗಳನ್ನು ಕಟ್ಟಿದರೇನು, ಅದಕ್ಕೆ ಯಾವುದು ಫಲ ಇಲ್ಲ. ಆದ್ದರಿಂದ ಜನರೊಡನೆ ಕೆಲಸ ಮಾಡುವ, ಜನರ ಸಲುವಾಗಿ ಅಲ್ಲ, ಜನರ ಜೊತೆ ಕೆಲಸ ಮಾಡುವ ಮನಸ್ಸು ನಮಗೆ ಬಂದರೆ ಖಂಡಿತ ಇವತ್ತಿಗೂ 10 ವರ್ಷದಲ್ಲಿ ನಾವು ಬದಲಾವಣೆ ತರಬಹುದು ಅಂತನ್ನೋದು ಈಗ. ಯಾಕಂದರೆ ಒಂದು ವಿಷಾದದ ನೋಟಿನಲ್ಲಿ ನಮ್ಮ ಮಾತು ಮುಗಿಬಾರದು. ಕರೆಕ್ಟ್. ಅದು ವಿಷಾದ ಇಲ್ಲವೂ ಇಲ್ಲ ನಮಗೆ. ಹಾಗಾಗಿ ಇನ್ನು 10 ವರ್ಷದಲ್ಲಿ
ಖಂಡಿತಕ್ಕೆ ಇದು ಸಾಧ್ಯ ಇದೆ ಮತ್ತು ಅದಕ್ಕೆ ಬೇಕಾದ ಸಂಪನ್ಮೂಲಗಳು ನಮ್ಮಲ್ಲಿದೆ. ಜನ ಬೇಕು, ಒಂದಿಷ್ಟು ನಾಯಕತ್ವ ಅಂದರೆ ಮೋಟಿವೇಟೆಡ್ ನಾಯಕತ್ವ ಬೇಕು ಅದಕ್ಕೆ ಅಂತಂದರೆ ಇದರ ಕೊನೆಯ ಮಾತು. ನಮಸ್ತೆ ಸರ್. ಥ್ಯಾಂಕ್ ಯು. ನಮಸ್ತೆ.